ಮಾನ್ಯ ಒಂಬುಡ್ಸ್ಮನ್ ಅವರ ಅಧ್ಯಕ್ಷತೆಯಲ್ಲಿ ಈಗ ಸಂವಾದ ಆರಂಭ ಆಗ್ತದೆ. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಸಂಪೂರ್ಣ ಸಮಗ್ರ ಅಭಿವೃದ್ಧಿಗೆ ಪಣ ತೊಟ್ಟು ಒಂದು ಹೆಜ್ಜೆ ಮುಂದಿರುವಂತಹ ನರಿಗಾಣದ ಅಧ್ಯಕ್ಷರು ಅವರು ಬರಬೇಕು. ಮತ್ತು ನಮ್ಮ ಸುಗ್ರಾಮದು ಪದಾಧಿಕಾರಿಗಳು ಚೇತನ್ ಅವರೇ ಅಧ್ಯಕ್ಷರು, ಯಾರು ಪದಾಧಿಕಾರಿಗಳು ಇಬ್ಬರು ವೇದಿಕೆಯಲ್ಲಿ ಬರುವುದು. ಯಶಸ್ವಿನಿ ಮೇಡಮ್ ಅವರು ವಿಶ್ವವಿದ್ಯಾನಿಲಯದು ಯಶಸ್ವಿನಿ ಮೇಡಮ್, ಶೋಭಾಮಣಿ NSS ಯೋಜನಾಧಿಕಾರಿಗಳು, ಸುಲೋಚನ ಅವರಿಗೆ ಬಂದಿದ್ದಾರೆ. ಸುಲೋಚನ ಅವರು ನೋಡ ನಿಮ್ಮದು ಪರಿಚಯ ಮಾಡಿಸ್ತೀನಿ. ಬನ್ನಿ ಸರ್. ನವ ಸರ್ ಒಬ್ಬರು ಪ್ರೇರಕರ ಪ್ರತಿನಿಧಿ ಅರುಣ, ಒಬ್ಬರು ನವಸಾಕ್ಷರ ಪ್ರತಿನಿಧಿ, ಒಬ್ಬರು ಯಶೋಧ. ಕೃಷ್ಣ ಸರ್ ಸುಗ್ರಾಮ ಎಲ್ಲ ಬಂತು. ಸುಗ್ರಾಮ ಸರ್ ಒಂಬತ್ತು ನಿಂತ್ಕೊಳ್ಳಿ, ಮಧ್ಯಕ್ಕೆ ಹೋಗಿ ಸರ್ ತಾವು. ಆಮೇಲೆ IC ನರೇಗಾ ಟೀಮ್ ಸುನೀತಾ ಮತ್ತು ಪ್ರಮೋದ್ ಇಬ್ಬರು ಬಂದುಬಿಡಿ. ಯಶಸ್ವಿನಿ ಮೇಡಮ್, ಚೇತನ್ ಬಂತಲ್ಲ ಸುಗ್ರಾಮ. ಎಲ್ಲರಿಗೂ ಸ್ವಾಗತ. ಶಾಂಭಟ್ರಿದ್ದಾರೆ, ನಿಮಗೂ ಸ್ವಾಗತ. ಅರುಣ ಕೂತ್ಕೊಳ್ಳಿ. ವೆರಿ ಗುಡ್. ಆ ಕಡೆ ಹೋಗಿ. ಈಗ ನಮ್ಮ ಸಂವಾದಕ್ಕೆ ಮೊದಲು ಒಂದು ಇವತ್ತು ಅಕ್ಷರ ಉತ್ಸವದ ಸಂಕಲ್ಪಗಳು 2 ಪತ್ರ ನಿಮ್ಮ ಮುಂದೆ, ಅದರ ಸಂಕ್ಷಿಪ್ತವಾಗಿ ಮುಂದೆ ಇಟ್ಟ ಮೇಲೆ ಸಾಕ್ಷರ ಗ್ರಾಮ, ಸ್ವಚ್ಛ ಗ್ರಾಮ, ವ್ಯಸನ ಮುಕ್ತ ಗ್ರಾಮ, ಹಿಂಸಾ ಮುಕ್ತ ಗ್ರಾಮ, ಸುಗ್ರಾಮ. ಮುಖ್ಯವಾಗಿ ಬಹಳ ಗಂಭೀರವಾಗಿ ಸಾಕ್ಷರ ಗ್ರಾಮ ಕಟ್ಟುವ ಬಗ್ಗೆ, ಸ್ವಚ್ಛ ಗ್ರಾಮ ಕಟ್ಟುವ ಬಗ್ಗೆ, ವ್ಯಸನ ಮುಕ್ತ, ಹಿಂಸಾ ಮುಕ್ತ ಒಂದು ಸುಗ್ರಾಮ ಅವರ ಅಧ್ಯಕ್ಷತೆಯಲ್ಲಿ ಸಂವಾದ. ಮಾನ್ಯ ಸ್ಪೀಕರ್ ಸರ್ ಅವರು ಎನಿ ಟೈಮಿಗೆ ನಮ್ಮೊಟ್ಟಿಗೆ ಸೇರಿಕೊಳ್ಬೋದು. ದಯವಿಟ್ಟು ಇದು ಬಹಳ ಮುಖ್ಯವಾದ ಕಾರ್ಯಕ್ರಮ ಉಂಟು. ಇಡೀ ನಮ್ಮ ಅಕ್ಷರ ಉತ್ಸವದ ಒಂದು ಹೃದಯ ಭಾಗ ಸಂವಾದ ಸಂಕಲ್ಪ. 49 ಮಂದಿ ಸುಗ್ರಾಮದ ಸದಸ್ಯರು ಇದ್ದಾರೆ. ಈಗ ಕಾರ್ಯಕ್ರಮ ಶುರುವಾಗುವ ಮೊದಲಾಗಿ ಇವತ್ತಿನ ಅಕ್ಷರ ಉತ್ಸವದ ಸಂಕಲ್ಪಗಳ ಬಗ್ಗೆ ಯಾರು ಮುಂದಿಡುವುದು? ಸಂಕಲ್ಪಗಳು, ಅಕ್ಷರ ಉತ್ಸವದ ಸಂಕಲ್ಪಗಳು ಯಾರು ಬರ್ತೀರೋ? ಒಬ್ಬರು ಅರುಣ ಟೀಚರ್ ಇದ್ದಾರೆ ಇಲ್ಲಿ. ಅರುಣ ಟೀಚರ್ ಬಂದುಬಿಡಿ ದಯವಿಟ್ಟು. ಇದನ್ನು ಸ್ವಲ್ಪ ಸ್ಪೀಡಾಗಿ ಒಂದು ಪುಟ ಉಂಟು, ಓದಿಬಿಟ್ರೆ ಒಳ್ಳೆಯದು. ತಗೊಳ್ಳಿ. ಶ್ರೀಯುತ UT ಖಾದರ್ ಅವರು, ಗೌರವಾನ್ವಿತ ಸಭಾಧ್ಯಕ್ಷರು, ಕರ್ನಾಟಕ ವಿಧಾನಸಭೆ ಹಾಗೂ ಶಾಸಕರು, ಮಂಗಳೂರು ವಿಧಾನಸಭಾ ಕ್ಷೇತ್ರ ಇವರಿಗೆ ಮಾನ್ಯರೇ, ವಿಷಯ ನವಸಾಕ್ಷರ ಸಂಘಟನೆಯ 32ನೇ ವರ್ಷದ ಜಿಲ್ಲಾ ಮಟ್ಟದ ಅಕ್ಷರೋತ್ಸವ 2023ರಲ್ಲಿ ಮಾಡಿದ ಸಂಕಲ್ಪಗಳ ಸಾಕಾರದ ಮೂಲಕ ಸುಸ್ಥಿರ ಅಭಿವೃದ್ಧಿ ಸಾಧಿಸುವ ಬಗ್ಗೆ. ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಅಕ್ಷರ ಅರಿವು, ಅಭಿವೃದ್ಧಿ, ಕಲಿಕೆ, ದುಡಿಮೆ, ಬದುಕು ಒಂದಾಗಿಸಿದ ಸ್ವಯಂ ಪರಿವರ್ತನೆಯೊಂದಿಗೆ ಸಮಾಜದ ಪರಿವರ್ತನೆಗೆ ಪ್ರೇರೇಪಿಸಿದ ನವಸಾಕ್ಷರ ಸಂಘಟನೆಯ 32ನೇ ವರ್ಷದ ಜಿಲ್ಲಾ ಮಟ್ಟದ ಅಕ್ಷರೋತ್ಸವದಲ್ಲಿ ಮಾಡಿದ ಸಂಕಲ್ಪಗಳ ಸಾಕಾರಕ್ಕೆ ಸಾಮೂಹಿಕವಾಗಿ ಶ್ರಮಿಸುವುದು ಅಗತ್ಯವಾಗಿದೆ. ತಾವು ಈ ಬಗ್ಗೆ ಪರಿಶೀಲಿಸಿ ಸಂಪೂರ್ಣ ಸಾಕ್ಷರತೆ, ಸಂಪೂರ್ಣ ಸ್ವಚ್ಛತೆಯೊಂದಿಗೆ ಜಿಲ್ಲೆಯ ಸುಸ್ಥಿರ ಅಭಿವೃದ್ಧಿಯ ಸಾಕಾರಕ್ಕೆ ಅಗತ್ಯ ಕ್ರಮ ಕೈಗೊಂಡು ಮಾರ್ಗದರ್ಶನ ನೀಡುವಂತೆ ತಮ್ಮಲ್ಲಿ ಕೋರಿದೆ. ಅಕ್ಷರೋತ್ಸವ 2023ರ ಸುಸ್ಥಿರ ಅಭಿವೃದ್ಧಿ ಸಂಕಲ್ಪಗಳು. 1. ಸಂಪೂರ್ಣ ಸಾಕ್ಷರ ಗ್ರಾಮ. ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಅಕ್ಷರ ವಂಚಿತರನ್ನು ಗುರುತಿಸಿ ಅಕ್ಷರದೊಂದಿಗೆ ಅರಿವು ನೀಡಿ ಸಂಪೂರ್ಣ ಸಾಕ್ಷರ ಗ್ರಾಮ ನಿರ್ಮಾಣಕ್ಕೆ ಶ್ರಮಿಸುವುದು. 2. ಗ್ರಾಮ ವಿಕಾಸ ಕೇಂದ್ರಗಳ ಬಲವರ್ಧನೆ. ಮಾನವ ಸಂಪನ್ಮೂಲ ಅಭಿವೃದ್ಧಿಗೆ ಪೂರಕವಾಗಿರುವ ಸಾಕ್ಷರತೆ ಮತ್ತು ಅನೌಪಚಾರಿಕ ನಿರಂತರ ಶಿಕ್ಷಣಕ್ಕೆ ಪೂರಕವಾಗಿರುವ ಸಾಕ್ಷರತಾ ಅಭಿಯಾನದ ಮುಂದುವರಿದ ಭಾಗ ಮಾದರಿ ಗ್ರಾಮ ಅಭಿಯಾನದಡಿ ಗ್ರಾಮ ಪಂಚಾಯಿತಿಗೆ ಒಂದರಂತೆ ಕಾರ್ಯನಿರ್ವಹಿಸುತ್ತಿರುವ ಮಾದರಿ ಗ್ರಾಮ ವಿಕಾಸ ಕೇಂದ್ರಗಳನ್ನು ಬಲಪಡಿಸಿ ಆ ಮೂಲಕ ಅಕ್ಷರ ಅರಿವು ಅಭಿವೃದ್ಧಿಯೊಂದಿಗೆ ನಿರಂತರವಾಗಿ ಶ್ರಮಿಸುತ್ತಿರುವ ಪ್ರೇರಕರಿಗೆ ಪ್ರೋತ್ಸಾಹ ನೀಡುವುದು. 3. ನರೇಗಾ ಗ್ರಾಮ. ಮಹಾತ್ಮ ಗಾಂಧಿ ನರೇಗಾ ಯೋಜನೆಯ ಸೌಲಭ್ಯಗಳಿಂದ ವಂಚಿತರಾದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತಿತರ ಅರ್ಹ ಕುಟುಂಬಗಳನ್ನು ಗುರುತಿಸಿ ಉದ್ಯೋಗ ಚೀಟಿ ಹಾಗೂ ಉದ್ಯೋಗ ನೀಡಿ ವೈಯಕ್ತಿಕ ಕಾಮಗಾರಿಗಳನ್ನು ಆದ್ಯತೆಯಲ್ಲಿ ಕೈಗೆತ್ತಿಕೊಂಡು ಬಡತನ ರೇಖೆಯಿಂದ ಕೆಳಗಿರುವ ಕುಟುಂಬಗಳ ಸುಸ್ಥಿರ ಅಭಿವೃದ್ಧಿಗೆ ನೆರವಾಗುವುದು. ಶಾಲೆಗಳಂತೆ ಅಂಗನವಾಡಿ ಕೇಂದ್ರಗಳಿಗೂ ನರೇಗಾದಡಿ ಆವರಣ ಗೋಡೆಯನ್ನು ನಿರ್ಮಿಸಿ ಪೌಷ್ಟಿಕ ತೋಟ ನಿರ್ಮಾಣ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳುವುದು. 4. ಸಂಪೂರ್ಣ ಸ್ವಚ್ಛ ಗ್ರಾಮ. ಘನತ್ಯಾಜ್ಯಗಳನ್ನು ಸಂಪನ್ಮೂಲವಾಗಿ ಪರಿವರ್ತಿಸಲು ಪಂಚಾಯತ್ ಮಟ್ಟದಲ್ಲಿ ಆರಂಭಿಸಲಾಗಿರುವ ಸ್ವಚ್ಛ ಸಂಕೀರ್ಣಗಳನ್ನು ಮತ್ತು ಸ್ವಚ್ಛ ವಾಹಿನಿ ವಾಹನಗಳ ಸಮರ್ಪಕ ನಿರ್ವಹಣೆಯೊಂದಿಗೆ ಪ್ರತಿ ಮನೆಗಳಲ್ಲಿ ಹಸಿ ಕಸ, ಒಣ ಕಸ, ಅಪಾಯಕಾರಿ ಕಸ, ಪ್ಯಾಡ್ ಪಂಪರ್ಸ್ ನಿರ್ವಹಣೆ ವ್ಯವಸ್ಥೆ ಇರುವುದನ್ನು ಖಾತ್ರಿಪಡಿಸಿ ಶೂನ್ಯ ಕಸ ನಿರ್ವಹಣೆಗೆ ವಿಧಾನದ ಮೂಲಕ ಕಸಮುಕ್ತ ಮನೆ, ಕಸಮುಕ್ತ ಸುಸ್ಥಿರ ಸ್ವಚ್ಛ ಮಾದರಿ ಗ್ರಾಮಗಳ ನಿರ್ಮಾಣಕ್ಕೆ ಸಾಮೂಹಿಕವಾಗಿ
ಮತ್ತು ಪ್ರಾಮಾಣಿಕವಾಗಿ ಶ್ರಮಿಸುವುದು. ಮುಕ್ತ ಗ್ರಾಮ ನಿರ್ಮಾಣಕ್ಕೆ ವಿಶೇಷ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು. 7. ಮಹಿಳಾ ಗ್ರಾಮ ಸಭೆ, ಮಕ್ಕಳ ಗ್ರಾಮ ಸಭೆಗಳ ಸಮರ್ಪಕ ನಿರ್ವಹಣೆ. ಸರ್ಕಾರ ನೀಡಿರುವ ಸುತ್ತೋಲೆಗಳು ಮತ್ತು ಮಾರ್ಗಸೂಚಿಗಳನ್ನು ಪಾಲಿಸಿ ಮಹಿಳೆಯರ ಮತ್ತು ಮಕ್ಕಳ ವಿಶೇಷ ಗ್ರಾಮ ಸಭೆಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವುದು. ಸದರಿ ಸಭೆಗಳಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಹಕ್ಕುಗಳ ರಕ್ಷಣೆ, ಸ್ಥಿತಿಗತಿಗಳ ಅವಲೋಕನ, ಕುಂದುಕೊರತೆಗಳ ಆಲಿಸುವಿಕೆ, ಪರಿಹಾರೋಪಾಯಗಳು, ಸೌಲಭ್ಯಗಳ ಅರಿವು ಮತ್ತು ಅನುಷ್ಠಾನಕ್ಕೆ ಆದ್ಯತೆಯಲ್ಲಿ ಕ್ರಮ ಕೈಗೊಳ್ಳುವುದರೊಂದಿಗೆ ಅಂಕಿಅಂಶಗಳೊಂದಿಗೆ ಸಭೆಯ ನಡಾವಳಿ, ಪಾಲನಾ ವರದಿ, ಪ್ರಗತಿ ವರದಿಗಳನ್ನು ತಯಾರಿಸಿ ಜಿಲ್ಲಾ ಪಂಚಾಯತ್ ಹಾಗೂ ಸರಕಾರಕ್ಕೆ ಸಲ್ಲಿಸುವುದು. 8. ಜಲಸಾಕ್ಷರ ಗ್ರಾಮ. ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿ ಜಲಸಾಕ್ಷರತೆ, ಜಲಜಾಗೃತಿ ಅಭಿಯಾನ ಹಮ್ಮಿಕೊಳ್ಳುವುದು. ನರೇಗಾದಡಿ ಹೊಸ ಕೆರೆ, ಬಾವಿಗಳ ನಿರ್ಮಾಣ, ಕೆರೆ ಬಾವಿ ತೋಡುಗಳ ಹೂಳೆತ್ತುವುದು, ಕಿಂಡಿ ಅಣೆಕಟ್ಟುಗಳ ನಿರ್ಮಾಣ, ನಿರ್ವಹಣೆ, ಗುಂಡಿಗಳ ನಿರ್ಮಾಣ, ಜಲಪೂರಣ ಹಾಗೂ ಗಿಡ ನೆಡುವ ಹಸಿರೀಕರಣ ಕಾಮಗಾರಿಗಳಿಗೆ ಆದ್ಯತೆ ನೀಡುವುದು. ಗೌರವಗಳೊಂದಿಗೆ ತಮ್ಮ ವಿಶ್ವಾಸಿ ನಿರ್ದೇಶಕರು, ಜನಶಿಕ್ಷಣ ಟ್ರಸ್ಟ್, ಮಂಗಳೂರು. ಥ್ಯಾಂಕ್ ಯು ಸರ್. ನಾವು ಸ್ಪೀಕರ್ ಸರ್ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಈ ಒಂದು ಸಂಕಲ್ಪ ಪತ್ರ ಕೊಡಲಿಕ್ಕಿದೆ. ಇದು ಸರ್ಕಾರಕ್ಕೂ ಹೋಗಲಿಕ್ಕಿದೆ. ಸುಗ್ರಾಮಕ್ಕೆ ಸಂಬಂಧಪಟ್ಟ ಇವತ್ತಿನ ಸಂಕ್ಷಿಪ್ತ ಬೇಡಿಕೆಯನ್ನು ಇದರ ಮುಂದಿಡಿ ಡಾಕ್ಟರ್ ಸಂದೀಪ್ ಸರ್ ಅವರು ಪ್ರಾಂಶುಪಾಲರು ಕ್ಯಾಂಪು ನಡೆಸಿಕೊಟ್ಟಿದ್ದಾರೆ. ಆದರೂ ಕೂಡ ಇವತ್ತಿನ ದಿನ ಇಲ್ಲಿ ಇದು ವಿಶೇಷವಾದಂಥ ಕಾರ್ಯಕ್ರಮ. ನಾನು ಎಷ್ಟೋ ಕಾರ್ಯಕ್ರಮಗಳಿಗೆ ಹೋಗಿದ್ದೇನೆ, ಆದರೆ ಈ ಕಾರ್ಯಕ್ರಮದಲ್ಲಿ ಇದು ಮೊದಲು ಶುರುವಾಗುವಾಗಲೇ ಒಂದು ಚಿಕ್ಕ ಮಗು, ಹೆಚ್ಚಿನವರು ಇಲ್ಲಿ ಇರಲಿಲ್ಲ ಅಂತ ಕಾಣುತ್ತೆ. ಆ ಸಂದರ್ಭದಲ್ಲಿ ಒಂದು ಚಿಕ್ಕ ಮಗು ಬಂದು ತನ್ನ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಹೇಳ್ತಾ ತನ್ನ ಇಡೀ ಗ್ರಾಮ ಅವರ ಬಾಲವಾಡಿಯಲ್ಲಿ ಏನೇನು ಅವಳು ಅನುಭವಗಳನ್ನು ಪಡಿತಾ ಇದ್ದಾಳೆ, ಮುಂದೆ ಏನು ಮಾಡಲಿಕ್ಕೆ ಇಚ್ಛಿಸ್ತಾಳೆ ಅನ್ನುವಂಥದ್ದನ್ನು ಹೇಳ್ತಾ ಶುರು ಮಾಡಿದಂತಹ ಒಂದು ಒಳ್ಳೆಯ ಕಾರ್ಯಕ್ರಮ ಇದು. ಜೊತೆಯಲ್ಲಿ ಹೇಗೆ ನಾವು ಸೌರಶಕ್ತಿಯನ್ನು ಬಳಸ್ಕೊಳ್ಬೇಕನ್ನುವಂಥದ್ದಕ್ಕೆ ಒಂದು ಉದಾಹರಣಾರ್ಥವಾಗಿ ಬೆಳಕು ಮೂಡಿಸುವಂತಹ ಒಂದು ಕಾರ್ಯದೊಂದಿಗೆ ಶುರುವಾದಂಥ ಕಾರ್ಯಕ್ರಮ. ಹಾಗೆ ಈ ಕಾರ್ಯಕ್ರಮದಲ್ಲಿ ಒಂದು ವಿಶಿಷ್ಟ ಅಂತ ಹೇಳಿದರೆ, ನಮ್ಮಲ್ಲಿ ಎಷ್ಟೋ ಜನರಿಗೆ ಇನ್ನೂ ಅಕ್ಷರ ದಾಸೋಹ ಮುಂದುವರಿತಾ ಇದೆ ಅನ್ನುವಂಥದ್ದೇ ಪರಿಜ್ಞಾನ ಇಲ್ಲ. ಯಾಕಂದರೆ ನಾವೀಗ ವೈದ್ಯಕೀಯ ಕ್ಷೇತ್ರದಲ್ಲಿದ್ದರೂ ಕೂಡ ನಮಗೆ ಸಮಾಜದಲ್ಲಿ ಏನಾಗ್ತಾ ಇದೆ ಅನ್ನುವಂಥ ಅರಿವು ಇರೋದಿಲ್ಲ. ಆದರೆ ಇಲ್ಲಿ ಎಷ್ಟೋ ಜನ ತಮ್ಮ ಅನುಭವಗಳನ್ನು ಬಂದು ಹಂಚಿಕೊಂಡಿದ್ದಾರೆ. ಕಳೆದ 32 ವರ್ಷದಿಂದ ಸತತವಾಗಿ ಈ ಅಕ್ಷರ ದಾಸೋಹ ಕಾರ್ಯಕ್ರಮ ನಡೀತಾ ಇದೆ ಅಂತ ಕಾಣುತ್ತೆ. ಆ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಯೋಜನ ಪಡ್ಕೊಂಡವರು, ಫಲಾನುಭವಿಗಳು ತಮ್ಮ ಏನು ಅನಿಸಿಕೆಗಳನ್ನು ಹೇಳ್ಕೊಂಡಿದ್ದಾರೆ ಅದನ್ನು ಕೇಳಿದ ನಮ್ಮ ಇವತ್ತು ಬಂದಿರುವಂಥ ಎಲ್ಲ ನೆರೆದಿರ್ತಕ್ಕಂಥವರು ಕೇಳಿಸ್ಕೊಂಡಿದ್ದೀರಿ. ಖಂಡಿತವಾಗಿ ಇದೊಂದು ತುಂಬ ಶ್ಲಾಘನೀಯ ಕಾರ್ಯಕ್ರಮ. ನಾವೆಲ್ಲರೂ ಕೈ ಜೋಡಿಸಿ ಮಾಡಬೇಕಾದಂಥ ಕಾರ್ಯಕ್ರಮ ಇದು. ಆದರೆ ನಮ್ಮ ಕ್ಷೇತ್ರ ಏನಂತ ಹೇಳಿದರೆ ಆರೋಗ್ಯದ ಕ್ಷೇತ್ರದಲ್ಲಿ ನಾವು ಆಯುರ್ವೇದಕ್ಕೆ ಸಂಬಂಧಪಟ್ಟವರು. ಯಾವಾಗ ನೀವು ಅಕ್ಷರಸ್ಥರಾಗ್ತೀರಿ ಆವಾಗ ನೀವು ಕಾರ್ಯದಲ್ಲಿ ತೊಡಗ್ತೀರಿ. ಆ ಕಾರ್ಯದಲ್ಲಿ ತೊಡಗುವಾಗ ಯಾವುದೇ ತೊಡಕಾಗದೇ ಇದ್ದಾಗೆ ನಿಮ್ಮ ಆರೋಗ್ಯವನ್ನು ಕಾಪಾಡುವಂಥದ್ದು ನಮ್ಮ ಜವಾಬ್ದಾರಿ. ಬರೀ ಔಷಧಿಗಳನ್ನು ಕೊಡುವ ಮೂಲಕ ಅಲ್ಲ, ಆದರೆ ನಿಮಗೆ ತಿಳುವಳಿಕೆ ನೀಡುವ ಮೂಲಕ, ಆಹಾರಗಳು ವಿಹಾರಗಳು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ನಿಮಗೆ ತಿಳಿಸುವ ಮೂಲಕ. ಆದ್ದರಿಂದ ನಾವಿಲ್ಲಿ ಶಾರದಾ ಆಯುರ್ವೇದ ಆಸ್ಪತ್ರೆಯ ವತಿಯಿಂದ ಒಂದು ಮೆಡಿಕಲ್ ಕ್ಯಾಂಪನ್ನು ನಡೆಸ್ತಾ ಇದ್ದೇವೆ. ಹಾಗೆ ನಮ್ಮ ಮತ್ತು ಜನಶಿಕ್ಷಣ ಟ್ರಸ್ಟಿನ ಮಧ್ಯೆ ಒಳ್ಳೆಯ ಸಂಬಂಧ ಇದೆ. ಹಾಗೆ ಆಗಾಗ ನಾವು ಬೇರೆ ಬೇರೆ ಕಡೆಯಲ್ಲಿ ಆಯುರ್ವೇದ ಶಿಬಿರಗಳನ್ನು ಹಮ್ಮಿಕೊಳ್ತಾ ಇರ್ತೇವೆ. ಇದರಿಂದಲೂ ಸಾಕಷ್ಟು ಜನರಿಗೆ ಪ್ರಯೋಜನ ಆಗ್ತದೆ. ಅಲ್ಲಿ ನಾವು ಸಾಕಷ್ಟು ಸಲಹೆ ಸೂಚನೆಗಳನ್ನು ಮತ್ತು ಔಷಧಿಗಳನ್ನು ಕೂಡ ವಿತರಣೆ ಮಾಡ್ತೇವೆ. ಇನ್ನು ಮುಂದೆ 1 ವರ್ಷದ ತನಕ ನಮ್ಮ ಈ 2 ಸಂಸ್ಥೆಗಳ ಮೂಲಕ ಆಯುರ್ವೇದ ಶಿಬಿರವನ್ನು ನಡೆಸಲಿಕ್ಕಿದ್ದೇವೆ. ಪ್ರತಿ ತಿಂಗಳು ಕೂಡ ಇಲ್ಲಿ 1 ದಿನ ಆಯುರ್ವೇದ ಶಿಬಿರವನ್ನು ನಡೆಸ್ತೇವೆ. ಯಾರೇ ತೊಂದರೆಗಳಿದ್ದವರು ಇಲ್ಲಿ ಬಂದು ಆ ವ್ಯವಸ್ಥೆಯನ್ನು ಪಡ್ಕೊಳ್ಬೋದು. ಖಂಡಿತವಾಗಿ ಈ ನಮ್ಮ ಈ ಶಿಬಿರದ ಏನು ವ್ಯವಸ್ಥೆ ಇದೆ ಅಲ್ಲಿ ನೀವು ಬಂದು ನಿಮ್ಮ ತೊಂದರೆಗಳನ್ನು ಹೇಳಿಕೊಂಡು ಚಿಕಿತ್ಸೆಯನ್ನು ಪಡ್ಕೊಳ್ಬೋದು. ಇನ್ನು ಹೆಚ್ಚಿನ ಚಿಕಿತ್ಸೆ ಬೇಕಾದಲ್ಲಿ ಖಂಡಿತವಾಗಿ ನಮ್ಮ ಆಸ್ಪತ್ರೆಗೆ ಕೂಡ ಬರಬಹುದು. ಇಷ್ಟು ವ್ಯವಸ್ಥೆಗಳನ್ನು ನಿಮಗೆ ಮತ್ತು ನಮಗೆ ಸಂಪರ್ಕ ಸೇತುವೆಯಾಗಿ ನಡೆಸ್ಕೊಡ್ತಾ ಇರುವಂತಹ ನಮ್ಮ ಈ ಜನಶಿಕ್ಷಣ ಟ್ರಸ್ಟಿಗೆ ನಾನು ತುಂಬ ಆಭಾರಿಯಾಗಿರ್ತೇನೆ. ಹಾಗೂ ನಮ್ಮ ಸಂಸ್ಥೆಯ ವತಿಯಿಂದ ಕೂಡ ಇವರಿಗೆ ನನ್ನ ಧನ್ಯವಾದಗಳನ್ನು, ಸಂಸ್ಥೆಯ ಮೂಲಕ ಕೂಡ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡುತ್ತೇನೆ. ಹಾಗೆ ಇಲ್ಲಿ ಯಾರೆಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ, ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀರಿ, ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಇಂಥ ಕಾರ್ಯಕ್ರಮಗಳು ಸಮಾಜ ಆರೋಗ್ಯವಂತವಾಗಿರಬೇಕಿದ್ರೆ ಖಂಡಿತವಾಗಿ ಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ.
ಡಾಕ್ಟರ್ ಸಂದೀಪ್ ಬೇಕಲ್ರವರು ಪ್ರಾಂಶುಪಾಲರು ಶಾರದಾ ಆಯುರ್ವೇದ ಮೆಡಿಕಲ್ ಕಾಲೇಜ್ ತಲಪಾಡಿಗೆ ಸೇರಿಕೊಂಡಿದ್ದಾರೆ. ನಿರಂತರವಾಗಿ ಮುಂದೆ 1 ವರ್ಷ ಪ್ರತಿ ತಿಂಗಳು ಆರೋಗ್ಯ ಅರಿವು ಆಯುರ್ವೇದ ಉಚಿತ ಆರೋಗ್ಯ ಶಿಬಿರ ಅಲ್ಲಲ್ಲಿ ಆಗಲಿಗುಂಟು. ಆಯುಷ್ ಗ್ರಾಮ ಆರೋಗ್ಯ ಧಾಮ ಹೇಳಿದಾಗೆ ಆದಷ್ಟು ಇಂಗ್ಲೀಷ್ ಔಷಧಿ ಕಡಿಮೆ ಮಾಡಿ ಆಯುರ್ವೇದ ಕಡೆಗೆ ಪ್ರಕೃತಿ ಚಿಕಿತ್ಸೆ ನಾವು ಹೋಗಬೇಕಾಗಿದೆ. ಅದರಿಂದ ನಿಮ್ಮ ಆರೋಗ್ಯ ಆಯುಷ್ ಹೆಚ್ಚುತ್ತೆ. ತಾವು ಇವತ್ತು ಬಂದು ಅತ್ಯುತ್ತಮವಾದ ಆರೋಗ್ಯ ನಡೆಸಿಕೊಟ್ಟಿದ್ದೀರಿ, ತಮಗೆ ವಂದನೆಗಳು. ಈಗ ಸುಗ್ರಾಮದ ಯುಟಿ ಖಾದರ್ ಅವರು ಗೌರವಾನ್ವಿತ ಸಭಾಧ್ಯಕ್ಷರು, ಕರ್ನಾಟಕ ವಿಧಾನಸಭೆ ಹಾಗೂ ಶಾಸಕರು, ಮಂಗಳೂರು ವಿಧಾನಸಭಾ ಕ್ಷೇತ್ರ ಇವರಿಗೆ ಮಾನ್ಯರೇ, ಕರ್ನಾಟಕ ಗ್ರಾಮ ಸ್ವರಾಜ್ ಪಂಚಾಯತ್ ರಾಜ್ ಅಧಿನಿಯಮ 2ನೇ ತಿದ್ದುಪಡಿ 2015ರ ಅನುಷ್ಠಾನ, ಪಂಚಾಯತಿಗಳ ಬಲವರ್ಧನೆ ಮತ್ತು ಗ್ರಾಮೀಣ ಬಡ ಕುಟುಂಬಗಳ ಅಭಿವೃದ್ಧಿಗೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಸುಗ್ರಾಮ ಗ್ರಾಮ ಪಂಚಾಯತ್ ಚುನಾಯಿತ ಮಹಿಳಾ ಪ್ರತಿನಿಧಿಗಳ ಸಂಘದ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ಸುಗ್ರಾಮ ಸಂಘವು ಗ್ರಾಮ ಪಂಚಾಯತ್ ಮಹಿಳಾ ಪ್ರತಿನಿಧಿಗಳ ಸಾಮರ್ಥ್ಯ, ಅಭಿವೃದ್ಧಿ ಮತ್ತು ನಾಯಕತ್ವ ಗುಣಗಳನ್ನು ಬೆಳೆಸಿಕೊಳ್ಳುತ್ತಾ ಹಕ್ಕು ಕರ್ತವ್ಯಗಳನ್ನು ಅರಿತುಕೊಳ್ಳುತ್ತಾ ಉತ್ತಮ ಆಡಳಿತ, ಅಭಿವೃದ್ಧಿ, ಸಾಮಾಜಿಕ ನ್ಯಾಯದ ಗುರಿ ಸಾಧನೆಯೊಂದಿಗೆ ಉತ್ತಮ ನೀತಿಗಳನ್ನು ವಕಾಲತ್ತು ಮಾಡುವ ಬದಲಾವಣೆಗಳನ್ನು ತರುವಲ್ಲಿ ಐಕ್ಯಮತದಿಂದ ಒಟ್ಟಾಗಿ ಕಳೆದ 20 ವರ್ಷದಿಂದ ದುಡಿಯುತ್ತಿರುವ ವೇದಿಕೆಯಾಗಿದೆ. ಪ್ರಜಾಪ್ರಭುತ್ವದ ಆಡಳಿತ ವ್ಯವಸ್ಥೆಯ ಅಡಿಪಾಯವಾಗಿರುವ ಗ್ರಾಮ ಪಂಚಾಯತ್ಗಳ ಬಲವರ್ಧನೆ ಮತ್ತು ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ಪೂರಕವಾಗಿರುವ ಕರ್ನಾಟಕ ಗ್ರಾಮ ಸ್ವರಾಜ್ ಪಂಚಾಯತ್ ರಾಜ್ ಅಧಿನಿಯಮದ 2015ರ ಸಮರ್ಪಕ ಅನುಷ್ಠಾನದ ಬಗ್ಗೆ ನಾವು ಸಂಘಟನೆ ಮೂಲಕ ನಿರಂತರ ಶ್ರಮಿಸುತ್ತಿದ್ದೇವೆ. ಪಂಚಾಯತ್ ರಾಜ್ ಅಧಿನಿಯಮದ ಮೂಲಕ ಗ್ರಾಮ ಪಂಚಾಯತ್ಗಳಿಗೆ ಹೆಚ್ಚಿನ ಅಧಿಕಾರ ನೀಡಿದ್ದರೂ ಕೆಲವು ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಮತ್ತು ಗ್ರಾಮೀಣ ಪ್ರದೇಶದ ಬಡಜನರ ಜೀವನ ಮಟ್ಟ ಸುಧಾರಣೆಗೆ, ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಅಡಚಣೆಯಾಗಿರುವ ಕೆಲವು ಸಮಸ್ಯೆಗಳನ್ನು ಆದ್ಯತೆಯಲ್ಲಿ ಪರಿಶೀಲಿಸಿ ಪರಿಹಾರಕ್ಕೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಮುಖ್ಯಾಂಶಗಳು: ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯತ್ ಕಟ್ಟಡವನ್ನು ಹರೇಕಳ, ಒಳಮಗ್ರು, ಗ್ರಾಮಸೌಧ ಕಟ್ಟಡದ ಮಾದರಿಯಲ್ಲಿ ಸುಸಜ್ಜಿತ ವ್ಯವಸ್ಥೆಯೊಂದಿಗೆ ನಿರ್ಮಿಸಿ ಅಭಿವೃದ್ಧಿ ಅಧಿಕಾರಿ, ಕಾರ್ಯದರ್ಶಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರಿಗೆ ಹಾಗೂ ಸಾಮಾಜಿಕ ನ್ಯಾಯ ಸಮಿತಿ ಅಧ್ಯಕ್ಷರಿಗೆ ಕಾರ್ಯನಿರ್ವಹಿಸಲು ಪ್ರತ್ಯೇಕ ಕರ್ತವ್ಯ ಕೊಠಡಿ ವ್ಯವಸ್ಥೆಯನ್ನು ಕಲ್ಪಿಸುವುದರೊಂದಿಗೆ ಮಹಿಳೆಯರಿಗೆ ಪ್ರತ್ಯೇಕ ಶೌಚಾಲಯ ಮತ್ತು ವಿಶ್ರಾಂತಿ ಕೊಠಡಿ ನಿರ್ಮಿಸಿ ಜನಸ್ನೇಹಿ ಗ್ರಾಮ ಪಂಚಾಯತನ್ನಾಗಿ ಪರಿವರ್ತಿಸಲು ಕ್ರಮ ಕೈಗೊಳ್ಳುವುದು. ಈಗಾಗಲೇ ನ್ಯಾಯ ಸಮಿತಿಗೆ ಪ್ರತ್ಯೇಕ ಕರ್ತವ್ಯ ಕೊಠಡಿ ಒದಗಿಸಿದ ಗ್ರಾಮ ಪಂಚಾಯತ್ಗಳಾದ ಉಳ್ಳಾಲ ತಾಲೂಕಿನ ನರಿಂಗಾನ, ಇರಾ, ಬಂಟ್ವಾಳ ತಾಲೂಕಿನ ವಿಟ್ಲಬಣ್ಣೂರು, ಮಂಚಿ, ಪುತ್ತೂರು ತಾಲೂಕಿನ ಬನ್ನೂರು ಹಾಗೂ ಒಳಮಗ್ರು, ಕಡಬ ತಾಲೂಕಿನ ರಾಮಕುಂಜ ಗ್ರಾಮ ಪಂಚಾಯತ್ಗಳಲ್ಲಿ ಕೊಠಡಿ ಒದಗಿಸಿದಂತೆ ಇತರ ಗ್ರಾಮ ಪಂಚಾಯತ್ಗಳಲ್ಲೂ ಕರ್ತವ್ಯ ಕೊಠಡಿ ಒದಗಿಸಲು ಆದೇಶಿಸಲು ವಿನಂತಿಸಿಕೊಳ್ಳುತ್ತಿದ್ದೇವೆ. ಜಿಲ್ಲೆಯ ಬಯಲು ಕಸಾಲಯದ ಗಂಭೀರ ಸಮಸ್ಯೆಯನ್ನು ಪರಿಹರಿಸಲು ಬಯಲು ಕಸಮುಕ್ತ ಜಿಲ್ಲೆಯನ್ನಾಗಿ ಪರಿವರ್ತಿಸಲು ಯೋಜನೆ ರೂಪಿಸುವುದು ಮತ್ತು ಪ್ರತಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಘನತ್ಯಾಜ್ಯ ಘಟಕವನ್ನು ಸ್ಥಾಪಿಸಿ ಸಂಗ್ರಹವಾದ ತ್ಯಾಜ್ಯವನ್ನು ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡಲು ಜಿಲ್ಲಾ ಮಟ್ಟದಲ್ಲಿ ಕ್ರಮ ಕೈಗೊಳ್ಳುವುದು ಮತ್ತು ಸ್ವಚ್ಛ ಸಂಕೀರ್ಣದ ಪ್ರಗತಿ ಪರಿಶೀಲನೆಯನ್ನು ಮಾಸಿಕವಾಗಿ ಜಿಲ್ಲೆ ಮಟ್ಟದಿಂದಲೇ ನಿರ್ವಹಿಸಲು ಕ್ರಮ ಕೈಗೊಳ್ಳುವುದು. ಜಿಲ್ಲೆಯಲ್ಲಿರುವ ಎಲ್ಲ ನೀರಿನ ಮೂಲಗಳಾದ ಕೆರೆ, ಬಾವಿ, ತೋಡುಗಳನ್ನು ಸಮೀಕ್ಷೆ ನಡೆಸಿ ಹೂಳೆತ್ತಿ ಪುನಶ್ಚೇತನಗೊಳಿಸಿ ಅಭಿವೃದ್ಧಿಪಡಿಸಲು ವಿಶೇಷ ಅನುದಾನವನ್ನು ಗ್ರಾಮ ಪಂಚಾಯತ್ಗೆ ನೀಡಲು ಕ್ರಮ ಕೈಗೊಳ್ಳುವುದು ಮತ್ತು ಹಸಿರೀಕರಣಕ್ಕೆ ಆದ್ಯತೆ ನೀಡಲು ವಿನಂತಿಸುತ್ತಿದ್ದೇವೆ. ಎಲ್ಲ ಗ್ರಾಮ ಪಂಚಾಯತ್ ಕಚೇರಿಗಳಲ್ಲಿ ಸೋಲಾರ್ ವಿದ್ಯುತ್ ಅಳವಡಿಸಿ ನಿರಂತರ ಸುಸ್ಥಿರ ಸ್ವಾವಲಂಬನೆ ಸಾಧಿಸಲು ಕ್ರಮ ಕೈಗೊಳ್ಳುವುದು. ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಗತ್ಯ ಇರುವ ಸಾರ್ವಜನಿಕ ಪ್ರದೇಶದಲ್ಲಿ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಶೌಚಾಲಯ ನಿರ್ಮಿಸಲು ಕ್ರಮ ಕೈಗೊಳ್ಳುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ ಮತ್ತು ಈಗಾಗಲೇ ಸಾರ್ವಜನಿಕ ಪ್ರದೇಶದಲ್ಲಿರುವ ಕೆಲವು ಶೌಚಾಲಯಗಳು ಬಳಕೆ ಯೋಗ್ಯವಾಗದ ಸ್ಥಿತಿಯಲ್ಲಿರುತ್ತದೆ. ಹಾಗಾಗಿ ಪಂಚಾಯತ್ ವ್ಯಾಪ್ತಿಗೆ ಬರುವಂತಹ ಶೌಚಾಲಯಗಳನ್ನು ಸುಸ್ಥಿತಿಯಲ್ಲಿ ಇಡುವಂತೆ ಜಿಲ್ಲೆಯ ಗ್ರಾಮ ಪಂಚಾಯತ್ಗಳಿಗೆ ಆದೇಶಿಸುವುದು. ಮಹಾತ್ಮ ಗಾಂಧಿ ನರೇಗಾ ಗ್ರಾಮೀಣ ಪ್ರದೇಶದ ಜನರ ಅಭಿವೃದ್ಧಿಗೆ ನರೇಗಾವನ್ನು ಸಮರ್ಪಕವಾಗಿ ಜನಸ್ನೇಹಿಯಾಗಿ ಅನುಷ್ಠಾನಗೊಳಿಸಬೇಕಾಗಿದೆ. ಅಧಿನಿಯಮದಂತೆ ಸರಿ ಸಮಯದಲ್ಲಿ ಕೆಲಸ ನೀಡುವುದು, ಕೂಲಿ ಮತ್ತು ಸಾಮಗ್ರಿ ಮೊತ್ತ ಪಾವತಿಸುವುದು ಅಗತ್ಯವಾಗಿದೆ. ಶಾಲೆಗಳಂತೆ ಆವರಣಗೋಡೆಗಳೆಲ್ಲ ಸ್ವಂತ ಕಟ್ಟಡವಿರುವ ಎಲ್ಲ ಅಂಗನವಾಡಿ ಕೇಂದ್ರಗಳಿಗೂ ನರೇಗಾದಡಿ ಆವರಣ ಗೋಡೆಗಳನ್ನು ನಿರ್ಮಿಸಲು ಕಾಮಗಾರಿಗಳನ್ನು ಆದ್ಯತೆಯಲ್ಲಿ ಕೈಗೆತ್ತಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇವೆ. ಸರ್ಕಾರದ ವಸತಿ ಯೋಜನೆಯಡಿ ಹೊಸ ಮನೆ ನಿರ್ಮಾಣಕ್ಕೆ ನೀಡುವ ಅನುದಾನದ ಮೊತ್ತವನ್ನು ರು. 5 ಲಕ್ಷ ಹೆಚ್ಚಿಸಿ ಸುಸಜ್ಜಿತ ಮನೆ ನಿರ್ಮಿಸಲು ಸಹಾಯಕವಾಗುವಂತೆ ಕ್ರಮ ಕೈಗೊಳ್ಳಲು ಸರ್ಕಾರಕ್ಕೆ ವಿನಂತಿಸುವುದು. ಗ್ರಾಮ ಪಂಚಾಯತ್ ಸಿಬ್ಬಂದಿ ನೇಮಕಾತಿ ಅಧಿಕಾರವನ್ನು ಹಿಂದಿನಂತೆ ಗ್ರಾಮ ಪಂಚಾಯತ್ಗೆ ನೀಡುವುದು ಅಥವಾ ಜಿಲ್ಲಾ ಪಂಚಾಯತ್ ವತಿಯಿಂದಲೇ ಸರಿಯಾದ ಸಮಯಕ್ಕೆ ಶೀಘ್ರವಾಗಿ ಹುದ್ದೆಯನ್ನು ಭರ್ತಿಗೊಳಿಸುವುದು. ಪುತ್ತೂರು ತಾಲೂಕಿನ ಆರಿಯಡ್ಕ, ಒಳಮಗ್ರು, ಬಜತ್ತೂರು ಮತ್ತು ಕಡಬ ತಾಲೂಕಿನ ಕೌಕ್ರಾಡಿ, ಗ್ರಾಮಕುಂಜ, ಬೆಳಂದೂರು, ಸವಣೂರು ಗ್ರಾಮ ಪಂಚಾಯತ್ಗಳಿಗೆ ಕಾಯಂ ಅಭಿವೃದ್ಧಿ ಅಧಿಕಾರಿಗಳನ್ನು ನೇಮಕಗೊಳಿಸುವಂತೆ ಕ್ರಮ ಕೈಗೊಳ್ಳುವುದು. ಗ್ರಾಮ ಪಂಚಾಯತ್ನಲ್ಲಿರುವ ಸಿಬ್ಬಂದಿ ಕೊರತೆಯನ್ನು ಶೀಘ್ರ ನೇಮಕಾತಿಗೆ ಆದೇಶಿಸಿ ಉತ್ತಮ ಸೇವೆಗೆ ಅವಕಾಶ ಕಲ್ಪಿಸುವುದು. ಕೆಡಿಪಿ ಸಭೆ ಹಾಗೂ ಕಾವಲು ಸಮಿತಿ ಸಭೆಗಳನ್ನು ಪ್ರತಿ ಗ್ರಾಮ ಪಂಚಾಯತ್ಗಳಲ್ಲಿ ಜವಾಬ್ದಾರಿಯುತವಾಗಿ ನಡೆಸುವ ಕ್ರಮ ಕೈಗೊಳ್ಳುವಂತೆ ಆದೇಶಿಸುವುದು ಹಾಗೂ ಸಭೆಯ ನಿರಂತರತೆ ಪ್ರಗತಿ ಪರಿಶೀಲಿಸಲು ಕ್ರಮ ಕೈಗೊಳ್ಳುವುದು.
ಮಹಿಳಾ ಗ್ರಾಮ ಸಭೆ ಮತ್ತು ಮಕ್ಕಳ ಗ್ರಾಮ ಸಭೆಗಳನ್ನು ಪರಿಣಾಮಕಾರಿಯಾಗಿ ನಡೆಸುವ ಕುರಿತು ಜಾಗೃತಿ ಮೂಡಿಸಿ ನಂತರ ಪಂಚಾಯತ್ ರಾಜ್ ಅಧಿನಿಯಮದಂತೆ ಕ್ರಮಬದ್ಧವಾಗಿ ನಡೆಸಲು ಆದೇಶ ಹೊರಡಿಸುವುದು ಮತ್ತು ಮಕ್ಕಳ ಸಮಸ್ಯೆಗಳನ್ನು ಮಕ್ಕಳೇ ಮುಕ್ತವಾಗಿ ಸಭೆಯಲ್ಲಿ ಹಂಚಿಕೊಳ್ಳಲು ವಾತಾವರಣ ಕಲ್ಪಿಸಲು ಗ್ರಾಮ ಪಂಚಾಯತ್ ವ್ಯವಸ್ಥೆ ಕಲ್ಪಿಸುವುದು. ಮಾನ್ಯರೇ, ಸುಗ್ರಾಮ ಗ್ರಾಮ ಪಂಚಾಯತ್ ಚುನಾಯಿತ ಮಹಿಳಾ ಪ್ರತಿನಿಧಿಗಳಾದ ತಾವು ಈ ಮೇಲೆ ನೀಡಿರುವಂತಹ ಅಂಶಗಳನ್ನು ಆದ್ಯತೆಯಲ್ಲಿ ಪರಿಶೀಲಿಸಿ ಕ್ರಮ ಕೈಗೊಳ್ಳಲು ವಿನಂತಿಸುತ್ತಿದ್ದೇವೆ. ವಂದನೆಗಳೊಂದಿಗೆ ಹೂವಕ್ಕಲು ಶಾಲೆ ಎಚ್ ಎಂ ಅವರು, ಸೆಲ್ಕೋ ಸೋಲಾರ್ ಮ್ಯಾನೇಜರ್ ರವೀನಾ ಅವರು, SDMC ಉಪಾಧ್ಯಕ್ಷರು ಅಬುಬಕರ್ ಶಾಂಬಟ್ಟು, ಆಕಾಶವಾಣಿ ಮೀಡಿಯಾದವರು ದಯವಿಟ್ಟು ಸಂವಾದಕ್ಕೆ ಮೇಲ್ಗಡೆ ಬಂದು ಸೇರ್ಕೋಬೇಕು. ಹೂವಕ್ಕಲು HM CRP ವಿಜಯಲಕ್ಷ್ಮಿ ಅವರು, ಪ್ರಭಾರ CRP ಅವರು, ಆಮೇಲೆ ಸೆಲ್ಕೋ ಸೋಲಾರ್ ಮ್ಯಾಂಗ್ಳೂರು ಬ್ರಾಂಚ್ ಮ್ಯಾನೇಜರ್, ಅಲ್ಲಿನ ಸೋಲಾರಿದು ಡೆಮೋ ಇದೆ. ಆಮೇಲೆ SDMC ಉಪಾಧ್ಯಕ್ಷ ಅಬುಬಕರ್. ಇದು ಜಿಲ್ಲಾ ಪಂಚಾಯತಿಯಲ್ಲಿ ಈಗ ನಾನು ಒಂಬಡ್ಸ್ಮನ್ ಆಗಿ ಕಾರ್ಯನಿರ್ವಹಿಸ್ತಿದ್ದೇನೆ. ಸರಿ, ಅದು ಎಲ್ಲ ನರೇಗಾಗೆ ಸಂಬಂಧಪಟ್ಟದ್ರಿಂದ ಹಾಗಾಗಿ ನಾವು ಭಾಷಣ ಮಾಡೋದಕ್ಕಿಂತ ಎಲ್ಲ ಟೈಮ್ ಆಗಲೇ ವೇಳೆ ಮೀರಿದ್ರಿಂದ ಯಾರಾದರೂ ಇಲ್ಲ ನರೇಗಾಗೆ ಸಂಬಂಧಪಟ್ಟದ್ದು ಮತ್ತು ಇನ್ನಿತರ ವಿಷಯಗಳು ಇದರಲ್ಲಿ ಕೊಟ್ಟ ವಿಷಯಗಳ ಬಗ್ಗೆ ನಾನು ಇವರಿಗೆ ಮುಖತಃ ಹೋಗಿ ನಾನು ಕಾರ್ಯನಿರ್ವಹಣಾಧಿಕಾರಿಗೆ ಕೊಡ್ತೇನೆ. ಇದರ ಬಗ್ಗೆ ಕೂಡ ತಾವು ಚರ್ಚೆ ಮಾಡ್ಬೋದು. ಇದರ ಬಗ್ಗೆ ಕೂಡ ನನಗೆ ಗೊತ್ತಿದ್ದ ವಿಷಯವನ್ನು ಹೇಳಿ, ನಾನು ಹೇಗೂ ಜಿಲ್ಲಾ ಮಟ್ಟದ ಅಧಿಕಾರಿಯಾಗಿ ನಿವೃತ್ತಿ ಹೊಂದಿದ್ದೇನೆ. ಹಾಗೆ ಈಗ ಒಂಬಡ್ಸ್ಮನ್ ಆಗಿ ಮಾಡ್ತಾಯಿದ್ದೇನೆ. ಒಂಬಡ್ಸ್ಮನ್ ಅಂದರೆ ತಮಗೆಲ್ಲರಿಗೂ ಹೆಚ್ಚಿನವರಿಗೆ ಈ ನರೇಗಾ ಕೆಲಸ ಮಾಡುವವರಿಗೆ ಮತ್ತು ಎಲ್ಲ ಪಂಚಾಯಿತಿ ಅಭಿವೃದ್ಧಿ ಪಂಚಾಯಿತಿ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಎಲ್ಲ ಮಾನ್ಯ ಸದಸ್ಯರೆಲ್ಲ ಇದ್ದೀರಿ, ತಮಗೆಲ್ಲ ಗೊತ್ತೇ ಇದೆ. ಅದರ ಬಗ್ಗೆ ನಾವು ಬೇಕಾದ್ರೆ ಸುಮ್ಮನೆ ಟೈಮ್ ಮಾತಾಡಿ ವೇಸ್ಟ್ ಮಾಡೋದಕ್ಕಿಂತ ಸಂವಾದದಲ್ಲೇ ನಾವು ಎಲ್ಲ ಮುಗಿಸ್ಕೊಳ್ಳುವಾಗ ತಮ್ಮ ಸಂದೇಹ ಕೂಡ ಪರಿಹಾರ ಮಾಡಲಿಕ್ಕೆ ನಮ್ಮ ಸ್ಟಾಫ್ ಆದ IEC ಕೋಆರ್ಡಿನೇಟರ್ ಆದ ಶ್ರೀಮತಿ ಸುನೀತಾ ಮಂಜುನಾಥ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಸೊ ತಮಗೆ ಏನೇ ಸಂದೇಹ ಬಂದರೂ ನರೇಗಾದ ವಿಷಯದಲ್ಲಿ, ಅಲ್ಲದೆ ಈಗ ತಾವು 2-3 ಇಲ್ಲಿ ನಮಗೆ ಇದು ಕೂಡ ಕೊಟ್ಟಿದ್ದೀರಿ ಅಂತ, ಅದರ ಬಗ್ಗೆ ಕೂಡ ನಾನು ನಮ್ಮ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ ಇದರ ಬಗ್ಗೆ ಕೂಡ ನಾವು ವೈಯಕ್ತಿಕವಾಗಿ ಅವರಿಗೆ ಇದನ್ನು ಕೊಟ್ಟು ಇದರ ಬಗ್ಗೆ ತಮ್ಮದೆಲ್ಲ ಬಗೆಹರಿಸ್ತೇನೆ. ಬಟ್ ಇದರಲ್ಲಿ ಕೆಲವೇ ವಿಷಯದಲ್ಲೇ ಹೇಳಿದ್ದೀರಿ, ಇಂಥದ್ದೆಲ್ಲ ಆಲ್ರೆಡಿ ಈಗ ಆಗ್ತಾ ಇದೆ. ಜಿಲ್ಲಾ ಗ್ರಾಮ ಪಂಚಾಯತಿಯಲ್ಲಿ ಅವರಿಗೆ ಆಗಿರುವಂಥ ಈಗ ಮಕ್ಕಳ ಗ್ರಾಮ ಸಭೆ ಆಗಲಿ ಅಥವಾ ಮಹಿಳಾ ಗ್ರಾಮ ಸಭೆ ಆಗಲಿ, ನಾನು ನೋಡಿದ ಹಲವಾರು ಪಂಚಾಯತಿಯಲ್ಲಿ ತುಂಬ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸೊ ಅಂಥದ್ದೇನು ಇರಲಿಕ್ಕಿಲ್ಲ. ಯಾವುದ್ಯಾವುದೋ ಕೆಲವು ಪಂಚಾಯತಿಯಲ್ಲಿ ಏನೇನು ಸಂಪೂರ್ಣ ಇದಿಲ್ಲ, ಅದಕ್ಕೆಲ್ಲ ನಾವು ಒತ್ತು ಕೊಟ್ಟು ನಾವು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಲ್ಲಿ ಮಾತಾಡ್ತೇನೆ ಅಂತ ಈ ವೇದಿಕೆಯಲ್ಲಿ ನಿಮಗೆಲ್ಲರಿಗೂ ಭರವಸೆ ಕೊಟ್ಟು ನನ್ನ 1-2 ಮಾತುಗಳನ್ನು ಮುಗಿಸಿ, ತಮ್ಮದು ಏನೇ ಸಂದೇಹ ಇದೆ ನರೇಗಾಗೆ ಸಂಬಂಧಪಟ್ಟದಲ್ಲ, ಬಾಕಿ ವಿಷಯಕ್ಕೂ ಕೇಳಿ, ನಮಗೆ ಗೊತ್ತಿದ್ದಷ್ಟು ಹೇಳ್ತೇವೆ. ಇಲ್ಲಿ ತಮ್ಮ ಸಂವಾದ ಮೂಲಕ ತಮ್ಮದೆಲ್ಲ ಇದನ್ನೆಲ್ಲ ಬಗೆಹರಿಸುವ ಅಂತ ನಾನು ಹೇಳಿ ಕೂತ್ಕೊಳ್ತೀನಿ. ನೀವು ಅಲ್ಲಿ ಬೇರೆ ಡೆಮೋ ಎಲ್ಲ ಮಾಡ್ಬೋದು, ಅಂಗಡಿಗೆ ಹೋಗ್ಬೋದು, ಸ್ವರಾಜ್ಯ ಹೋಗ್ಬೋದು, ಸೆಲ್ಕೋಗೆ ಹೋಗ್ಬೋದು. ಈಗೆಲ್ಲ ಬಂದು ಕೂತ್ಕೊಳ್ಳಿ ಚೇರ್ ಮೇಲೆ. ನೀವು ಬಹಳ ಮುಖ್ಯ, ನಾವು ಹೊಸ ಬದುಕಿಗೆ ಬೆಳಕು ಕೊಡುವ ಕಾರ್ಯಕ್ರಮ ಈಗ ಆಗಲಿಕ್ಕೆ ಉಂಟು. ಮೊದಲ ಪ್ರಶ್ನೆ ನನ್ನದು. ಈಗ ಕೆಲವು ಮಂದಿ ಮಾತನಾಡಿದವರು ಪ್ರಶ್ನೆ ಮೂಲಕ ನೀವು ಮಾತನಾಡಿ. ನನ್ನ ಮೊದಲ ಪ್ರಶ್ನೆ ನರಿಂಗಾಣದ ಅಧ್ಯಕ್ಷರು ನವಾಜ್ ಸರ್ ಅವರು. ಅಲ್ಲೊಂದು ಆರೋಗ್ಯದ ಕಾರ್ಯಕ್ರಮ ಮಾಡಬೇಕು, ಅಲ್ಲಿ ಹೆಲ್ತ್ ಬ್ಲಡ್ ಚೆಕಪ್ ಆಗಬೇಕು, ಅದಕ್ಕೇನೋ ಕೆಲವು ವಸ್ತು ಬೇಕಾಗ್ತದೆ. ಇದು ಕೊಡುವಂತ ಹೇಳಿದ್ರೆ ಮರುದಿವಸನೇ 30-40 ಸಾವಿರ ರೂಪಾಯಿ ಖರ್ಚು ಮಾಡಿ ತಂದು ಕೊಡ್ತಾರೆ. ಸ್ಮಾರ್ಟ್ ಅಂಗನವಾಡಿ ಆಗಬೇಕು, ಒಂದು ಅಂಗನವಾಡಿಗೆ 1,10,000 ಉಂಟು, ಅದು 55,000 ಸೆಲ್ಕೋ ಕೊಡುತ್ತದೆ. 55,000 ನೀವು ಮಾಡಬೇಕು ಹೇಳಿದಾಗ ನಾನು ಒಂದಲ್ಲ ಸರ್, ವಾರ್ಡಿಗೊಂದು ಅಂಗನವಾಡಿ ಮಾಡುತ್ತೇವೆ, 5 ಅಂಗನವಾಡಿ ಸ್ಮಾರ್ಟ್ ಅಂಗನವಾಡಿ ಮಾಡುತ್ತೇವೆ ಅಂತ ಹೇಳಿ 2,75,000 ಕೊಡುತ್ತೇವೆ ಅಂತ ತಕ್ಷಣ ಪತ್ರ ಕೊಟ್ಟ ವ್ಯಕ್ತಿ ಅಧ್ಯಕ್ಷರು. ಅಧ್ಯಕ್ಷರೇ, ಇದು ಹೇಗೆ ಸಾಧ್ಯ? ನಿಮಗೆ ಯುವ ಮನಸ್ಸುಂಟು, ನೀವು ತಕ್ಷಣ ಡಿಸಿಷನ್ ತಗೊಳ್ತೀರಲ್ಲ, ಇದು ಹೇಗೆ? ಇದರ ಬಗ್ಗೆ ನನಗೆ ಹೇಳಬೇಕು. ಮತ್ತು ನೀವು ಕಸಮುಕ್ತ ಗ್ರಾಮ ಮಾಡಲಿಕ್ಕೆ 90 ದಿವಸದ ಅಭಿಯಾನ ಶುರು ಮಾಡಿದ್ದೀರಿ. ಇದರ ಬಗ್ಗೆ ನನಗೆ ಪ್ರಶ್ನೆಗೆ ಉತ್ತರ, ಭಾಷಣ ಎಲ್ಲ ನಿಮಗೆ ಮತ್ತೆ ಕೆಲವರಿಂದ ಪ್ರಶ್ನೆ ಬರಬಹುದು. ಈಗ ನವಾಜರಿಂದ ಉತ್ತರ. ಎಲ್ಲರಿಗೂ ನಮಸ್ತೆ. ಈಗಾಗಲೇ ನಾವು ಗ್ರಾಮ ಪಂಚಾಯತಲ್ಲಿ ನಾವು ಏನು ಸ್ವಂತ ನಿಧಿ ಎಂಬುದಿದೆ, ಅದನ್ನು ಯಾವುದೇ ಕಾಮಗಾರಿಗೆ ನಾವು ಮೀಸಲಿಡುವುದಿಲ್ಲ. ಇಂತಹ ಏನು ತುರ್ತು ಸಂದರ್ಭ ಬಂದರೆ ಅಥವಾ ಗ್ರಾಮದ ಅಭಿವೃದ್ಧಿಗೋಸ್ಕರ ತುರ್ತು ಏನು ನಾವು ವಿಯೋಗ ಮಾಡಬೇಕಾದ್ರೆ ಅದಕ್ಕೆ ನಾವು ಈ ಸ್ವಂತ ನಿಧಿಯಿಂದ ತೆಗೆದು ಖರ್ಚು ಮಾಡ್ತೇವೆ. ಅದಲ್ಲದೆ ಈಗಾಗಲೇ ಸೆಲ್ಕೋ ಕಂಪನಿಯವರೇನು ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ನಾವು ಸೋಲಾರ್ ಮಾಡಿ ಸ್ಮಾರ್ಟ್ ಅಂಗನವಾಡಿ ಮಾಡ್ತೇವೆ ಎಂಬ ಒಂದು ವಿಷಯ ನಮಗೆ ಜನಶಿಕ್ಷಣ ಟ್ರಸ್ಟ್ನವ್ರ ಮುಖಾಂತರ ಗೊತ್ತಾಯಿತು. ಆವಾಗಲೂ ಕೂಡ ನಾವೇನು ಸ್ವಂತ ನಿಧಿಯಿಂದ ಮತ್ತು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂತಹ ಫ್ಯಾಕ್ಟ್ರಿಗಳಿರ್ಬೋದು, ಅನ್ನಿತರ ಸ್ವಯಂ ಸೇವಾ ಸಂಘಟನೆಯವರನ್ನು ಒಟ್ಟಿಗೆ ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಈ ಒಂದು ಕಾರ್ಯಕ್ಕೆ ಕೈ ಹಾಕಿದ್ದೇವೆ. ಸರ್, ಹಾಗೆ ಕಸಮುಕ್ತ ಗ್ರಾಮ ಮಾಡಲಿಕ್ಕೆ ನೀವು ಕೈಗೊಂಡ ಕ್ರಮಗಳು, ಕಸಮುಕ್ತ ಗ್ರಾಮ ಮಾಡಲಿಕ್ಕೆ ಈಗಾಗಲೇ ನಾವು ಕಸಮುಕ್ತ ಕೂಡ ನಮ್ಮ ಗ್ರಾಮವನ್ನು
ಕಸಮುಕ್ತ 90 ಡೇಸ್ ಪ್ರೋಗ್ರಾಮ್ ಅಂತೇಳಿ ಈಗಾಗಲೇ ನಾವು ಇಟ್ಟಿದ್ದೇವೆ. ವಾರದ ಪ್ರತಿ ಶುಕ್ರವಾರ ಬೆಳಿಗ್ಗೆ 9 ಗಂಟೆಯಿಂದ 11 ಗಂಟೆವರೆಗೆ 2 ಗಂಟೆ ನಾವು ಪ್ರತಿ ವಾರ್ಡ್ನಲ್ಲೂ ಕೂಡ ಶಾಲಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ನಮ್ಮ ಆಶಾ ಕಾರ್ಯಕರ್ತರೊಂದಿಗೆ ಸೇರಿಕೊಂಡು ಪ್ರತಿ ವಾರ್ಡ್ನಲ್ಲೂ ಕೂಡ ಕಸ ವಿಲೇವಾರಿ ಹಾಗೂ ಕಸದ ಒಂದು ಸ್ವಚ್ಛತೆಯ ಬಗ್ಗೆ ಪ್ರತಿಯೊಂದು ಮನೆಗೂ ಅದರ ಬಗ್ಗೆ ಸ್ವಚ್ಛತೆಯ ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮ ನಾವು ಇಟ್ಟಿದ್ದೇವೆ. ಈ ನಿಟ್ಟಿನಲ್ಲಿ 60% ನಾವು ಈಗಾಗಲೇ ಯಶಸ್ಸನ್ನು ಸಾಧಿಸಿದೆ. ಅದನ್ನು ಮುಂದಕ್ಕೆ ಕೂಡ ಒಂದೆರಡು ತಿಂಗಳ ಒಳಗಡೆ ನಾವು ಸಂಪೂರ್ಣವಾಗಿ ಆ ಒಂದು ಕಾರ್ಯದಲ್ಲಿ ಯಶಸ್ವಿಯಾಗ್ತೇವೆ ಅಂತ ಮಾತನ್ನು ಹೇಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ನನ್ನ 2 ಪ್ರಶ್ನೆಗೆ ಅತ್ಯುತ್ತಮವಾದ ಉತ್ತರ ಕೊಟ್ಟಿದ್ದಾರೆ. ಧನ್ಯವಾದಗಳು. ಈಗ ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ಇಲ್ಲಿದ್ದವರಿಗೆ. ವೇದಿಕೆಯಲ್ಲಿದ್ದವರು ಪ್ರಶ್ನೆ ಕೇಳ್ಬೋದು, ಅಲ್ಲಿದ್ದವರು ಪ್ರಶ್ನೆ ಕೇಳ್ಬೋದು. ಮುರಳಿ ಅವರನ್ನು ಕೇಳಲಿಕ್ಕಿದೆ ಅಂದರು. ಮುರಳಿ ಸದಸ್ಯರು ಉದ್ಯೋಗ ಖಾತ್ರಿಗೆ ಸಂಬಂಧಪಟ್ಟದ್ದು. ಸರ್, ನಾವಿಲ್ಲಿ 1,000 ಮನೆಗಳಲ್ಲಿ ಮಲ್ಲಿಗೆ ತೋಟ ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡಿದ್ದೇವೆ. 1,000 ಮನೆಗಳಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಇನ್ನೂ ಕೂಡ ಕೆಲವು ಕುಟುಂಬಗಳಿಗೆ ಅದರ ಬಗ್ಗೆ ಕೆಲವು ಕುಟುಂಬ ಮಾಹಿತಿ ಇಲ್ಲ. ಆ ST ಕುಟುಂಬಗಳು, ಮಹಿಳಾ ಪ್ರಧಾನ ಕುಟುಂಬಗಳು, ಕೂಲಿ ಕೆಲಸ ಮಾಡುವವರು ದಿನಾ ಕತ್ತಿ ಮುಟ್ಟಲು ತೆಗೆದುಕೊಂಡು ಇನ್ನೊಬ್ಬರ ತೋಟಕ್ಕೆ ಹೋಗುವಂಥ ಅವರ ಜಮೀನಿನಲ್ಲಿ ಒಂದು ಚಿಕ್ಕ ತೋಟ, ಮಲ್ಲಿಗೆ ತೋಟ ಮಾಡಬೇಕು, ಪೌಷ್ಟಿಕ ತೋಟ ಮಾಡಬೇಕು, 1000 ತೋಟ ಮಾಡಬೇಕು ಅಂತ ಒಂದು ತೋಟ ತಾವು ಮಾನ್ಯ ombudsman ಅವರು ಕಣಂತೂರು ಕೇಶವರ ಮನೆಗೆ ಬಂದು ಚಾಲನೆ ಕೊಟ್ಟಿದ್ದೀರಿ. ಇನ್ನು 999 ತೋಟ ಆಗಲಿಕ್ಕೆ ಉಂಟು. ಸರ್, ಇದರ ಬಗ್ಗೆ ಇದನ್ನು ಕಾರ್ಯಗತ ಮಾಡೋದು ಹೇಗೆ? ಅಲ್ಲಿಯ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉತ್ತರ ಕೊಡಿ. ಹಾಗೆ ನಮ್ಮ ಬಾಳೆಪುಣಿಯಲ್ಲೇ ಒಂದು 25 ಕುಟುಂಬದವರು ಪಟ್ಟಿ ಕೊಟ್ಟಿದ್ದಾರೆ, ದಾಖಲಾತಿ ಸಲ್ಲಿಸಿದ್ದಾರೆ. ಅವರು ಪಂಚಾಯತಿಗೆ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿದರೆ ತಕ್ಷಣದಿಂದ ಅವರಿಗೆ ಕಾಮಗಾರಿಯನ್ನು ಕೈಗೊಳ್ಳಿಕ್ಕೆ ಅವಕಾಶ ಇದೆ. ಹಾರ್ಟಿಕಲ್ಚರ್ ಇಂಜಿನಿಯರ್ ಏನಿದ್ದಾರೆ ಅದರದ್ದು ಅವರು ಪಂಚಾಯತಿಗೆ ಭೇಟಿ ನೀಡಿ ಅರ್ಜಿ ಈಗಾಗಲೇ ಸಲ್ಲಿಸಿದರೆ, ಕೆಲಸ ಮಾಡಲಿಕ್ಕೆ ಶುರು ಮಾಡಿದರೆ ಅವರು ಮುಂದಿನ ದಿನಗಳಲ್ಲಿ NMR ಹಾಕಿ ಅವರಿಗೆ ಶೀಘ್ರದಲ್ಲಿ ಕೂಲಿ ವೇತನ ಪಾವತಿ ಆಗ್ತದೆ. ಈಗ ಶುರು ಮಾಡಿದಾರ ಯಾರಾದರೂ? ಮೊನ್ನೆ ಇವ್ರದ್ದು ಪುಷ್ಪ ಕೇಶವ್ ಅವ್ರ ಮನೆಯಲ್ಲಿ ಬಿಟ್ಟರೆ ಬೇರೆ ಎಲ್ಲಿಯಾದರೂ ಶುರು ಮಾಡಿದ್ದೇನಾದ್ರು ಉದಾಹರಣೆ ಇದೆಯಾ? ಕೇಶವರ ಮನೆಯಲ್ಲಿ ನೀವು ಕಾರ್ಯಾದೇಶ ಕೊಟ್ಟ ನಂತರ ಶುರು ಮಾಡಿದ್ದಾರೆ. ಉಳಿದವರಿಗೆ ಕಾರ್ಯಾದೇಶ ಪಡೆದುಕೊಂಡು, ಯಾಕೆಂದರೆ ಈ ಕಾರ್ಯಾದೇಶ ಪಡೆದುಕೊಂಡು ಕೆಲಸ ಶುರು ಮಾಡಬೇಕು ಅಂತ ಉದ್ಯೋಗ ಖಾತ್ರಿಯ ಮಾರ್ಗಸೂಚಿಯನ್ನು ಕರೆಕ್ಟಾಗಿ ಪಾಲಿಸಿಕೊಂಡು ಕೆಲಸ ಮಾಡೋದು ಒಳ್ಳೆಯದು ಅಂತ. ತಾವು ಈಗ 25ರಲ್ಲಿ 1 ಆಗಿದೆ, ಇನ್ನು 24 ಮಂದಿಗೆ ಕಾರ್ಯಾದೇಶವನ್ನು ನೀವು ಆದಷ್ಟು ಬೇಗ ಇಶ್ಯೂ ಮಾಡಲಿಕ್ಕೆ ಒಂದು ಸೂಚನೆ ಕೊಟ್ಟರೆ ತಕ್ಷಣ ಗ್ರಾಮ ಪಂಚಾಯತಿಯವರ ಜೊತೆ ಮಾತಾಡ್ತೇವೆ. ಕಾಮನ್ ಆಗಿ ಈಗ ಪ್ರತಿಯೊಬ್ಬರು ಫಲಾನುಭವಿಗಳು ಅರ್ಜಿ ಸಲ್ಲಿಸಿದ 15 ದಿವಸದೊಳಗಾಗಿ ಕೆಲಸ ನೀಡಬೇಕು ಅನ್ನೋದು ನಮ್ಮ ನರೇಗಾ ಯೋಜನೆಯ ಒಂದು ನಿಯಮಗಳಿರುವಂಥದ್ದು. ಸೊ ಹಾಗಾಗಿ ಯಾರಾದರೂ ಈಗಾಗಲೇ ಅರ್ಜಿ ಕೊಟ್ಟು 15 ದಿವಸ ಏನಾಗಿದ್ದರೆ, ಇಲ್ಲಿರೋರು ಯಾರಿದ್ದರೆ ನಮಗೆ ತಕ್ಷಣ ಮಾಹಿತಿ ನೀಡಿ ನಾವು ಕೂಡಲೇ ಗ್ರಾಮ ಪಂಚಾಯತಿ ಬಾಳೆಪುಣಿ, ಕುರ್ನಾಡು, ಇರಾ ಅಂತ ಮೊನ್ನೆ ನೀವು ಹೇಳಿದ್ದು ನಾವು ಕಾರ್ಯಕ್ರಮಕ್ಕೆ ಬಂದಿದ್ದಾಗ. ಸೊ ಆ ಗ್ರಾಮ ಪಂಚಾಯತ್ ನರಿಂಗಾನ ಗ್ರಾಮ ಪಂಚಾಯತ್ ಕೂಡ ಇದೆ. ಸೊ ನಾವು ಆ ಗ್ರಾಮ ಪಂಚಾಯತಿಗೆ ತಕ್ಷಣ ನಾವು PDO ಅವರನ್ನು ಸಂಪರ್ಕಿಸಿ ಅವರಿಗೆ ಮಾಹಿತಿಯನ್ನು ನೀಡ್ತೇವೆ. ಇಂಜಿನಿಯರ್ ಯಾರಿದ್ದಾರೆ ಅವ್ರನ್ನ ನಾವು ಕೂಡಲೇ ಪಂಚಾಯತಿಗೆ ಕಳಿಸಿಕೊಟ್ಟು ಎಸ್ಟಿಮೇಷನನ್ನು ಮಾಡಲಿಕ್ಕೆ ನಾವು ನಮ್ಮ ಕಡೆಯಿಂದ ನಾವು ಸೂಕ್ತ ನಿರ್ದೇಶನವನ್ನು ನೀಡ್ತೇವೆ ಸರ್. ಥ್ಯಾಂಕ್ ಯು ಮೇಡಮ್. ಹೇಳಿದಾಗೆ ಅದಕ್ಕೆ ಎಷ್ಟು ರೈತರ ಜಾಗ ಎಷ್ಟು ಅಂತ ಇದು ಮೀಸಲುಂಟು ಸರ್? ಎಸ್, ಅದು ನಮಗೆ ಗೊತ್ತಿರ್ಬೋದು. ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಏನಿದ್ದೀರಿ ಅವರು ತಮಗೆ ಗೊತ್ತಿದ್ರೆ ಒಳ್ಳೆಯದು. ಯಾಕಂದರೆ ಹೆಚ್ಚಿನ ಫಲಾನುಭವಿಗಳು ಪಂಚಾಯತ್ ಸ್ಟಾಫ್ಗಳಿಗಿಂತ ಜಾಸ್ತಿ ಪ್ರತಿ ವಾರ್ಡ್ನ ಮೆಂಬರ್ಗಳತ್ರ ತುಂಬ ಕ್ಲೋಸ್ ಆಗಿರ್ತಾರೆ. ಹೌದಲ್ವಾ ಸರ್? ಹೌದು, ನಿಮ್ಮ ಹತ್ರ ಅವರು ತುಂಬ ಇದಾಗಿರ್ತಾರೆ. ಹಾಗಾಗಿ ನಮ್ಮ ನಿಯಮಗಳೇನು ಅಂತೇಳಿ 5 ಎಕರೆ ಒಳಗಿರಬೇಕು. ನರೇಗಾ ಯೋಜನೆಯ ಫಲಾನುಭವಿ ಆಗಿರ್ಬೇಕಾದ್ರೆ ದೊಡ್ಡ ರೈತರಾಗ್ತಾರಲ್ಲ, ದೊಡ್ಡ ರೈತರಿಗೆ ಇದಿಲ್ಲಲ್ಲ, ಸಣ್ಣ ರೈತರಿಗೆ ಮಾತ್ರ ಅಲ್ಲ. ನೀವು ದೊಡ್ಡ ರೈತರಿಗೆ ನಾವು ಉದ್ಯೋಗ ಖಾತ್ರಿಯಲ್ಲಿ ಹಣ ಕೊಡುವುದಿಲ್ಲಲ್ಲ. ದೊಡ್ಡ ರೈತರು ಅಂದ್ರೆ 5 ಎಕರೆಗಿಂತ ಮೇಲ್ಪಟ್ಟವರು. ಅಲ್ಲ, 4 ಎಕರೆ ಅಂತ ಇತ್ತು. ಹೌದು, 4 ಮುಕ್ಕಾಲು ನಾವು ಹೇಳುವಾಗ ಅಂದ್ರೆ ಅದರಲ್ಲಿ ನಿಮ್ಮದು ಕುಷ್ಕಿ ಜಮೀನು ಅದು ಇದೆ ಅಂತ ಹೇಳಿದಾಗ ಅದು ಡಬಲ್ ಆಗ್ತದೆ. ಈಗ 2.5 ಇದ್ರೆ ಅದರೊಟ್ಟಿಗೆ ನಿಮಗೆ ಕುಷ್ಕಿ ಇದ್ರೆ ಅದು ಡಬಲ್ ಆಗ್ತದೆ. ಸೊ ಅಂತವರು ಅದಕ್ಕೆ ಒಳಪಡುವುದಿಲ್ಲ. ಇನ್ ಕೇಸ್ ಕೆಲವರಿಗೆ ಏನು ಅಂತ ಹೇಳಿದ್ರೆ 1 ಎಕರೆ ಜಾಗ ಇರ್ತದೆ, ಬಟ್ APL ಕಾರ್ಡ್ ಇರ್ತದೆ. ಅಂಥವರಿಗೆ ಕೆಲವರಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಕೆಲವು ಗ್ರಾಮ ಪಂಚಾಯತಿಗಳಲ್ಲಿ ರಿಸ್ಟ್ರಿಕ್ಷನ್ ಮಾಡ್ತಾರೆ. ಸೊ ಅಂಥವ್ರು ಏನು ಮಾಡಬಹುದು ಅಂತ ಹೇಳಿದ್ರೆ VA ಹತ್ರ ಹೋಗಿ ತಹಶೀಲ್ದಾರ್ ಕೈಯಿಂದ ಒಂದು ಸಣ್ಣ ರೈತ ಅನ್ನೋ ಪತ್ರ ತೆಗೆದುಕೊಂಡು ಅವರು ಗ್ರಾಮ ಪಂಚಾಯತಿಗೆ ಅದನ್ನು ಸಲ್ಲಿಸಿ ಅವರು ಕೆಲಸ ಮಾಡ್ಬೋದು. ಒಟ್ಟು ನಮ್ಮದು ನಿಯಮಗಳಿರೋದು 4.25 ಎಕರೆ ಒಳಗಡೆ ಇರಬೇಕು. ನಿಮ್ಮದು ಕಂಪ್ಲೀಟ್ 4.25 ಎಕರೆ ಅಂದರೆ ಅದು ಕೌಂಟ್ ಮಾಡಿ ಕುಷ್ಕಿ ನಾನೇನು ಹೇಳ್ತೇನೆ ಅದಾದರೆ 10 ಆಗ್ತದೆ, ಅವಾಗ ಡಬಲ್ ಆಗ್ತದೆ. ಸೊ ಅಂಥವರು ಒಳಪಡೋದಿಲ್ಲ. ಒಟ್ಟಾರೆ ನೀವು ರೌಂಡ್ ಫಿಗರ್ ಮಾಡಿದಾಗ ನಮಗೆ 4.25 ಎಕರೆ ಮಾತ್ರ ಬರಬೇಕು. ಅಂಥವರಿಗೆ ಮಾತ್ರ ಯಾಕೆಂತ ಹೇಳಿದರೆ ನರೇಗಾ ಅನ್ನುವಂಥದ್ದು ಗ್ರಾಮೀಣ ಜನರ ಜೀವನಾಡಿ. ಇದು ಅವರು
ಅವರಿಗೆ ಬೆನಿಫಿಟ್ ಸಿಗಬೇಕು. ತುಂಬ ಯಾರು ಹಿಂದುಳಿದ ವರ್ಗಗಳಿದ್ದಾರೆ ಅವರಿಗೆ ಬೆನಿಫಿಟ್ ಸಿಗಬೇಕು, ಅವರಿಗೆ ಉದ್ಯೋಗ ಖಾತ್ರಿಯಿಂದ ಅವರು ಅವರ ಜೀವನವನ್ನು ಸುಖಮಯವಾಗಿ ನಡೆಸಬೇಕು ಅನ್ನೋದೊಂದು ಸರ್ಕಾರದ ಇದು ಉದ್ದೇಶ. 2005ರಲ್ಲಿ ಇದು ಆ್ಯಕ್ಟ್ ಮೂಲಕ ಇದು ನಮಗೆ ಮಹಾತ್ಮ ಗಾಂಧೀಜಿಯವರ ಒಂದು ಕನಸನ್ನು ಸಾಕಾರಗೊಳಿಸಲಿಕ್ಕೆ ಅಂತ ಬಂದಂತಹ ಯೋಜನೆ ಇದು. ಹಾಗಾಗಿ ನಾವಿದನ್ನು ಆದಷ್ಟು ಬಡವರು ಯಾರಿದ್ರೆ ಅವರನ್ನ ಗುರುತಿಸಿಕೊಡ್ಬೇಕು. ಇವರು ಸರ್ ಈಗಾಗಲೇ SC/STಗಳ ಬಗ್ಗೆ ಮಾತಾಡಿದರು. ಆದರೆ ನಮಗೆ ತುಂಬ ಕಡೆ ಹೋದಾಗ ಸಮಸ್ಯೆ ಏನು ಕಾಣ್ತಾ ಇದೆ, ನಾವು ಪ್ರತಿ ಸಲ SC/ST ಕಾಲೋನಿಗಳಿಗೆ ನಾವು ಭೇಟಿ ಕೊಡ್ತೇವೆ, ಅಭಿಯಾನ ಮಾಡ್ತೇವೆ, ರೋಜ್ಗಾರ್ ದಿವಸ ಏನೇನೋ ಇಲ್ಲ ಅಭಿಯಾನಗಳನ್ನು ನಾವು ಮಾಡ್ತೇವೆ. ಬಟ್ ನಮಗೆ ಇಲ್ಲಿ ರಿಸಲ್ಟ್ ಕಾಣ್ತಾ ಇಲ್ಲ. ಯಾಕೆ ಅಂತ ಹೇಳಿದರೆ ಅವರದು ಫ್ಯಾಮಿಲಿ ಇದು ಏನು ಹೇಳ್ತೀವಿ ನಾವು ಜಗಳಗಳು, ಒಳ ಜಗಳಗಳು, ಲ್ಯಾಂಡ್ ರೆಕಾರ್ಡ್ಸ್ ಇರೋದಿಲ್ಲ, ಇದ್ರೆ ಅವ್ರು ಪರ್ಮಿಷನ್ ಕೊಡೋದಿಲ್ಲ, ಅಣ್ಣ ತಮ್ಮನ ಮಧ್ಯೆ ಜಗಳ ಅಂಥದ್ದೆಲ್ಲಿದ್ರೆ ನಾವು ಮೂಗು ತೂರಿಸ್ಲಿಕ್ಕೆ ಆಗೋದಿಲ್ಲ, ನಾವೇನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಎಲ್ಲರೂ ಒಂದಾಗಿ ಅವರವ್ರ ಅಡ್ಜಸ್ಟ್ಮೆಂಟಲ್ಲಿ ಮಾಡ್ಕೊಂಡು ಹೋದ್ರೆ ನರೇಗಾ ತುಂಬ ಸಕ್ಸಸ್ ಆಗ್ತದೆ. ಮತ್ತೆ ಇದಕ್ಕೆ ಉಂಟಲ್ಲ ಮೇಡಮ್, ಈ ಹಣ ಯಾವ ರೀತಿಯಲ್ಲಿ ಬೀರೋದು? ಒಂದು ಪುಸ್ತಕ ಎಷ್ಟು ಪುಸ್ತಕ ಬೇಕು ಇದಕ್ಕೆ? ಒಂದು ಪುಸ್ತಕ ಅಂತ ಹೇಳಿದ್ರೆ ನಮಗೆ ನಮ್ಮ ಪ್ರತಿ ಮನೆಗೆ ರೇಷನ್ ಕಾರ್ಡ್ ಒಂದು ಕುಟುಂಬ ಇದ್ರೆ ಎಷ್ಟಿರ್ತದೆ, ಒಂದೇ ರೇಷನ್ ಕಾರ್ಡ್ ಇರ್ತದೆ. ಅದೇ ರೀತಿ ಒಂದು ರೇಷನ್ ಕಾರ್ಡ್ ಇದ್ರೆ ಒಂದು ಮನೆಗೆ ಒಂದೇ ಜಾಬ್ ಕಾರ್ಡ್, ಕೂಡು ಕುಟುಂಬ ಇದ್ರೆ ಒಂದೇ ಜಾಬ್ ಕಾರ್ಡ್ ಇರ್ತದೆ. ಅದರಲ್ಲಿ ನಾವು 8 ಜನರನ್ನ ಆಡ್ ಮಾಡ್ಲಿಕ್ಕೆ ಆಗ್ತದೆ ಒಂದೇ ಪುಸ್ತಕದಲ್ಲಿ. ಇನ್ ಕೇಸ್ ನೀವೀಗ ಅಣ್ಣ ತಮ್ಮ ಒಟ್ಟಿಗೆ ಇದ್ರಿ, ಮುಂದಿನ ವರ್ಷ ನೀವು ಬೇರೆ ಮನೆ ಮಾಡ್ಕೊಂಡೋಗಿ ತಮ್ಮ ಬೇರೆ ಹೋಗ್ತಾರೆ ಅಂತಂದ್ರೆ ನಿಮಗೆ ಮನೆ ನಂಬರ್ ಬೇರೆ ಸಿಗ್ತದೆ, ನೀವು ರೇಷನ್ ಕಾರ್ಡ್ ಬೇರೆ ಮಾಡ್ಕೊಳ್ತೀರಿ, ನಿಮಗೆ ಜಾಬ್ ಕಾರ್ಡ್ ಬೇರೆನೆ ಮಾಡ್ಕೊಳ್ಬಹುದು. ಎಸ್, ಓಕೆ, ಥ್ಯಾಂಕ್ ಯು. ನಾನು ಸಮಾಜ ಕಾರ್ಯಕರ್ತನಾಗಿ ಬಿಟ್ಟಿದೆ. ಪುಸ್ತಕ ಇರುವ ಲೆಕ್ಕ ಇಲ್ಲ, ಬಹುಶಃ ಅದನ್ನು ಮುಂದೆ ಶ್ರೀನಿವಾಸ ಜಾಗ ಕೂಡ ಕನಿಷ್ಠ ಮಾಹಿತಿಗಾಗಿ ಕೆಲವೊಂದು ಸೇರಿಸಬೇಕು ಅಂತ ಕೇಳ್ಕೊಳ್ತೇನೆ. ಅದೇ ಈಗ ಪ್ರಶ್ನೆ ಕೇಳಿದ ಸದಸ್ಯರು ಆರಂಭದಲ್ಲಿ ಸದಸ್ಯರು ಕೆಲಸ ಮಾಡ್ತಾ ಇದ್ರು. ಕೇಂದ್ರ ಸರ್ಕಾರ ಒತ್ತಾಯ ಮಾಡಿದ್ದು ಪಂಚಾಯತ್ ಮೆಂಬರ್ಸ್ ಪಂಚಾಯತಿಗೆ ಹೋಗುವಾಗ, ಪಂಚಾಯತ್ ಸೇವೆ ಮಾಡುವಾಗ, ಇತರ ಸಮಯದಲ್ಲಿ ಅವರ ವೃತ್ತಿಯಲ್ಲಿ ಇರ್ತಾರೆ ಅಂತ ನೀವು ಅವರಿಗೆ ಉದ್ಯೋಗ ಕೊಡಲಿಕ್ಕೆ ಅವಕಾಶ ಕೊಡಬೇಕು, ಇಲ್ಲ ಒಂದು ಒಳ್ಳೆಯ ಗೌರವವನ್ನು ಕೊಡಬೇಕು ಅಂತ ನಮ್ಮ ಕಡೆಯಿಂದ ನಾವು ಒಮ್ಬುಡ್ಸ್ಮನ್ ಆಗಿದ್ದ ಪ್ರಯತ್ನ ಪಟ್ಟಿತ್ತು. ಆಗ ಮತ್ತೆ ಸರ್ಕಾರ ಆದೇಶ ಕೊಟ್ಟಿತ್ತು, ಗ್ರಾಮ ಪಂಚಾಯತ್ ಮೆಂಬರ್ಸಿಗೆ, ತಾಲೂಕಿನ ಮೆಂಬರ್ಸಿಗೆ, ಜಿಲ್ಲಾ ಮೆಂಬರ್ಸು ಕೂಡ ಕೂಲಿ ಕೆಲಸ ಮಾಡಬಹುದು, ಕೂಲಿ ಕೆಲಸ ಮಾಡಿ ಸಂಬಳ ತೆಗೆದುಕೊಳ್ಳಬಹುದು ಅಂತ ಉದ್ದೇಶ ಬಂದಿದೆ. ಈಗ ಕೆಲವು ಸಮಸ್ಯೆ ಇರುತ್ತೆ, ಅದು ಈಗ ಅದರ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಯಾರು ಕೆಲಸ ಮಾಡ್ತಾರೆ ಅವರು ಕೂಲಿ ತಗೋಬೇಕು, ಆ ಕೂಲಿ ಅವರ ಕುಟುಂಬಕ್ಕೆ ಖರ್ಚಾಗಬೇಕು. ಧನ್ಯವಾದಗಳು. ಒಂದು ನನ್ನ ಪ್ರಶ್ನೆ, ಹರಿಣಾಕ್ಷಿ, ಕೃಷಿ ಸಖಿ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡಿದರು. ಆ ಕೃಷಿ ಸಖಿಯವರು ಅವರ ಊರಿನಲ್ಲಿ ತಾಲೂಕು ಮಟ್ಟದ ಕೃಷಿ ಅಧಿಕಾರಿಗಳನ್ನು ಕರೆಸಿ ಒಂದು ಕಾರ್ಯಕ್ರಮ ಮಾಡಿದರು, ಬೇರೆ ಯಾರೂ ಮಾಡಲಿಲ್ಲ. ಅದು ಯಾಕೆ ಕೃಷಿ ಸಖಿ ಹರಿಣಾಕ್ಷಿ ಅವರಿಗೆ ಮೈಕ್ ಕೊಡಿ ಒಂದ್ಸಲ. ಹರಿಣಾಕ್ಷಿ, ಮಲ್ಲಿಗೆ ತೋಟ ಮಾಡಬೇಕಂತ ತೀರ್ಮಾನ ಮಾಡಿದ್ದೇನೆ ಸರ್. ಮಾಡಿದ್ದಾರೆ, ಒಂದು ಮನೆಯಲ್ಲಿ ಮಾಡಿದ್ದಾರೆ, ಇನ್ನು 25 ಮನೆಯಲ್ಲಿ ಮಾಡಲಿಕ್ಕೆ ಅಂತ ಕೆಲಸ ಶುರು ಮಾಡಿ ಅಂತ ಪಂಚಾಯತಲ್ಲಿ ಹೇಳಿದ್ದಾರೆ. ಅದಕ್ಕೆ ಏನು ಲೆಟರ್ಸ್ ಏನು ಕೊಡಲಿಲ್ಲ. ಅದಕ್ಕೆ ನಾನು ಮಾಡಲಿಕ್ಕೆ ಹಿಂದೇಟಾಗ್ತಾ ಇದ್ದೇನೆ ಸರ್, ಅವರು ಹೇಳದೆ ಹೇಗೆ ಮಾಡ್ಬೋದಾ ಅಂತ. ಈಗ ಮೇಡಮ್ ಉತ್ತರ ಕೊಟ್ಟಿದ್ದಾರೆ, ನಿಮಗೆ ಕಾರ್ಯಾದೇಶ ಪತ್ರ ಬೇಗ ಇಶ್ಯೂ ಮಾಡಿಸ್ತಾರೆ. ಕಾರ್ಯಾದೇಶ ಪತ್ರ ಇಶ್ಯೂ ಆದ ಕೂಡಲೇ ನೀವು ತೋಟ ಮಾಡಿದರೆ ಆಯಿತು. ಧನ್ಯವಾದಗಳು. ಸುಗ್ರಾಮದವರಿಗೆ ನನ್ನ ಪ್ರಶ್ನೆ, 49 ಜನ ಬಂದಿದ್ದೀರಿ, 30 ಪಂಚಾಯತ್ ಉಂಟು. ಯಾವ ಪಂಚಾಯತಲ್ಲಿ ಸ್ವಚ್ಛ ಸಂಕೀರ್ಣ ಮಾದರಿಯಾಗಿದೆ? ಯಾವ ಗ್ರಾಮ ಸಂಪೂರ್ಣ ಸಾಕ್ಷರ ಗ್ರಾಮ ಆಗಿದೆ? ಯಾವ ಗ್ರಾಮ ಕಸಮುಕ್ತ ಗ್ರಾಮ ಆಗಿದೆ? ದೊಡ್ಡ ಸಾಧನೆ ಮಾಡಿದವರು ಒಬ್ಬರು ಉತ್ತರ ಕೊಡಿದ್ದಕ್ಕೆ. ಈಗ ನರಿಗಾಣ ಅಧ್ಯಕ್ಷ ಉತ್ತರ ಕೊಟ್ಟ ಹಾಗೆ ಸುಗ್ರಾಮದ ಉತ್ತರ ಬೇಕು. ನಮ್ಮ ಒಳಮುಗುರು ಗ್ರಾಮ ಪಂಚಾಯತಲ್ಲಿ ಸ್ವಚ್ಛ ಸಂಕೀರ್ಣ ಘಟಕ ಇರಲಿಲ್ಲ. ಕಳೆದ ಸಾರಿ ನಾವು ಸ್ವಚ್ಛ ಸಂಕೀರ್ಣ ಘಟಕವನ್ನು ಮತ್ತು ಸ್ವಚ್ಛ ವಾಹಿನಿಯನ್ನು ಕೂಡ ಮಾಡಿದ್ದೇವೆ. ಸ್ವಚ್ಛತೆಗಾಗಿ ನಾವು ಅಂದರೆ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟುಕೊಂಡು ಎಲ್ಲ ಮನೆಗೆ ಇದು ಸಂಗ್ರಹ ಚೀಲವನ್ನು ಕೊಡುವ ಮೂಲಕ ಎಲ್ಲ ಮನೆಗಳಿಂದಲೂ ಕಸವನ್ನು ಸಂಗ್ರಹಿಸುವಂಥ ಸಂಜೀವಿನಿ ಒಕ್ಕೂಟದವರಿಗೆ ಅದನ್ನು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇವೆ. ಹಾಗೆಯೇ ಈಗಾಗಲೇ ದ್ರವ ತ್ಯಾಜ್ಯ ಘಟಕ ಕೂಡ ನಿರ್ಮಾಣ ಅದನ್ನು ಕೂಡ ಉತ್ತಮ ರೀತಿಯಲ್ಲಿ ವ್ಯವಸ್ಥೆ ಮಾಡುವಂತ ಇದ್ದೇವೆ. ಅಂದರೆ ಕಸಮುಕ್ತ ಗ್ರಾಮ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಯಾಕಂತ ಹೇಳಿದರೆ ಒಮ್ಮೆ ತೆಗೆದಲ್ಲಿ ಮತ್ತೊಮ್ಮೆ ಹಾಕ್ತಾ ಇರ್ತಾರೆ ಯಾವಾಗಲೂ. ಅಂದರೆ ಅದನ್ನು ನಾನು ಹೇಳಲಿಕ್ಕೆ ಇಲ್ಲಿ ಇಷ್ಟಪಡ್ತಾ ಇಲ್ಲ. ಸ್ವಚ್ಛ ಕಸಮುಕ್ತ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಯಾಕಂತ ಹೇಳಿದ್ರೆ ಅಲ್ಲಿ ನಾವು ಎಷ್ಟು ಸ್ವಚ್ಛ ಮಾಡ್ತೇವೆ ಅಷ್ಟೇ ಕಸ ಹಾಕುವವರ ಸಂಖ್ಯೆ ಇರ್ತದೆ. ಆದರೂ ನಾವು ಹೆಚ್ಚಿನ ಒಂದು ಕಸಮುಕ್ತ ಗ್ರಾಮವನ್ನು ಮಾಡಲಿಕ್ಕೆ ನಾವು ತುಂಬ ಪ್ರಯತ್ನ ಪಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಥ್ಯಾಂಕ್ ಯು ಮೇಡಮ್. ನಿಮ್ಮ ಸುಗ್ರಾಮ ಇರುವ ಗ್ರಾಮಗಳಲ್ಲಿ ಪಾರದರ್ಶಕ ಉತ್ತರದಾಯಿತ್ವ ಖಾತ್ರಿ ಮಾಡಿಕೊಂಡು ಲಂಚ ಭ್ರಷ್ಟಾಚಾರ ಶೂನ್ಯ, ಲಂಚ ಭ್ರಷ್ಟಾಚಾರವೇ ಇಲ್ಲದ ಪಂಚಾಯತ್ ಯಾವುದಾದ್ರೂ ಉಂಟಾ 30ರಲ್ಲಿ?
ಯಾವುದುಂಟು, ಯಾವ ಪಂಚಾಯತ್ ಇದ್ದರೆ ಹೇಳಿ. ಆ ನಾವು ಪಂಚಾಯತ್ ನಮ್ಮ ಒಳಮಗುರು ಗ್ರಾಮ ಪಂಚಾಯತಿಯಲ್ಲಿ ಲಂಚ ಭ್ರಷ್ಟಾಚಾರ ನಿರ್ಮೂಲನೆ ಅಂತ ಒಂದು ನಿರ್ಣಯವನ್ನೇ ನಾನು ಫಸ್ಟ್ ಅಧ್ಯಕ್ಷರಾಗಿ ಬಂದ ಕೂಡಲೇ ನಾವು ಆ ಒಂದು ನಿರ್ಣಯವನ್ನೇ ಕೈಗೊಂಡಿದ್ದೇವೆ. ನಾವು ಅದಕ್ಕೆ ಆ ರೀತಿಯಲ್ಲೇ ನಾವು ಈಗ ನಡೀತಾ ಇದ್ದೇವೆ ಕೂಡ. ಹಾಗೆ ನಾವು ಒಂದು ಉತ್ತಮ ರೀತಿಯಲ್ಲಿ ಒಂದು ವಿಧಾನಸೌಧ ಮಾದರಿಯಲ್ಲಿ ನಾವು ಒಂದು ಗ್ರಾಮ ಪಂಚಾಯತನ್ನು ಕೂಡ ನರೇಗಾ ಇದರಿಂದ ಹಾಗೂ ನಮ್ಮ 15 ಹಣಕಾಸು ಯೋಜನೆ ಸ್ವಂತ ನಿಧಿಯನ್ನೆಲ್ಲ ಸೇರಿಸಿಕೊಂಡು ನಾವು ಉತ್ತಮ ರೀತಿಯಲ್ಲಿ ಒಂದು ಗ್ರಾಮಸೌಧ ಮಾದರಿಯಲ್ಲಿ ಒಳಮಗುರು ಗ್ರಾಮ ಪಂಚಾಯತ್ ಕಟ್ಟಡವನ್ನು ಸುಸಜ್ಜಿತವಾಗಿ ಅದರೊಟ್ಟಿಗೆ ಅದರಲ್ಲಿ VA ಹಾಗೂ ಪೋಸ್ಟ್ ಆಫೀಸ್ ಇದನ್ನೆಲ್ಲ ಒಂದೇ ಸೂರಿನ ಅಡಿಯಲ್ಲಿ ಕಲ್ಪಿಸಿಕೊಡುವಂಥ ಒಂದು ಕಟ್ಟಡವನ್ನು ಕೂಡ ನಿರ್ಮಾಣ ಮಾಡಿದೆ. ಥ್ಯಾಂಕ್ ಯು ಮೇಡಮ್. ತಾವು ಹೇಳಿದ ಕಸಮುಕ್ತ ಗ್ರಾಮ ಹೇಳಿದ ಹಾಗೆ ಲಂಚ ಭ್ರಷ್ಟಾಚಾರ ಮುಕ್ತ ಗ್ರಾಮ 100ಕ್ಕೆ 100 ಹೇಳಲಿಕ್ಕೆ ಸಾಧ್ಯ ಉಂಟಾ? ಕಸಮುಕ್ತ ಗ್ರಾಮ ಹೇಗೆ 100ಕ್ಕೆ 100 ಕಸಮುಕ್ತ ಗ್ರಾಮ ಅಂತ ಸಾರಲಿಕ್ಕೆ ಆಗುವುದಿಲ್ಲವ, ಹಾಗೆ ಲಂಚ ಭ್ರಷ್ಟಾಚಾರ ಮುಕ್ತ ಅಂತ 100ಕ್ಕೆ 100 ಖಾತ್ರಿ ಮಾಡಲಿಕ್ಕೆ ಸಾಧ್ಯವಾ? ಸಾಧ್ಯ ಅಂತ ನಾನು ಹೇಳುವುದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಗ್ರಾಮ ಪಂಚಾಯತ್ ಒಳಗಡೆ ನಾವು ಅಧಿಕಾರಿಗಳು ಆಗಿರ್ಬೋದು, ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಯಾರು ಕೂಡ ನಾವು ಲಂಚಕ್ಕೆ ಯಾರು ಕೂಡ ಕೈ ಒಡ್ಲಿಲ್ಲ. ಎಲ್ಲ ನಿಂತ್ಕೊಳ್ಳಿ, ಜೋರು ಚಪ್ಪಾಳೆ ಕೊಡಿ ದಯವಿಟ್ಟು, ಎಲ್ಲ ನಿಂತ್ಕೊಳ್ಳಿ. ಇವರು ಮಾಜಿ ಈಗಲೂ ಅಧ್ಯಕ್ಷರಲ್ಲ ತಾವು. ಒಳಗಡೆ ಜನಪ್ರತಿನಿಧಿಗಳು, ಅಧಿಕಾರಿ ಯಾರು ಕೂಡ ಲಂಚ ಮುಟ್ಟುವುದಿಲ್ಲ 100ಕ್ಕೆ 100 ಅಂತ ಹೇಳುತ್ತಾರೆ. ನಿಂತುಕೊಂಡು ಜೋರಾಗಿ ಚಪ್ಪಾಳೆ ಕೊಡಿ ಅವರಿಗೆ. ಅಟ್ಲೀಸ್ಟ್ ಸುಗ್ರಾಮದ ಒಂದು ಗ್ರಾಮ ಲಂಚ ಭ್ರಷ್ಟಾಚಾರ ಮುಕ್ತ ಗ್ರಾಮ ನಿರ್ಣಯ ಮಾಡಿದ್ದಾರೆ, ಅದನ್ನು ಪಾಲಿಸ್ತಾರೆ ಅಂತಾದರೆ, ಸಂಪೂರ್ಣ ಲಂಚ ಮುಕ್ತ ಆದರೆ ಕಸಮುಕ್ತ 100ಕ್ಕೆ 100 ಮಾಡಬಹುದು. ಮೇಡಮ್ ಧನ್ಯವಾದಗಳು. ಶುಭ ಮಧ್ಯಾಹ್ನ. ನಾನು ಡಾಕ್ಟರ್ ಯಶಸ್ವಿನಿ ಅಂತ, ಮಂಗಳೂರು ವಿಶ್ವವಿದ್ಯಾನಿಲಯ ಸಮಾಜ ಕಾರ್ಯ ವಿಭಾಗ ಸಮುದಾಯ ಅಭಿವೃದ್ಧಿ ಸ್ಪೆಷಲೈಸೇಷನಿಂದ. ಈಗ ನವೆಂಬರ್ ಮಾಸ ಬಂತಂತ ಹೇಳಿದರೆ ಒಂದು ಮಕ್ಕಳ ಗ್ರಾಮ ಸಭೆ ಮತ್ತು ಮಹಿಳಾ ಗ್ರಾಮ ಸಭೆ ಸಕ್ರಿಯವಾಗಿ ಎಲ್ಲ ಪಂಚಾಯತಲ್ಲಿ ನಡೀತದೆ. ಇವನ್ ನಮ್ಮನ್ನು ಮಹಿಳಾ ಗ್ರಾಮ ಸಭೆಗಳಿಗೆ ಏನು ಉಪನ್ಯಾಸ ನೀಡಲಿಕ್ಕೆ ಕಾರ್ಯಕ್ರಮಗಳಿಗೆ ಕರೀತಾ ಇರ್ತಾರೆ. ಬಹಳಷ್ಟು ಗ್ರಾಮ ಸಭೆ, ಈ ಮಹಿಳಾ ಗ್ರಾಮ ಸಭೆ, ಮಕ್ಕಳ ಗ್ರಾಮ ಸಭೆಗೆ ನಾ ಹೋಗಿದ್ದೇನೆ. ಈಗ ನನ್ನ ಪ್ರಶ್ನೆ ಏನಂದರೆ, ಈ ಮಕ್ಕಳ ಗ್ರಾಮ ಸಭೆಯಲ್ಲಿ ಬಂದಂತಹ ಅವಾಹಲುಗಳನ್ನು ಮುಂದಕ್ಕೆ ನೀವು ಹೇಗೆ ಕೊಂಡೋಗ್ತೀರಿ? ಬರೀ ಮಕ್ಕಳ ಗ್ರಾಮ ಸಭೆ, ಮಹಿಳಾ ಗ್ರಾಮ ಸಭೆ ಅಧಿಸೂಚನೆ ಪ್ರಕಾರ ಮಾಡಲೇಬೇಕು ಅಂತ ಮಾಡ್ತೀರಾ, ಅಥವಾ ಮುಂದಕ್ಕೆ ಅದನ್ನು ಹೇಗೆ ಕೊಂಡೋಗ್ತೀರಿ? ಈ ಉತ್ತರ ನನಗೂ ಬೇಕು, ನನ್ನ ವಿದ್ಯಾರ್ಥಿಗಳಿಗೂ ಬೇಕು, ಹಾಗೂ ಸಮುದಾಯ ಇಲ್ಲಿ ಸೇರಿದಿರುವಂತಹ ಸಮುದಾಯದವರಿಗೂ ಒಂದು ಅರಿವು ತಿಳುವಳಿಕೆ ಆಗ್ತದೆ ಅಂತ ತಿಳ್ಕೊಳ್ಳಿ. ಪ್ರಶ್ನೆ ಕೇಳಿದವರು ಪ್ರಾಧ್ಯಾಪಕಿ, ವಿಶ್ವವಿದ್ಯಾಲಯ ಪಾಠ ಮಾಡುವವರು. ಬಹಳ ಸಂತೋಷ ಆಯಿತು ನಿಮ್ಮ ಪ್ರಶ್ನೆ ಕೇಳುವಿಕೆ. ಮಕ್ಕಳ ಗ್ರಾಮ ಸಭೆ ಆಗಲಿ ಅಥವಾ ಮಹಿಳಾ ಗ್ರಾಮ ಸಭೆ ಆಗಲಿ ತುಂಬ ಹವಾಲುಗಳು ಬಂದೇ ಬರ್ತವೆ. ಅದನ್ನು ಅವರು ಸಾಮಾಜಿಕ ಅವರದ್ದು ನಡವಳಿ ಒಂದು ಪುಸ್ತಕ ಇರ್ತದೆ, ಅದರಲ್ಲಿ ನಾವು ಸಾಮಾನ್ಯ ಸಭೆ ಮತ್ತು ಆ ಪುಸ್ತಕದಲ್ಲಿ ಅದನ್ನು ನಮೂದಿಸ್ಕೊಳ್ತಾರೆ. ಯಾರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಎಲ್ಲ ಇರ್ತಾರೆ, ಅವ್ರು ನಮೂದಿಸ್ಕೊಳ್ತಾರೆ. ಅದು ಕ್ರಮೇಣ ಈಗ ತುಂಬ ದೊಡ್ಡ ದೊಡ್ಡ ಅಹವಾಲುಗಳಿದ್ದರೆ, ಈಗ ಕಟ್ಟಡ ಕಟ್ಟಿ ಅಥವಾ ಇನ್ನೊಂದು ದೊಡ್ಡದು ಮಾಡಿ ಅಂದರೆ ಅವರ ಅವಯವಗಳ ಮಿತಿಗಿಂತ ಜಾಸ್ತಿ ಆಗ್ತದೆ. ಅಂಥದ್ದನ್ನು ಕೂಡಲೇ ಅವರು ಕೈಗೆತ್ತಿಕೊಳ್ಳಿಕ್ಕೆ ಆಗಲಿಕ್ಕಿಲ್ಲ. ಆದರೂ ಕೂಡ ಹೆಚ್ಚಿನದನ್ನು ಪಂಚಾಯತಿ ಅಭಿವೃದ್ಧಿಕಾರಿ ಮತ್ತು ಇವರು ಅವರವರ ಲೆವೆಲ್ಗಳಲ್ಲೇ ಅದನ್ನು ಬಗೆಹರಿಸಲಿಕ್ಕೆ ನೋಡ್ತಾರೆ. ಆಗದಿದ್ದರೆ ಅವರು ಮೇಲಧಿಕಾರಿ EO ಅಂತ ಇರ್ತಾರೆ, ತಾಲೂಕು ಮಟ್ಟದ ಅಧಿಕಾರಿ, ಅವರಿಗೆ ಒಂದು ಪತ್ರ ಬರೀತಾರೆ. ಅದು ಆಗದಿದ್ದರೆ CO, ನೀವೆಲ್ಲ ಈಗ ಕೊಟ್ಟಿದ್ದೀರಲ್ಲ ಆ ಅಹವಾಲಿಗೆ ಬರೆದು ಅವ್ರ ಹತ್ರ ಸಹ ಕೇಳ್ತಾರೆ. ಮತ್ತು ಹೆಚ್ಚಿನ ಅಂಶ ಎಲ್ಲ ದೊಡ್ಡ ದೊಡ್ಡ ಇದಕ್ಕೆ ಎಲ್ಲ ಇದು ನಮ್ಮ ಅವರದು ಪಂಚಾಯತಿ ಮಟ್ಟದ ಅದರಲ್ಲಿ ಇದು ಬೇಕಲ್ಲ. ಆದರೂ ಕೂಡ ಬೇರೆ ತಾಲೂಕು ಪಂಚಾಯತಿಗೆಲ್ಲ ಕಂಪೇರ್ ಮಾಡಿದ್ರೆ ಗ್ರಾಮ ಪಂಚಾಯತಿಗೆ ಸಾಕಷ್ಟು ಅನುದಾನಗಳು ಬರ್ತಾ ಇರೋದ್ರಿಂದ ಅಲ್ಲಿ ತಮ್ಮಲ್ಲಿರುವ ಅನುದಾನಗಳಲ್ಲಿ, ಈಗ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ಅವರು ಕೆಲವು ಅನುದಾನಗಳನ್ನು ಅದಕ್ಕೋಸ್ಕರ ಮೀಸಲಾಗಿಟ್ಟಿರ್ತಾರೆ. ಅಂಥ ಅನುದಾನಗಳಲ್ಲಿ ಬರೆಸಲಿಕ್ಕೆ ನೋಡ್ತಾರೆ. ಬೇರೆ ಎಂಥವ್ರು ಈಗ ಅನುದಾನ ಇಲ್ಲದೆ ಅಥವಾ ಈಗ ತುಂಬ ಅದಕ್ಕೆ ಅಂದರೆ ಮನಿ ನಾಟ್ ಇನ್ವಾಲ್ವ್ ಮಚ್ ಅಂತ ಹೇಳಿದ್ರೆ ಅದನ್ನು ಅವರ ಇದರಲ್ಲಿ ಖಂಡಿತ ಅವರು ಅದನ್ನು ಸುಧಾರಿಸಲಿಕ್ಕೆ ನೋಡ್ತಾರೆ. ಮತ್ತು ಕೆಲವು ಅವರ ಲೆವೆಲ್ನಲ್ಲಿ ಬಗೆಹರಿಸಲಿಕ್ಕಾಗಿದ್ದಕ್ಕೆ ಅಟ್ಲೀಸ್ಟ್ ಅವರ ಮೇಲಧಿಕಾರಿಯಿಂದ ಪರ್ಮಿಷನ್ ತೊಗೊಳ್ಬೇಕು. ಅಂದರೆ ಮೇಲಧಿಕಾರಿಗಳ ಒಪ್ಪಿಗೆಯನ್ನು ಪಡೆದು ಅವರು ಬಗೆಹರಿಸಬೇಕಾಗಿರ್ತದೆ. ಇದೆಲ್ಲ ಅದು ಅವರ ವ್ಯವಸ್ಥೆಯಲ್ಲಿ ಬರ್ತದೆ. ಅಂಥದ್ದನ್ನೆಲ್ಲ ಅವರು ಬಂದ ಮೇಲೆ ಬಗೆಹರಿಸ್ತಾರೆ. ಮೇಡಮ್ ಮತ್ತೇನು ಮೇಡಮ್ ಹೇಳಿ ಮೇಡಮ್. ಸರ್, ತಮ್ಮ ಮಾತಿಗೆ ಪೂರಕವಾಗಿ ಮೇಡಮ್, ನಿಮಗೊಂದು ನಾನು ಮಕ್ಕಳ ಹಕ್ಕಿನ ರಕ್ಷಣೆಯ ವಿಶೇಷ ಗ್ರಾಮ ಸಭೆ ಒಂದು ಸುತ್ತೋಲೆ ಉಂಟು, ಅತ್ಯುತ್ತಮ ಉಂಟು. ತಾವು ಕೇಳಿದ ಪ್ರಶ್ನೆಗೆ ಹೇಗೆ ಉತ್ತರ ಕೊಡಬೇಕು ಅಂತ ಸರ್ಕಾರನೇ ಹೇಳಿದೆ. ಫಾರ್ಮೆಟ್ ಕೊಟ್ಟಿದೆ, ಡಿಟೇಲ್ ಆಗಿ ಮಕ್ಕಳ ಬಗ್ಗೆ ಸಮಗ್ರ ಮಾಹಿತಿ ಸಭೆಯ ನಡಾವಳಿಗಳ ದಾಖಲಿಸಿ ಕೊಡುವಂಥ ವ್ಯವಸ್ಥೆ ಉಂಟು. ಇದು ಒಳ್ಳೆ ಪ್ರಶ್ನೆ ಕೇಳಿದಿರಿ. ಈಗ ಸದ್ಯಕ್ಕೆ ಹೆಚ್ಚಿನ ಮಕ್ಕಳ ಗ್ರಾಮ ಸಭೆಗಳು ಅದು ಮಾಹಿತಿ ಸಭೆಗಳಾಗ್ತವೆ.
ಆಫೀಸರ್ಸ್ ನನ್ನಂತರು ಹೋಗಿ ಭಾಷಣ ಮಾಡೋದು, ಸಂಪನ್ನ ವ್ಯಕ್ತಿಗಳು ಭಾಷಣ ಮಾಡ್ತಾರೆ, ಮಕ್ಕಳಿಗೆ ಹೆಚ್ಚು ಸಮಯ ಸಿಗುವುದಿಲ್ಲ, ಮಕ್ಕಳು ಮುಕ್ತವಾಗಿ ಮಾತನಾಡುವುದಿಲ್ಲ, ಓಪನ್ ಅಪ್ ಆಗುವುದಿಲ್ಲ, ಅಲ್ಲಿ ಟೀಚರ್ಸ್ ಏನು ಬರೆದು ಕೊಟ್ಟದನ್ನು ಬಂದು ಸಭೆಯಲ್ಲಿ ಓದುವುದೆಲ್ಲ ಉಂಟು. ಇದು ಸರಿ ಇಲ್ಲ. ಈಗ ಅದು ಸರಿ ಮಾಡಲಿಕ್ಕೆ ಹಂತ ಹಂತವಾಗಿ ಪ್ರಯತ್ನ ಮಾಡಬೇಕು. ನೀವು ಪ್ರಶ್ನೆ ಕೇಳಿದ್ದೀರಿ, ನಾನು ನಿಮಗೊಂದು ಸುತ್ತೋಲೆ ಕಳಿಸೋದುಂಟು, ಮಾರ್ಗಸೂಚಿ ನಿಮಗೆ ಸಿಗದಿರ್ಬೋದು. ಅದು ನಾವು ಇಲ್ಲಿ ಸೇರಿದವರು, ಸುಗ್ರಾಮದ ಎಲ್ಲ ಕಡೆಯವರು, ಮಕ್ಕಳ ಗ್ರಾಮ ಸಭೆಗಳು, ಮಹಿಳಾ ಗ್ರಾಮ ಸಭೆಗಳು, ಅದು ಬಹಳ ಮುಖ್ಯವಾದ ಸಭೆ. ಆ ಎರಡೂ ಸಭೆಗಳು ಹೇಗೆ ನಡೀಬೇಕು, ಹೇಗೆ ಹಂತ ಹಂತ ನಿರ್ವಹಿಸಬೇಕು, ಕಾರ್ಯಸೂಚಿ ಏನಿರಬೇಕು, ವರದಿ ಹೇಗೆ ಕೊಡಬೇಕು, A to Z ಸರ್ಕಾರ ಕೊಟ್ಟಿದೆ. ಅದನ್ನು ಪಾಲಿಸಿದರೆ ನಿಜವಾಗಿ 3-4-5 ವರ್ಷಗಳಲ್ಲಿ ಆ ಗ್ರಾಮದಲ್ಲಿರುವ ಮಕ್ಕಳು, ಮಹಿಳೆಯರು ಹಿಂಸಾಮುಕ್ತರಾಗ್ತಾರೆ, ಹಕ್ಕಿನ ಜಾಗೃತಿ ಬರುತ್ತೆ, ಹೊಸ ಬದುಕು, ಅವರ ಬದುಕಿಗೆ ಬೆಳಕು ಸಿಗುವಂಥ ವ್ಯವಸ್ಥೆ ಮಕ್ಕಳ ಗ್ರಾಮ ಸೇವೆಯಿಂದ, ಮಹಿಳಾ ಗ್ರಾಮ ಸಿಗಬೇಕು ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು. ಬೇರೆ ಪ್ರಶ್ನೆಗಳು ಕೆಲಸ ಮಾಡುವ. ಮೊನ್ನೆ ನಿಮ್ಮ ಬಾಳೆಪುಣ್ಯ ಮಕ್ಕಳ ಗ್ರಾಮ ಸಭೆಗೆ ಬಂದಿದ್ದರು, ನಿಮ್ಮ ಯಾರು ಮೋಹನ್ ಸಿಂಗ್ ಸರ್ ಅವರು HOD ಬಂದಿದ್ದರು. ಥ್ಯಾಂಕ್ ಯು. ಬೇರೆ ಪ್ರಶ್ನೆಗಳು? ತಡೆಗೋಡೆ ಅಂತ ಹೇಳಿ ಕೃಷಿಯ ಭೂಮಿಯಲ್ಲಿರುವಂತಹ, ಅದಕ್ಕೀಗ ಅದನ್ನು ಕ್ಯಾನ್ಸಲ್ ಆಗಿದೆ. ಯಾವ ಕಾರಣದಿಂದ ಮೇಡಮ್? ನರೇಗಾದಲ್ಲಿ ಜಾಗೃತ ಮೆಂಬರು ನಿಮ್ಮಲ್ಲಿ ಅಷ್ಟೇ ಕಾರ್ಯಗಾರ. ಈಗ ನಿಮ್ಮ ಸಾಮಾನ್ಯ ನಾವು ಎಲ್ಲರಿಗೆ ಕೇಳುವ ಸರ್, ಎಲ್ಲ ಬಂದಂತ ಪ್ರತಿನಿಧಿಗಳು ಯಾವ ಕಾರಣಕ್ಕಾಗಿ ಒಂದು ಮಾಸ್ಟರ್ ಸರ್ಕ್ಯುಲರ್ ಅಂತ ಬರ್ತದೆ ಗವರ್ಮೆಂಟ್ ಲೆವೆಲ್ ಇಂದ, ಅದರಲ್ಲಿ ಅನುಮೋದಿತ ಕಾಮಗಾರಿಗಳನ್ನು ಮಾತ್ರ ಮಾಡಬೇಕು ಅಂತ ನಮಗೆ ಸೂಚನೆ ಬಂದಿರ್ತದೆ ಸರ್ಕಾರದಿಂದ. ಹಾಗಾಗಿ ಈ ವರ್ಷದ ಅನುಮೋದಿತ ಕಾಮಗಾರಿಗಳ ಲಿಸ್ಟ್ ಅಲ್ಲಿ ತಡೆಗೋಡೆ ನೀವು ಹೇಳ್ತಾ ಇರೋದು ಅದನ್ನ ಮೊದಲಿನಿಂದಲೂ ಅದು ವೈಯಕ್ತಿಕವಾಗಿ ಯಾರಿಗೂ ಇರಲಿಲ್ಲ. 2-3 ಮನೆಯವರು ಸೇರ್ಕೊಂಡಾಗ ಸಾರ್ವಜನಿಕವಾಗಿ ಮಾತ್ರ ಇತ್ತು. ಸೊ ಹಾಗಾಗಿ ಅದನ್ನ ಈ ವರ್ಷ ಸಾರ್ವಜನಿಕವನ್ನು ಕೂಡ ತೆಗೆದು ಹಾಕಲಾಗಿದೆ. ಅದು ಯಾವ ಕಾರಣಕ್ಕಾಗಿ ಅಂತ ಗೊತ್ತಿಲ್ಲ, ತಿಳ್ಕೊಂಡು ನಾನು ನಿಮಗೆ ಮಾಹಿತಿ. ಈ ಭಾಗದವರು ಹೆಚ್ಚಿನವರು ರೈತವರಾಗಿದ್ದ ಕಾರಣದಿಂದ ನಮಗೆಲ್ಲರಿಗೂ ಅದು ಒಂದು ಹೌದು, ಒಳ್ಳೆ ಪಂಚಾಯತ್ನ ಸದಸ್ಯರಿಗೆ ಅದೊಂದು ಬೆನಿಫಿಟ್ ಆಗಿರ್ತದೆ. ಏನಂದ್ರೆ ಅವರಿಗೆ ಒಂದು ಕೃಷಿಯ ಇರುವ ಜಾಗದಲ್ಲಿ ನಾವೊಂದು ಭರವಸೆ ಕೊಟ್ಟ ಹಾಗೆ ಆಗ್ತದಲ್ಲ. ಎಷ್ಟೋ ಜನ ಅಂಗನವಾಡಿ ವ್ಯಾಪ್ತಿಗೆ ಹೋದರೆ ಕಸಮುಕ್ತ ಮನೆಗಳು 106 ಸಂಖ್ಯೆಯಲ್ಲಿ ಸಿಗ್ತವೆ. ಜುಬೇದಾ, ನಿಮ್ಮ ಪ್ರಶ್ನೆ. ನಮಸ್ತೆ ಎಲ್ಲರಿಗೂ. ಸರ್, ಉದ್ಯೋಗ ಖಾತ್ರಿಯಲ್ಲಿ ನಮ್ಮಲ್ಲಿ ಅವರ ತಂದೆಯಿಂದ ಬಡವಳಿ ಬಂದಿದೆ ಜಾಗ, ಆದರೆ ಅದು ಕುಮ್ಕಿ ಜಾಗ. ಆದರೆ ಅವ್ರು ಮನೆ ಕಟ್ಟಿ ಕೂತಿದ್ದಾರೆ, ಅವರಿಗೆ ಹಕ್ಕುಪತ್ರ ಮಾತ್ರ ಸಿಕ್ಕಿದೆ. ಆದರೆ ಅವರಿಗೆ ಉದ್ಯೋಗ ಖಾತ್ರಿಯಲ್ಲಿ ಯಾವ ಇದು ಸವಲತ್ತು ಸಿಗ್ತಾ ಇಲ್ಲ. ಯಾಕೆಂತ ಹೇಳಿದರೆ ಕೆಲವರಿಗೆ APL ಕಾರ್ಡ್ ಇದೆ, BPL ಕಾರ್ಡ್. ನಾನೀಗ ಕೆಲವರಿಗೆ ಶ್ರೀನಿವಾಸ್ ಅವ್ರ ಮುಖಾಂತರ ಉದ್ಯೋಗ ಖಾತ್ರಿಗೆ ಚೀಟಿಗೆ ಅರ್ಜಿ ಕೊಟ್ಟಿದ್ದೇನೆ. ಆದರೆ ಈ ಹಕ್ಕುಪತ್ರ ಸಿಕ್ಕಿದವರಿಗೆ ನಿಮಗೆ ಅಡಿಕೆ ಗಿಡ, ಬಾಳೆ ಗಿಡ ನೆಡಲಿಕ್ಕೆ ಕೊಡ್ತಾ ಇಲ್ಲ. ಯಾವುದು, ಯಾಕೆಂದರೆ 3 ಸೆನ್ಸ್ ಸ್ಥಳ ಇರೋದು, RTC ಇಲ್ಲ ಅವರಲ್ಲಿ 3 ಸೆನ್ಸ್. ಆದರೆ ಜಾಗ ಇದೆ. ಅವರ ತಂದೆಯಿಂದ ಬಂದ ಮನೆ ನಿವೇಶನ ಹಕ್ಕುಪತ್ರ ಉಂಟಲ್ಲ, ಮನೆ ನಿವೇಶನ ಹಕ್ಕುಪತ್ರ ಇದ್ರೆ ಪೌಷ್ಟಿಕ ತೋಟ ಮಾಡಬಹುದು ಸರ್. ಪೌಷ್ಟಿಕ ತೋಟದ ಅವಶ್ಯಕತೆ ನಮ್ಗೆ ಗೊತ್ತುಂಟು. ಆದರೆ ನಾವು ಕೇಳಿದವರಿಗೆ ಅಡಿಕೆ ಗಿಡ ಮತ್ತು ಅವರ ಒಂದು ಸ್ವಉದ್ಯೋಗ ಮಾಡಲಿಕ್ಕಾಗಿ ಅವರೊಂದು ಅಡಿಕೆ ಗಿಡ, ತೆಂಗಿನ ಗಿಡ, ಬಾಳೆ ಗಿಡ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಸರ್. ಯಾಕಂದ್ರೆ ಹೇಳಿದ್ರೆ ಒಬ್ಬರ್ಸ್ಮ್ಯಾನ್ ಇದ್ದಾರೆ, ಅವರ ಮುಖಾಂತರ ಅದನ್ನು ಒಂದು ನೀವಾಗಿ ಒಂದು ಆರ್ಡರ್ ಮಾಡಬೇಕು. ನಾನು ಕೇಳ್ತಾ ಇದ್ದೇನೆ, ನಮ್ಮಲ್ಲಿ ಹೆಚ್ಚು ಜನರು ಕುಮ್ಕಿ ಸ್ಥಳದಲ್ಲಿ ಇರುವವರು ಸರ್. ನೀವು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಪ್ರಥಮವಾಗಿ ನೀವು ಅದನ್ನು ಆದ್ಯತೆಗೆ ತೆಗೆದುಕೊಂಡು 3 ಸೆನ್ಸ್ ಸ್ಥಳ ಅವರಿಗೆ ಹಕ್ಕುಪತ್ರ ಇದ್ದವರಿಗೆ ಅಡಿಕೆ ಗಿಡ, ತೆಂಗಿನ ಗಿಡ, ಬಾಳೆ ಗಿಡ ನಡಲಿಕ್ಕೆ ಅವಕಾಶ ಉದ್ಯೋಗ ಖಾತ್ರಿಯಲ್ಲಿ ಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತಾ ಇದ್ದೀನಿ. ಯಾಕೆಂದ್ರೆ ಹೇಳಿದ್ರೆ ಒಂದು ಗ್ರಾಮವನ್ನು ನನ್ನ ವ್ಯಾಪ್ತಿಯ ಒಂದು ಸರ್ವೆ ಮನೆಗಳನ್ನು ನಾನು ಒಂದು ಸ್ವಉದ್ಯೋಗದ ಹತ್ರ ಅವರು ಸ್ವಂತ ಮಹಿಳೆಯರು ದುಡಿದು ಅವರೇ ಅವರ ಸಾಲವನ್ನು ತೀರಿಸಬೇಕು, ಅವರೇ ಸ್ವಂತ ಕಾಲ ನಿಲ್ಲಬೇಕು ಅಂತ ಹೇಳಿ ನನ್ನ ಒಂದು ನಿಲುವಿಂದ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಸರ್. ಇದು ನಿಮ್ಮ ಆರ್ಡರ್ ಮಾಡಬೇಕು ನೀವು ಜಿಲ್ಲಾ ಪಂಚಾಯತಿಂದ ಆಗಲಿ, ತಾಲೂಕು DC ಇಂದ ತಗೊಂಡು ಇಲ್ಲಿ ಸರ್. ಒಂದು ನಿಮಗೆ ಜುಬೇದಾ ಒಳ್ಳೆ ಪ್ರಶ್ನೆ ಕೇಳಿದಿರಿ. ಆದರ್ಶ ಕಾರ್ಯಕರ್ತೆ ನಿಮ್ಮ ಊರಿನ ಮೈಮುನವರು ಕಟ್ಟಿದ್ದಾರೆ. ಆ ಮೈಮುನವರಿಗೆ ಹಟ್ಟಿ ಕಟ್ಟಲಿಕ್ಕೆ ನರೇಗಾದಲ್ಲಿ ದುಡ್ಡು ಸಿಗುವುದಿಲ್ಲ, ಆಗಲ್ಲ ಹೇಳಿದರು. ಅವರ ಅರ್ಜಿ ತೆಗೆದು ನಾವೇ ಪಂಚಾಯತಿ ಅರ್ಜಿ ಕೊಟ್ಟಿದ್ದೇವೆ. ಅವರು ಕಟ್ಟಡಕ್ಕೆ ಎಷ್ಟೇ ಆಗಿರ್ಬೋದು, ಆದರೆ ನರೇಗಾದಡಿ ಹಟ್ಟಿಗೆ ಸಿಗುವ ಹಣ ಅವರು ತಗೊಳ್ಳಿಕ್ಕೆ ಹಕ್ಕಿ ಉಂಟು ಮೈಮುನನಿಗೆ. ಅತಿ ಶೀಘ್ರವಾಗಿ ಹರೇಕಳದಲ್ಲಿ ಒಂಬುಡ್ಸ್ಮನ್ ನೇತೃತ್ವದಲ್ಲಿ ನರೇಗಾ ಕಾರ್ಯಾಗಾರವನ್ನು ರೂಪಿಸುತ್ತೇವೆ. ಅಲ್ಲೇ ರೂಪಿಸಿ ನಿಮ್ಮ ಪ್ರಶ್ನೆ ಖಂಡಿತ ಉತ್ತರ ತೆಗೆದುಕೊಳ್ಳುವ. ನಾವು ನಿಮ್ಮ ಅಂಗನವಾಡಿ ವ್ಯಾಪ್ತಿಗೆ ಬರುತ್ತೇವೆ. 100 ದನ ಸಾಕುವ 101 ದನ ಸಾಕುವ ಮೈಮನವರ ಡೈರಿಗೂ ಭೇಟಿ ಕೊಡ್ತೇವೆ. ಅವರ ಡೈರಿ ಭೇಟಿ ಕೊಟ್ಟು ಅವರಿಗೆ ಸಿಗುವ ಸವಲತ್ತು ಕೊಡಿಸೋಣ. ಮೈಮನವರ ಪುಸ್ತಕ 24ನೇ ತಾರೀಕಿಗೆ ಬಿಡುಗಡೆ ಆಗುತ್ತೆ, ನೀವೆಲ್ಲ ಬರ್ಬೋದು. ಅನ್ಸರ್ ಪತ್ರಕರ್ತರಿದ್ದಾರೆ. ಥ್ಯಾಂಕ್ ಯು. ಪ್ರಶ್ನೆ ಮುಂದೆ. ತಾವು ಇಲ್ಲಿ ಬಂದಿದ್ದೀರಿ, ನಮ್ಮ ಜೊತೆ ಕೈ ಜೋಡಿಸ್ತೀರಿ. ನಮ್ಮ ಜೊತೆ ಎಲ್ಲ ಕಸಮುಕ್ತ ಗ್ರಾಮ, ಕಸಮುಕ್ತ. ಬಹುಶಃ ನಾವೆಲ್ಲ ಥಿಯರಿ ಮಾತಾಡೋರು ಗಾಂಧಿಯ ಕುರಿತಾಗಿ ಕ್ಲಾಸ್ಗಳಲ್ಲಿ ಇತಿಹಾಸ ಪ್ರಾಧ್ಯಾಪಕನಾಗಿ. ಆದರೆ ಇಲ್ಲಿ ಪ್ರಾಯೋಗಿಕವಾಗಿ ಕೃಷ್ಣ ಮೂಲ್ಯ ಅವರು, ಶ್ರೀನಿವಾಸ್ ಶೆಟ್ಟರು ಅದನ್ನು ಪ್ರಾಯೋಗಿಕವಾಗಿ ಅನ್ವಯ ಮಾಡ್ತಾ ಇದ್ದಾರೆ. ಅದೇ ಸಜೆಷನ್, ನನ್ನ ಅಭಿಪ್ರಾಯ ಅಂದರೆ ಗಾಂಧಿಯ ಸಿದ್ಧಾಂತದಲ್ಲಿ ಮಾಡೋದ್ರಿಂದ ನನ್ನ ಅಭಿಪ್ರಾಯಗಳನ್ನು ಮಂಡಿಸ್ತೇನೆ. ನನ್ನ ಅಭಿಪ್ರಾಯಗಳು ನಿಮಗೆ ವಿರುದ್ಧ ಇರಲೂಬಹುದು.
ಇದು ಎಲ್ರಿಗೂ ಅನ್ವಯ ಆಗುತ್ತೆ ಅಂತ ಭಾವಿಸ್ತೇನೆ. ನಮ್ಮ ಕಾಲೇಜಿನ ಮಕ್ಕಳಿಗೆ ಮಾತ್ರ ಅಲ್ಲ, ನಿಮ್ಮ ಗ್ರಾಮದಲ್ಲಿ ಇರುವಂಥ ಎಲ್ರಿಗೂ ಕೂಡ ಅನ್ವಯ ಆಗುತ್ತೆ. ಒಂದು ಪ್ಲಾಸ್ಟಿಕ್. ಈ ಪ್ಲಾಸ್ಟಿಕ್ ಅಂತೂ ಕಷ್ಟ, ಯಾಕೆಂದರೆ ಅದನ್ನು ತುಂಬ ಕಷ್ಟ. ಆದ್ದರಿಂದ ನನ್ನ ಅಭಿಪ್ರಾಯ, ವೈಯಕ್ತಿಕ ಅಭಿಪ್ರಾಯ ಅಷ್ಟೇ, ತೀವ್ರ ಅಗತ್ಯ ಇರುವ ಪ್ಲಾಸ್ಟಿಕ್ಕನ್ನು ಹೊರತುಪಡಿಸಿ ಇನ್ನುಳಿದ ಎಲ್ಲ ಪ್ಲಾಸ್ಟಿಕ್ಗಳನ್ನು ಸರ್ಕಾರ ನಿಷೇಧಿಸಬೇಕು. ತೀವ್ರ ಅಂದರೆ ಹಾಲು ಅಥವಾ ಆಹಾರಕ್ಕೆ ಸಂಬಂಧಿಸಿದ್ದನ್ನು ಹೊರತುಪಡಿಸಿ ಸರ್ಕಾರ ನಿಷೇಧಿಸಿದರೆ ಮಾತ್ರ ಅದಕ್ಕೆ ಇನ್ನೊಂದು ನಾವು ಬಳಸೋದಕ್ಕೆ ಸಾಧ್ಯ. ನಾವು ಖಂಡಿತ ಬಳಸ್ತೇವೆ, ಯಾಕಂದರೆ ಮನುಷ್ಯ ಟೂಲ್ ಮೇಕಿಂಗ್ ಆ್ಯನಿಮಲ್. ಒಂದು ವಸ್ತು ಇಲ್ಲ ಅಂದರೆ ಇನ್ನೊಂದು ವಸ್ತು ಬಳಸ್ತಾನೆ. ಆ ವಸ್ತು ನಮಗೆ ಹಾನಿಕಾರಕ ಅಂದರೆ ಅದನ್ನು ನಿಷೇಧಿಸಲಿ, ನಮಗೆ ತೊಂದರೆ ಇಲ್ಲ. ಯಾಕೆಂದರೆ ಅದು ಬಳಕೆಯಲ್ಲಿ ಇದ್ದರೆ ಅದು ದಾರಿಯಲ್ಲಿ ಬೀಳುತ್ತೆ ಅಥವಾ ಸುಡ್ತಾರೆ. ಅದು ಒಂದು. ಎರಡನೇದು, ನನಗೆ ಅಂದರೆ ನಾನು ಗ್ರಾಮದಲ್ಲಿರುವಾಗ ಕಸ ಅನ್ನೋದು ಸಮಸ್ಯೆ ಅಲ್ಲ ನನಗೆ. ಯಾಕೆಂದರೆ ಇತ್ತೀಚೆಗೆ ನಾನು ಹೆಚ್ಚು ಕಡಿಮೆ ಗ್ರಾಮದಲ್ಲಿದ್ದವ, ಕೊಣಾಜೆ ಗ್ರಾಮದಲ್ಲಿದ್ದವ. ಆಗ ನನಗೆ ಕಸ ಸಮಸ್ಯೆನೇ ಆಗಿಲ್ಲ, ಯಾಕೆಂದರೆ ತೆಂಗಿನ ತೋಟ ಇತ್ತು. ಹೆಚ್ಚು ಅಂದರೆ ನನಗೆ ಈ ಪ್ಲಾಸ್ಟಿಕ್ ಮಾತ್ರ ಕಸ ಆಗಿ ಉಳಿತಾ ಇತ್ತು, ಇನ್ನುಳಿದದೆಲ್ಲ ಕಸ ತೆಂಗಿನ ಬುಡಕ್ಕೆ ಹೋಗ್ತಾ ಇತ್ತು. ಆದರೆ ನಾನು ಇತ್ತೀಚೆಗೆ 2 ತಿಂಗಳ ಹೆಚ್ಚು ಕಡಿಮೆ 3 ತಿಂಗಳ ಹಿಂದೆ ನನ್ನ ಮಗಳಿಗೆ ಬೇಕಾಗಿ ತೊಕ್ಕೋಡಿಗೆ ಹೋದೆ. ತೊಕ್ಕೋಡಿಗೆ ಹೋದ ಸಂದರ್ಭದಲ್ಲೇ ನನಗೆ ಎದುರಾದ ಸಮಸ್ಯೆ ಅಂದರೆ ಕಸ ಅಂದರೆ ನನಗೆ ನಿಮ್ಮ ಇಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಿದ್ದಾರೆ, ಸದಸ್ಯರಿದ್ದಾರೆ. ಒಂದು ರಿಕ್ವೆಸ್ಟ್, ಅವರಿಗೆ ವಾಟ್ಸಪ್ ಗ್ರೂಪ್ ಮಾಡಿ. ಯಾಕಂದರೆ ಕಸ ಎಲ್ಲಿ ಹಾಕೋದು, ಯಾರು ಕಮ್ಯುನಿಕೇಟ್ ಮಾಡೋದು, ನಮಗೆ ಐಡಿಯಾನೇ ಇಲ್ಲ. ಒಂದು ಅಪಾರ್ಟ್ಮೆಂಟ್ನ ವ್ಯಕ್ತಿಗಳಿಗೆ ನೀವು ಮಾಹಿತಿ ಕೊಡಬೇಕು, ಕಸ ಇಂಥ ದಿವಸ ಬರುತ್ತೆ, ಇಷ್ಟು ಸಮಯಕ್ಕೆ ಬರುತ್ತೆ, ಗೊತ್ತಿಲ್ಲ. ಇಲ್ಲ ಅಂದರೆ 2-3 ದಿವಸ ಆದರೆ ನಾವು ಅಪರಾಧಿಗಳಾಗಿ ಬಿಡ್ತೇವೆ. ಯಾಕೆಂದರೆ ಆ ಕಸವನ್ನು ಎಲ್ಲಾದರೂ ಹಾಕಲೇಬೇಕು ನಾವು, ಯಾಕಂದರೆ ಅಪರಾಧಿಗಳೇ ನಾವು ಆ ದೃಷ್ಟಿಯಲ್ಲಿ. ಇನ್ನೊಬ್ಬರ ಮನೆಗೆ ಹಾಕ್ತೇವೆ, ಇನ್ನೊಬ್ಬರು ನಮ್ಮ ಮನೆಗೆ ಹಾಕ್ತಾರೆ. ಆದ್ದರಿಂದ ಸೋಷಿಯಲ್ ಗ್ರೂಪ್ ಇಲ್ಲ. ಅದು ಸೋಷಿಯಲ್ ಮೀಡಿಯಾವನ್ನು ಇಫೆಕ್ಟಿವ್ ಆಗಿ ಬಳಸ್ಕೊಳ್ಳಿ. ಯಾಕಂದರೆ ನಮಗೆ ಇಂಥ ಸಮಯಕ್ಕೆ ಬಂದರೆ ಹೆಚ್ಚು ಕಡಿಮೆ ನಮ್ಮ ಅಪಾರ್ಟ್ಮೆಂಟಲ್ಲಿರುವ ಎಲ್ಲ ವ್ಯಕ್ತಿಗಳು ಸಿದ್ಧರಿರ್ತಾರೆ ಕೊಡೋದಕ್ಕೆ ಕಸ. ನಮಗೆ ಆ ಸಮಯಕ್ಕೆ ಗೊತ್ತಿಲ್ಲ, ಎಲ್ಲಿ ಇರಿಸೋದು ಗೊತ್ತಿಲ್ಲ, ಯಾವ ರೀತಿಯಲ್ಲಿ ಇರಿಸೋದು, ಆ ರೀತಿ ಕಮ್ಯುನಿಕೇಷನ್ ಇಲ್ಲ. ಸೊ ಆ ಕಮ್ಯುನಿಕೇಷನನ್ನು ಕರೆಕ್ಟಾಗಿ ಮಾಡಿ. ಬಹುಶಃ ಕಾಲೇಜಿನ ವಿದ್ಯಾರ್ಥಿಗಳು ಕೆಲವೊಂದು ಸಂದರ್ಭಗಳಲ್ಲಿ ಅಲ್ಲೂ ಕೂಡ ತೊಂದರೆಗಳು ಆಗುತ್ತೆ. ಸರ್ಕಾರದ ಆದೇಶ ಇದೆ, ಪ್ಲಾಸ್ಟಿಕ್ ಬಳಸಬೇಡಿ, ಆದರೂ ಕೂಡ ನಾವು ಬಳಸ್ತಾ ಇದ್ದೇವೆ. ಕೆಲವೊಂದು ಸಂದರ್ಭಗಳಲ್ಲಿ ಅನಿವಾರ್ಯವಾಗಿ ಆದಷ್ಟು ಕಡಿಮೆ ಮಾಡ್ತಾ ಇದ್ದೇವೆ. ಆದರೂ 100% ನಮಗೆ ಕಡಿಮೆ ಮಾಡೋದು ಅಸಾಧ್ಯ ಆಗಿದೆ. ಆದರೆ ಸರ್ಕಾರ ಯಾವಾಗ ಪ್ಲಾಸ್ಟಿಕ್ ನಿಷೇಧಿಸುತ್ತಾ ಅದು ಖಂಡಿತ ಅನುಷ್ಠಾನಕ್ಕೆ ಬರುತ್ತೆ. ಸೊ ಇಷ್ಟು ನನ್ನ ಮಾತುಗಳು. ಬಹುಶಃ ಗಾಂಧಿಯನ್ ಥಿಯರಿ ಏನು ಹೇಳುತ್ತೆ ಅಂದರೆ, ಶಿಕ್ಷೆ ಕೊಡಬೇಡಿ, ಆದರೆ ಅವರ ತಪ್ಪನ್ನು ತೋರಿಸಿ ಅಷ್ಟೇ. ಅಂದರೆ ಶಿಕ್ಷೆಗಿಂತ ಅವರು ತಪ್ಪೇನು ಮಾಡ್ತಾ ಇದ್ದಾರೆ ಅದು ತೋರಿಸಿ. ವಾಟ್ಸಪ್ ಗ್ರೂಪಲ್ಲಿ ನೀವು ಫೋಟೋ ಹಾಕಿ, ಪನಿಷ್ಮೆಂಟ್ ಬೇಡ. ಆ ಫೋಟೋ ಹಾಕಿದಾಗಲೇ ಅವ್ರ ತಪ್ಪು ಗೊತ್ತಾಗುತ್ತೆ. ಸೊ ಅದು ಕಡಿಮೆ ಆಗುತ್ತೆ. ಯಾಕಂದರೆ ಹೆಚ್ಚು ಕಡಿಮೆ ನಾವೆಲ್ಲ ತಪ್ಪು ಮಾಡ್ತಾ ಇರ್ತೇವೆ. ಒಂದಲ್ಲ ಒಂದು ಕ್ಷಣದಲ್ಲಿ ಆ ತಪ್ಪುಗಳು ನಮ್ಮಿಂದಲೂ ಕೂಡ ಆಗುತ್ತೆ. ಆ ತಪ್ಪುಗಳು ಕ್ರಮೇಣವಾಗಿ ಕಡಿಮೆ ಆಗುತ್ತಾ ಬರುತ್ತೆ. ಸೊ ಇಷ್ಟು ಮಾತಾಡೋದಕ್ಕೆ ಅವಕಾಶ ಕೊಟ್ಟ ಶ್ರೀನ ಶೆಟ್ಟರಿಗೆ, ಕೃಷ್ಣಮೌಳಿ ಅವರಿಗೆ ಮತ್ತು ಇಲ್ಲಿರುವ ಎಲ್ಲ ನೆರೆದ ವ್ಯಕ್ತಿಗಳಿಗೆ, ವೇದಿಕೆಯಲ್ಲಿರುವಂಥ ಎಲ್ಲ ಮಾನ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಆಗ ಮೇಡಮ್ ಹೇಳಿದಾಗೆ ಮಕ್ಕಳ ಗ್ರಾಮ ಸಭೆ ಅಂತ ಹೇಳಿದ್ರಲ್ಲ, ಅದು ನಾನು ಹೇಳುದು ಪಂಚಾಯಿತಿಯಲ್ಲಿ ಮಾಡುವ ಬದಲು ಅವರವರ ಶಾಲೆಯಲ್ಲೇ ಮಾಡಿದ್ರೆ ಒಳ್ಳೇದು ಅಂತ. ಯಾಕೆಂದ್ರೆ ವೆರಿ ಗುಡ್. ಒಂದು ಪಂಚಾಯತಿಯಲ್ಲಿ ನಾವು ಮಾಡುವಾಗ ನಾವು ಅವರಿಗೆ ನೋಟಿಸ್ ಶಾಲೆಗೆ ಕೊಟ್ಟರೆ ಅವರೊಂದು 4-5 ಮಕ್ಕಳನ್ನು ರೆಡಿ ಮಾಡಿ ಆ ಶಾಲೆಯ ಸಮಸ್ಯೆಯನ್ನು ಮಾತ್ರ ಅವರದ್ದು ಬಂದು ಹೇಳ್ತಾರೆ. ಅಲ್ಲಿ ಆ ಮಕ್ಕಳ ಸಮಸ್ಯೆಯನ್ನು ಅವರು ಏನೂ ಹೇಳಿಕೊಳ್ಳೋದಿಲ್ಲ. ಅಂದರೆ ಅವರಿಗೆ ಆಗುವ ರೋಡಲ್ಲಿ ಹೋಗುವಾಗ ಏನಾದರೂ ಸಮಸ್ಯೆ ಅಲ್ಲ, ಏನಾದರೂ ಈ ಕಿರುಕುಳ ಏನಾದರೂ ಇದ್ದರೂ ಅವರು ಮುಕ್ತವಾಗಿ ಅದನ್ನು ಮಾತನಾಡೋದಿಲ್ಲ. ಅವರ ಹತ್ರ ಶಾಲೆಯ ಟೀಚರ್ ಅವರು ಬರೆದು ಕೊಡ್ತಾರೆ, ಫ್ಯಾನ್ ಇಲ್ಲ ನಮಗೆ, ಬಾಗಿಲು ಸರಿ ಇಲ್ಲ, ಅದಿಲ್ಲ, ಅದನ್ನು 4 ಕೊಡ್ತಾರೆ. ಅವರು ಮತ್ತೆ ಎದ್ದು ಹೋಗ್ತಾರೆ, ಅವರೊಟ್ಟಿಗೆ ಹೆಚ್ಚಂಶ ಹೋಗ್ತಾರೆ ಎದ್ದುಕೊಂಡು. ಇದಕ್ಕಿಂತ ಮಕ್ಕಳಲ್ಲಿಗೆ ಹೋಗಿ ನಾವು ಒಂದು ಸಭೆ ಮಾಡಿ ಅವರ ಮಕ್ಕಳೆಲ್ಲ ಮುಕ್ತವಾಗಿ ಅವರಿಗೆ ಮನೆಯಿಂದ ಶಾಲೆ ಬರುವಾಗ ಏನು ತೊಂದರೆ ಆಗ್ತದೆ, ಯಾರಿಂದ ತೊಂದರೆ ಆಗ್ತದೆ, ಅದನ್ನೆಲ್ಲ ಅವರು ಮುಕ್ತವಾಗಿ ನಮ್ಮ ಹತ್ರ ಮಾತನಾಡ್ತಾರೆ ಅಂತ ನನ್ನ ಒಂದು ಅನಿಸಿಕೆ. ಅದನ್ನು ಸಭೆಯಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಮಾಡುವ ಬದಲು ಶಾಲೆಯಲ್ಲಿ ಒಂದು ತೀರ್ಮಾನ ತಗೊಳ್ಳಿ ಅಂತ ನನ್ನ ಒಂದು ನಿವೇದನೆ. ವೆರಿ ಗುಡ್. ಸರಿಯಾದ ಜೋರಾಗಿ ಚಪ್ಪಾಳೆ ಕೊಡಿ. ಯಾಕೆಂದರೆ ಅಲ್ಲಲ್ಲಿ ಅಷ್ಟು ಮಕ್ಕಳ ತಂದು ಒಂದು ನಮ್ಮ ಕಡೆ ಕರೆಸಿ ಮಾಡಿದ ಒಂದು ಕಾಟಾಚಾರದ ಗ್ರಾಮ ಸಭೆ. ಶಾಲೆಗೆ ಹೋಗಿ ಮಾಡಿದರೆ ಬೇರೆ ಬೇರೆ ಶಾಲೆಯ ಕೆಲವು ಮಕ್ಕಳು, ಎಲ್ಲ ಮಕ್ಕಳೊಟ್ಟಿಗೆ ನಾವು ಕೂಡ ಮಕ್ಕಳೊಟ್ಟಿಗೆ ಕೂತ್ಕೊಳ್ಳೋದು, ನೆಲದಲ್ಲಿ ಮಕ್ಕಳು ಕೂತ್ಕೊಳ್ಳೋದು. ಮುಕ್ತ ಗ್ರಾಮ ಮಾಡಬಹುದು, ವ್ಯಸನ ಮುಕ್ತ ಮಾಡಲಿಕ್ಕೆ ತುಂಬ ಕಷ್ಟ ಉಂಟು. ಹಿಂಸೆ ಅಂದರೆ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಮಾಡೋದಾದ್ರೆ ಅದು ಏನಾದರೂ ಇದ್ದರೂ ನಾವು ಮನವೊಲಿಸಿ ಅವರಿಗೆ ಏನಾದರೂ ಮಾಡಿ ಸ್ವಲ್ಪ ಆದರೂ ಸರಿ ಮಾಡ್ಬೋದು.
ಇದಕ್ಕೆ ಕೆಲವರು ಹೆಂಡತಿಯರೇ ಸಪೋರ್ಟ್ ಇರ್ತಾರೆ ಗಂಡಂದರಿಗೆ. ಅವನಿಗೆ ಕುಡಿಯುವುದು ಬಿಟ್ಟರೆ ಅವನಿಗೆ ಏನಾದರೂ ರೋಗ ಬರ್ತದ, ಅವನಿಗೆ ಆಗಾಗ್ತದ ಹೀಗಾಗ್ತದ, 1-2 ತಿಂಗಳ ನಂತರ ಏನಾಗುತ್ತೆ ಅವರೇ ಮಾಡುವವರು ಇದ್ದಾರೆ ಕೆಲವು ಮಹಿಳೆಯರು. ಇದು ನಾನು ಟ್ರೈ ಮಾಡಿ ನೋಡಿ ಆಗಿದೆ, ಹಾಗೆ ನಾನು ಹೇಳೋದು ನಿಮ್ಮ ಹತ್ರ. ಆದರೆ ಪ್ರಯತ್ನ ಪಡುವ ಅಂತ ನಾನು ಇನ್ನೂ ಸಹ ಇದ್ದೇನೆ. ವೆರಿ ಗುಡ್ ಮೇಡಮ್, ನೀವೇ ಶುರು ಮಾಡಿ. ಪ್ರೀತಿಯಿಂದ ಎಲ್ಲವೂ ಸಾಧ್ಯ. ದಕ್ಷಿಣ ಜಿಲ್ಲೆ ಒಂಬುಡ್ಸ್ಮನ್ ಕಾರ್ಯಾಲಯದಲ್ಲಿ ಈ ಪ್ರೀತಿಯ ಕೆಲಸಗಳು ನಮ್ಮ ಜಿಲ್ಲೆಯಲ್ಲಿ ಒಂಬುಡ್ಸ್ಮನ್ ಕಾರ್ಯ ಏನು ಮಾಡಿದೆ ಅಂದರೆ ಪಿ ಡಿ ಅವರ ಮೇಲೆ ಅವರಿಗೆ ಶಿಕ್ಷೆ ಕೊಡದೆ ಅವರ ತಪ್ಪನ್ನು ಅವರೇ ಒಪ್ಪುಕೊಳ್ಳುವ ಹಾಗೆ ಮಾಡಿ ಸುಮಾರು 36 ಲಕ್ಷ ರೂಪಾಯಿಯನ್ನು ಸರ್ಕಾರಕ್ಕೆ ವಾಪಸ್ ಕಟ್ಟಿಸಿ ಚಿಕ್ಕ ಚಿಕ್ಕ ದಂಡವನ್ನು ಅವರಿಗೆ ಹಾಕಿ ಒಂದು ಗಾಂಧಿಯ ರೀತಿಯಲ್ಲಿ ಇತ್ಯರ್ಥ ಮಾಡಿದ್ದು ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಮಾದರಿಯಾದ ಒಂಬುಡ್ಸ್ಮನ್ ವ್ಯವಸ್ಥೆ ನಮ್ಮ ಮಂಗಳೂರಲ್ಲಿ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತಿಯಲ್ಲಿ ಉಂಟು. ಲೋಕೇಶ್ ಸರ್ ಅವರು ಇದ್ದಾರೆ, ಅವರಿಗೆ ಅಭಿವಂದನೆಗಳು. ನಮಸ್ಕಾರ. ಸ್ಪೀಕರ್ ಬಂದ ಮೇಲೆ ಕೇಳೋಣ. ಸಭಾಪತಿಯವರನ್ನು ಭಾಳ ನಿರೀಕ್ಷೆಯಲ್ಲಿದ್ದೇವೆ, ಇಲ್ಲ ತೊಕ್ಕಟ್ಟಲ್ಲಿದ್ದಾರೆ ಅಂತಿದ್ದಾರೆ. ಆದರೆ ಈಗ ಸಮಯ ಮೀರಿದೆ. 2 ಕಾರ್ಯಕ್ರಮ ಉಂಟು. ಒಂದು ನಮ್ಮ ಇಲ್ಲಿ ಸ್ಕಿಲ್ ಸ್ಕೂಲ್ನಲ್ಲಿ ಸ್ಮೈಲ್ ಸ್ಕಿಲ್ ಸ್ಕೂಲ್ ಅಂತ ಇದೆ. ಈ ಜೀವನೋಪಾಯ ಸಂವರ್ಧನಾ ಯೋಜನೆಯಡಿ ನಾವು ನಿರುದ್ಯೋಗಿ ಯುವತಿಯರಿಗೆ ಅಂದರೆ PUC ಡಿಗ್ರಿ ಮಾಡಿ ಮನೆಯಲ್ಲಿದ್ದು ಮುಂದೇನಾದ್ರು ಕಂಪ್ಯೂಟರ್ ಶಿಕ್ಷಣ ಸಿಕ್ಕಿದರೆ ಏನೋ ಉದ್ಯೋಗ ಅನುಕೂಲ ಆಗ್ತದೆ ಅಂತ ಇರೋರಿಗೆ ಒಂದು ತರಬೇತಿ ಕೊಟ್ಟಿದ್ದೇವೆ. ಅವರಿಗೆ ಒಂದು ಸರ್ಟಿಫಿಕೇಟ್ ಕೊಡುವ ಕಾರ್ಯಕ್ರಮ ಉಂಟು. ಅದೇ ರೀತಿ ಇನ್ನೊಂದು ಇಲ್ಲಿ ನಮ್ಮ ರಮೇಶ ಶೆಣ ಅವರು ಪ್ರತಿ ವರ್ಷ ಈ ಅಕ್ಷರ ಉತ್ಸವದಲ್ಲಿ ಒಂದು ಬಹಳ ಕಷ್ಟದಲ್ಲಿರುವ 2 ಮಕ್ಕಳಿಗೆ ವಿದ್ಯಾನೆರವು ಕೊಡ್ತಾರೆ. ಈ ಸಂದರ್ಭದಲ್ಲಿ ಇವತ್ತು ಕೂಡ ಅದನ್ನು ಮಾಡಿದ್ದಾರೆ. ಒಂದು ಈಗಾಗಲೇ ನಮ್ಮ ಪಂಚಾಯತಿನಿಂದ ಬಾಳೆಪುಣಿಯಿಂದ ಒಬ್ಬರು ದಲಿತ ಯುವಕ ನ್ಯಾಯವಾದಿಯಾಗಿ ಕಲೀಲಿಕ್ಕೆ, ವಕೀಲರ ಕಲೀಲಿಕ್ಕೆ ಹೋಗಿದ್ದಾರೆ, ಅವರಿಗೆ ಒಂದು ಪ್ರೋತ್ಸಾಹ ಕೊಟ್ಟಿದೆ. ಇನ್ನೊಂದು ಸುಮೇಶ್ ಅಂತ ಚಾರ್ಮಾಡಿಯವರು, ಅವರ ಹೆಂಡತಿಯವರು ತೇಜಸ್ವಿನಿ, ಭಾಳ ಸಕ್ರಿಯ ಕಾರ್ಯಕರ್ತೆ, ಸ್ವಚ್ಛತಾ ಕಾರ್ಯಕರ್ತೆ ಅವರು ನಮ್ಮ ಸ್ವಚ್ಛ ಸಂಕೀರ್ಣದಲ್ಲಿ ಕೆಲಸ ಮಾಡ್ತಾಯಿದ್ರು. ಭಾಳ ಚಿಕ್ಕ ವಯಸ್ಸಿದೆ, 2 ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ. ಅವರು ಇತ್ತೀಚೆಗೆ ನಮ್ಮ ಈ ಒಂದು ದೊಡ್ಡ ಅಪಾಯಕಾರಿ ಕಾಯಿಲೆ ಅರ್ಬುದ ಕಾಯಿಲೆಗೆ ಸಿಲುಕಿ ತೀರಿಕೊಂಡರು. 2 ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ. ಅವರ ವ್ಯಾಸಂಗ, ಅವರ ಗಂಡ ಕೂಡ ಚಿಕ್ಕ ಒಂದು ರಿಕ್ಷಾ ಓಡಿಕೊಂಡು ಕೆಲಸ ಮಾಡುವವರು, ಕಷ್ಟದಲ್ಲಿದ್ದಾರೆ. ಇದು ಯಾಕೆ ಹೇಳ್ತೇನೆ ಅಂದರೆ ಇದು ಕೂಡ ನಮಗೆ ಈ ಸಂದರ್ಭದಲ್ಲಿ ಈ ಒಂದು ಕ್ಯಾನ್ಸರ್ ಕಾಯಿಲೆ ಬಹಳ ವಿಪರೀತವಾಗಿ ಹರಡ್ತಾ ಉಂಟು. ಇದಕ್ಕೆ ಕೂಡ ನಮ್ಮ ಮಾಲಿನ್ಯ, ಪ್ಲಾಸ್ಟಿಕ್ ನಿಯಂತ್ರಣದಿಂದ ಸಮಸ್ಯೆ ಇರುವಂಥದ್ದು ಗಂಭೀರವಾಗಿ ಆಲೋಚನೆ ಮಾಡಲಿಕ್ಕೆ ಉಂಟು. ಈ ದಿಸೆಯಲ್ಲಿ ಆ ಮಕ್ಕಳಿಗೆ ಕಲಿಕೆಗೆ ಪ್ರೋತ್ಸಾಹ ಧನವನ್ನು ಮಾನ್ಯ ರಮೇಶ್ ಶೆಣ್ ಅವರು ನೀಡಿದ್ದಾರೆ. ಅದನ್ನು ಸುಮೇಶ್ ಅವರಿಗಿಬ್ಬರು ಗಂಡು ಮಕ್ಕಳು ಕಲಿತಾ ಇದ್ದಾರೆ. ಮಕ್ಕಳಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇದೆ, ಅವರಿಗೆ ಇದನ್ನು ಒಂಬುಡ್ಸ್ಮನ್ ರವರು ವಿತರಣೆ ಮಾಡಬೇಕು ಸುಮೇಶ್ ರವರಿಗೆ ಅಂತ ಕೇಳಿಕೊಳ್ತೇನೆ. ಇದು ಮಾನ್ಯ ರಮೇಶ ಶೆಣ್ ಅವರು ಪ್ರತಿ ವರ್ಷ ನೀಡುತ್ತಿರುವ ಧನ ಕಲಿಕಾ ನೆರವು ಕಾರ್ಯಕ್ರಮದಲ್ಲಿ ಈ ಸಲ 2 ವಿದ್ಯಾರ್ಥಿಗಳಿಗೆ, ಮನೇಶ ಮತ್ತು ಸುಮೇಶ್ ಅವರ 2 ಮಕ್ಕಳಿಗೆ ನಾವು ನೀಡಿದ್ದೇವೆ. ನಾನು ಪೆರಬೆ ಗ್ರಾಮದ ಬೇಲ್ಪಾಡಿ ಮನೆಯಲ್ಲಿ ವಾಸವಾಗಿದ್ದೇನೆ. ಈಗ ಹಿರಿಯ ಪ್ರಾಥಮಿಕ ಶಾಲೆಯ ಕುಂತೂರು ಅಡುಗೆ ಸಿಬ್ಬಂದಿಯಾಗಿ 6 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಬಂದಿರುತ್ತೇನೆ. ಆದರೆ ನನ್ನ ಜೀವನದಲ್ಲಿ ಬಂದಂತಹ ಕಷ್ಟಗಳನ್ನು ನಮ್ಮ ಶಾಲೆಯಲ್ಲಿ ನಮ್ಮ ಟ್ರಸ್ಟ್ನಿಂದ ಮಾಡಿದಂಥ ಒಂದು ಸ್ವ ಉದ್ಯೋಗದ ಅಭಿಮಾನವನ್ನು ನಮ್ಮ ಸ್ವಉದ್ಯೋಗ ಜನಶಿಕ್ಷಣ ಟ್ರಸ್ಟ್ ನಮಗೆ ತರಬೇತಿ ಮಾಡಿದರು. ಅದರಲ್ಲಿ ಒಂದು ನಾನು ತರಬೇತಿಯಲ್ಲಿ ಕಲಿತು ಈಗ ಒಂದು ಪ್ರಮಾಣ ಪತ್ರವನ್ನು ಪಡ್ಕೊಂಡು ಈಗ ನಾನು ಸ್ವತಃ ಬೇಲ್ಪಾಡಿ ಮನೆಯಲ್ಲಿ ಸಂಜೀವಿನಿ ಸ್ವಸಹಾಯ ಸಂಘದ ಮುಖಾಂತರ ಸೇರಿಕೊಂಡು ನಾನು ಒಂದು ಸ್ವ ಉದ್ಯೋಗವನ್ನು ಮಾಡಿಕೊಂಡು ಇಲ್ಲಿ ಬಂದಿರುತ್ತೇನೆ. ಯಾಕೆಂದರೆ ನನಗೆ ಈ ಸಂಜೀವಿನಿ ಗ್ರಾಮ ಪಂಚಾಯತ್ನಲ್ಲಿ ಸಂಜೀವಿನಿ ಇದು ಸಂಘದ ಮುಖಾಂತರ ನಮಗೆ ಒಂದು ಕಟ್ಟಡವನ್ನು ನಮಗೆ ಅಂತಲ್ಲ ಎಲ್ಲರಿಗೂ ಒಂದು ನಿರ್ಮಿಸಿದೆ. ಅಂಗನವಾಡಿ ಕಾರ್ಯಕರ್ತೆಯ ಅಂಗನವಾಡಿ ಹತ್ತಿರವೇ ಮಾಡಿಕೊಟ್ಟಿರುತ್ತಾರೆ. ಆದರೆ ಅದರಲ್ಲಿ ನನಗೆ ಮಾಡಲಿಕ್ಕೆ ಒಂದು ಅನುಕೂಲ ಆದ ಕಾರಣ ನಾನು ಒಂದು ಬೇಡೋದಕ್ಕೆ ವಿನಂತಿ ಮಾಡೋದು ಇಷ್ಟೇ. ಯಾಕೆಂದರೆ ನಾನು ಸ್ವತಃ ಉದ್ಯೋಗವನ್ನು ಮಾಡಿ ಸ್ವ ಉದ್ಯೋಗವನ್ನು ಮಾಡಿ ಜೀವನವನ್ನು ಮಾಡಲಿಕ್ಕೆ ನಮ್ಮ ಗ್ರಾಮ ಪಂಚಾಯತಿನ ಅಧ್ಯಕ್ಷರ ಮೆಂಬರ್ಸ್ಗಳು ಬಂದಿರುತ್ತಾರೆ. ನಮಗೆ ಒಂದು ಸ್ವತಃ ಮನೆಯನ್ನು ನಿರ್ಮಿಸಿ ನಾವು ಮನೆಯಲ್ಲೇ ಮಾಡಿ ಒಂದು ಸ್ವ ಉದ್ಯೋಗವನ್ನು ಮಾಡಲು ಇಲ್ಲದ ಪಂಚಾಯತ್ ಕಟ್ಟಡದಲ್ಲಿ ಏನಾದರೂ ಮಾಡಿ ನಮಗೆ ಮುಂದಕ್ಕೆ ಜೀವನ ಮಾಡಲು ಅನುಕೂಲ ಆಗ್ಬೋದು ಅಂತ ಕೇಳಲಿಕ್ಕೆ ಇಚ್ಛೆ ಪಡುತ್ತಾ ಇದ್ದೇನೆ. ನಾನು ಮಾಡಿದ ಸ್ವ ಉದ್ಯೋಗವನ್ನು ನಮ್ಮ ಟ್ರಸ್ಟ್ನವರಿಗೆ ಒಂದು 4 ನೋಡಲಿಕ್ಕೆ ಬೇಕಾಗಿ ತಂದಿರ್ತಾರೆ ಅಷ್ಟೇ, ಬೇಕಾದವರು ತಗೊಳ್ಬೋದು ಅಂಥೇಳಿ ಟ್ರಸ್ಟ್ನವರು ನೀವು ಇದಕ್ಕೆ ನನಗೆ ತರಬೇತಿಯನ್ನು ಮಾಡಿದಂಥ ಜನಶಿಕ್ಷಣ ಟ್ರಸ್ಟ್ ಮುಡಿಪು ಇಲ್ಲಿ ಆಡಳಿತ ಎಲ್ಲ ಮಂಡಳಿಗೆ ಇನ್ನೊಮ್ಮೆ ನಾನು ಅನಂತ ಧನ್ಯವಾದಗಳನ್ನು ಹೇಳುತ್ತಾ. ಥ್ಯಾಂಕ್ ಯು ಸುಲೋಚನಾ ಅವರೇ. ಸರ್, ನನಗೆ ಒಂದು ಸಣ್ಣ ಒಂದು ಮನೆಯ ನಿರ್ಮಾಣ ಹೇಳಿದೆಲ್ಲ ಅದನ್ನೊಂದು ನಮ್ಮ ಟ್ರಸ್ಟ್ನಿಂದ ಅಲ್ಲ ಪಂಚಾಯತ್ನವರ ವತಿಯಿಂದ ಮಾಡಿಸಿಕೊಡ್ಬೇಕಂತ ಕೇಳ್ತಾ ಇದ್ದೇನೆ. ಧನ್ಯವಾದಗಳು. ಖಂಡಿತ ನಾವು ಅದಕ್ಕೆ ಬೇಕಾದ ಮಾರ್ಗದರ್ಶನ ಮಾಡುವ. ದುರ್ಪದಾವು ಮೊಹಮ್ಮದ್ ಏನು ಹೇಳಲಿಕ್ಕುಂಟ? ತಮಗೆ ಒಂದು ಮಾತು ಹೇಳಲಿಕ್ಕುಂಟಾ? ಈಗ ನಾವು ಸ್ವಯಂ ಸೇವಕರಾಗಿ ಹೌದು 1990ರಲ್ಲಿ ಹೌದು ಎಲ್ಲ ಅನಕ್ಷರಸ್ಥರನ್ನು ಸೇರಿಸಿ ಅವರನ್ನು ಅಕ್ಷರಸ್ಥನಾಗಿ ಮಾಡಿದ್ದ ದಾಖಲೆಗಳು ತಮಗೆ ಗೊತ್ತಿದೆ. ಹೌದು. ಹಾಗೆ ಆ
ಸಂದರ್ಭದಲ್ಲಿ ಕೆಲವು ಮಂದಿ ಉಳಿದಿರ್ಬೋದು, ಯಾಕಂದ್ರೆ ಅವರು ಆಲಸ್ಯ ಹೊಂದಿ ಬರಲಿಲ್ಲ. ಅಂಥವರು ಈಗ 75 ವರ್ಷದಲ್ಲಿ ಬದುಕಿದ್ದಾರೆ. ಅವರಿಗೆ ಈಗ ವಿದ್ಯಾಭ್ಯಾಸ ಕೊಡಲಿಕ್ಕೆ ಸಾಧ್ಯನಾ? ಒಂದು. ಎರಡನೇದು, 2014ರಲ್ಲಿ ಅನಕ್ಷರಸ್ಥರು ಇದ್ದಾರಂತೇಳಿ ಗುರುತಿಸಿದ್ದಾರಂತೆ. ಅದರದ್ದೊಂದು ಇದು ಕೊಟ್ಟಿದ್ದಾರೆ, ಪಟ್ಟಿ ಕೊಟ್ಟಿದ್ದಾರೆ. ಆಯ್ತು. ಅದರಲ್ಲಿ ನಮ್ಮ ಮೂರ್ಸೇಟಿ ಗ್ರಾಮದ 75 ಮಂದಿ ಇದ್ದಾರಂತೆ. ಆಗ್ಲಿ, ಅದು ಯಾರಂತ ಗೊತ್ತಿಲ್ಲ. ಆಯ್ತು. ಆದ್ರೆ ನಮ್ಮ ಹತ್ರ ಹೇಳ್ತಾರೆ ಮಾಡಿ ಅಂತ. ಅಲ್ಲ, ಅವರನ್ನು ಗುರುತಿಸಿ ಅಂದ್ರೆ ಈ 2000 ಮನೆ ಉಂಟಲ್ಲಿ, ಆ ಎಲ್ಲ ಮನೆಯಲ್ಲಿ ಹೋಗಿ ಯಾರು ಅನಕ್ಷರ. ಮಾಮಂದ್ರೆ ಈಗ ಮಧ್ಯೆ ಬಂದೆ ನಾನು. ನಿಮ್ಮ ಪ್ರಶ್ನೆ ಬಹಳ ಸುಲಭ ಉತ್ತರ. ಶಾಲೆ ನಮ್ಮ ಜೊತೆಗೆ ಸೇರಿಕೊಂಡಿದೆ, ನಾವು ಶಾಲೆ ಜೊತೆಗೆ ಸೇರಿಕೊಂಡಿದ್ದೇವೆ. ಬಾಳೆಪುಣಿಯಲ್ಲಿ ಶಾಲೆಗಳಲ್ಲಿ ಅಕ್ಷರ ವಂಚನೆ ಗುರುತು ಮಾಡಿದ ಅಕ್ಷರ ಕಲಿಕೆಗೆ ಅವರೇ ಮಾಡುವುದು. ನಾವು ಸ್ವಲ್ಪ ಅವರಿಗೆ ಸಲಹೆ ಕೊಟ್ಟರೆ ಸಾಕು. ನಿಮ್ಮ ಸಮಸ್ಯೆ ನೀವು ಟೆನ್ಷನ್ ಮಾಡಬೇಡಿ, ನೀವಾಗಲಿ ಗಡಿಬಿಡಿ ಮಾಡಬೇಡಿ. ಆ ಕೆಲಸ ಒಟ್ಟು ಸೇರಿ ಮಾಡುವ. ನೀವು ಬಂದದಕ್ಕೆ, ಮಾತನಾಡಿದ್ದಕ್ಕೆ ವಂದನೆಗಳು, ನಮಸ್ಕಾರ. ಪಾತುಂಜಿಗೂ ಧನ್ಯವಾದ ಕೊಡಿ. ಸರ್ಟಿಫಿಕೇಟ್ ಬನ್ನಿ ಕೊಡಿ. ಜನನಿಯವರು ಸ್ಕೂಲಿನ ತರಬೇತಿದಾರರಿಗೆ ಒಂದು ಎಲ್ಲ ನಿಂತ್ಕೊಳ್ಳಿ, ಪ್ರಮಾಣ ಪತ್ರ ಬಂದ್ಬಿಡಿ. ಸ್ಮೈಲ್ ಸ್ಕಿಲ್ ಸ್ಕೂಲ್ ನೋಡ್ಕೊಳ್ಳಿ. ಹಾಂ, ಹೋಗಿ ಬನ್ನಿ ಇಲ್ಲಿಗೆ ಅವ್ರು ನಿಂದ. ಮನೀಷಾ ಬನ್ನಿ, ಹಾಗೆ ಮುಂದೆ ಹೋದ್ರೆ ಆಯ್ತಾ? ವೆರಿ ಗುಡ್. ಕವಿತಾ ಆಯ್ತು, ಅಲ್ಲೇ ನಿಲ್ಲಿ ಆಯ್ತಾ? ಸ್ವಲ್ಪ ಅಲ್ಲೇ ನಿಂತ್ಕೊಳ್ಳಿ. ಹಾಂ, ಹೋಗಿ ಅಲ್ಲಿ ಹೋಗಿ, ಅಲ್ಲಿ ಅವ್ರ ಹತ್ರ ನಿಂತ್ಕೊಳ್ಳಿ, ಹೋಗಿ, ತೊಂದರೆ ಇಲ್ಲ. ಪ್ರೇಕ್ಷಾ ಒಟ್ಟೊಟ್ಟಿಗೆ ಹೋಗಿ. ರಕ್ಷಿತಾ ವೆರಿ ಗುಡ್. ಸರ್ಟಿಫಿಕೇಟ್ ತಗೊಂಡ್ರಲ್ಲಿ ಯಾರೋ ಒಬ್ಬರು 1 ನಿಮಿಷ ಕೊನೆಗೆ ಮಾತಾಡ್ಲಿಕ್ಕೆ, ಸಾಯ್ದ 1-2 ನಿಮಿಷ ಮಾತಾಡ್ಲಿಕ್ಕೊಂಡು ಬನ್ನಿ. ಸಾಯ್ದ. ಹಸೀನಾ ಜೋರಾಗಿ ಚಪ್ಪಾಳೆ ಕೊಡಿ. ಹೆಚ್ಚು ಕಾಲೇಜಿಗೆ ಹೋಗ್ಲಿಕ್ಕೆ ಆಗದೆ PU ಅಲ್ಲಿ ನಿಂತು ಈಗ ಕೌಶಲ್ಯ ತರಬೇತಿ ಪಡೆದು ಸ್ವಾದ್ಯೋಗ ಕಾಲಿಟ್ಟವರು. ಸ್ವಾದ್ಯೋಗ. ಬನ್ನಿ. ಲಿಖಿತಾ ಕೌಶಲ್ಯ ನಮ್ಮ ಶಕ್ತಿ. ಕೌಶಲ್ಯ ಇದ್ದರೆ ಬದುಕಬಹುದು, ಜೀವನ ಮಾಡಬಹುದು ಸುಲಭವಾಗಿ. ಕೌಶಲ್ಯ. ಬನ್ನಿ. ಉನೈಸಾ ಸ್ವರ್ಣಗೌರಿ ಮಿಶ್ರಿಯ ಬಾನು ಇಸ್ಮಾಯಿಲ್ ದಿವ್ಯಾ ಇಸ್ಮಾಯಿಲ್ ಬನ್ನಿ ಇಲ್ಲಿ. ಇಸ್ಮಾಯಿಲ್ ಕಣಂತವರು. ಚರಣ್ಯು ಆಯ್ತಾ? ರೇಷಲ್ ಜೆನಿಫರ್ ಡಿಸೋಜಾ ಚರಣ್ ಅಲ್ಲಿ ಶಾಂಬಟ್ ಹತ್ರ ಹೋಗಿ ಒಳ್ಳೆ ಕುಳಿತುಕೊಂಡು ಎಲ್ರಿಗೆ ಹೇಳಿಬಿಡಿ. ಫಾತಿಮಾ ಫರ್ಹಾನಾ ಮತ್ತೆ ಚೇಂಜ್ ಮಾಡ್ಕೊಳ್ಳಿ. ಕೃಷ್ಣ ಸರ್ ಹೋಗಿ. ಅಲಿಮತ್ ಸಹನಾ ಧನುಷ್ ಸಾಲ್ಯಾನ್ ಪ್ರಿನ್ಸಿಪಾಲ್ ಕೊಟ್ರಾ? ಟ್ರಾನ್ಸ್ಪಾಲರು ಕೊಟ್ಟಾಯ್ತಾ? ಎಲ್ಲ ಕೊಡಿ, ಬನ್ನಿ. ಆಯ್ತಾ? ಟೈಲರಿಂಗ್ ತರಬೇತಿ ಪಡೆದವರು ತುಳಸಿ ಸಾಲೆತ್ತೂರು ಗ್ರಾಮ. ತುಳಸಿ ಸಾಲೆತ್ತೂರು. ವೆರಿ ಗುಡ್. ಸುಲೋಚನಾ ತಗೊಳ್ಳಿ. ಪ್ರೇಮಲತಾ ಬಾಲೆಪುನಿ ಗ್ರಾಮ. ಪ್ರೇಮಲತಾ ಬಾಲೆಪುನಿ ಮಾಜಿ ಮೆಂಬರ್, ಪಂಚಾಯತ್ ಮೆಂಬರ್. ಉರೈಫಾ ಬಾಲೆಪುನಿ ಗ್ರಾಮ. ಉರೇಫಾ. ಹಾಂ, ಎಲ್ಲರಿಗೂ ಅಭಿನಂದನೆಗಳು. ವೆರಿ ಕೃಷ್ಣ ಸರ್, ಆಯ್ತಲ್ಲೋ? ಫೋಟೋ ಮತ್ತೆ ಸ್ಪೀಕರ್ ಬಂದಾಗ ನೋಡೋಣ ಗ್ರೂಪ್ ಆಗಿ. ಈಗ ಇಸ್ಮಾಯಿಲ್ ಅವರು ಆಯಿತಾ ಮೇಡಮ್? ಆಯಿತಾ? ಧನ್ಯವಾದ. ವೆರಿ ಗುಡ್. ನೀವು ಬಡವರಿಗೆ ಸಹಾಯ ಮಾಡ್ತೀರಿ? ಏನೇನು ಸಹಾಯ ಮಾಡ್ತೀರಿ ನೀವು ಬಡವರಿಗೆ? ಏನು ಸರ್ ಸಹಾಯ ಮಾಡೋದಿಲ್ಲ. ಹೇಳದೆ ಕೇಳದೆ ಭಾಳಷ್ಟು ಮಂದಿಗೆ ಮದುವೆಗೆ ಮತ್ತು ಏನಾದರೂ ಊರಲ್ಲಿ ಬಂದು ಅಂಥದ್ದು ಯಾರು ಇಲ್ಲ, ನೆಲೆ ಇಲ್ಲ, ಅವರಿಗೆಲ್ಲ ಕಷ್ಟ ಬಂದವರಿಗೆ ಮಾತ್ರ ಸರ್ ಮಾಡೋದು. ಏನು ಇಲ್ಲದೆ ಬರೀ ಬಡತನಲ್ಲಿ ಇದ್ದವರಿಗೆ ಮಾತ್ರ ನಾವು ಮಾಡ್ತಾ ಇರೋದು. ಹಾಸ್ಪಿಟ್ಲಲ್ಲಿ ಅಳ್ತಾ ಇದ್ದರು, ಡಿಸ್ಚಾರ್ಜಿಗೆ ಮಾಡಲಿಲ್ಲ ಅಂತೇಳಿ, ಮಕ್ಕಳಿಲ್ಲ ಅಂತೇಳಿ ಅಂಥವರಿಗೆ ಹೋಗಿ ಇದು ಕಷ್ಟದಲ್ಲಿ ಇದ್ದವರಿಗೆ ಮಾತ್ರ ಮಾಡೋದಲ್ಲದೆ ದೊಡ್ಡವರಿಗೆ ಏನು ಮಾಡೋದಿಲ್ಲ. ಧನ್ಯವಾದಗಳು. ದಯವಿಟ್ಟು ಬನ್ನಿ.
ದಯವಿಟ್ಟು ಬನ್ನಿ. ಜಿಲ್ಲಾ ಪತ್ರ ನಮ್ಮ ತಂಡದಲ್ಲಿರುವವರು ಉಳ್ಳಾಳದ 2 ಶಾಲೆಗಳನ್ನು ಕಸಮುಕ್ತ ಶಾಲೆ, ಮಾದರಿ ಶಾಲೆ ಮಾಡಲಿಕ್ಕೆ ಪ್ರೇರಣೆ ಕೊಟ್ಟವರು. ಯಾಕೆ ಸರ್, ನಿಮ್ಮದು ಅಭಿಪ್ರಾಯ ಏನು ಸರ್ ಸ್ವಚ್ಛತೆ ಬಗ್ಗೆ? ದಯವಿಟ್ಟು ಪತ್ರಕರ್ತ ಸಂಘ ಜಿಲ್ಲಾ ಅಧ್ಯಕ್ಷರು, ನಿಮಗೆ ನನ್ನ ಚೇರ್ ಕೊಟ್ಟು. ಸ್ವಚ್ಛತೆ ಮಾಡಲಿಕ್ಕೆ ಮಕ್ಕಳಿಂದ ಮಾತ್ರ ಸಾಧ್ಯ. ಮಕ್ಕಳ ಮನಸ್ಸಿಗೆ ಈ ಸ್ವಚ್ಛತೆ ಬಗ್ಗೆ ಏನಾದರೂ ಹೇಳಿದರೆ ಅದನ್ನು ಅಳವಡಿಸಿಕೊಂಡು ಮುಂದುವರಿಸಲಿಕ್ಕೆ ಸಾಧ್ಯ ಅನ್ನುವಂಥದ್ದು ನಮ್ಮ ಭಾವನೆಯಾಗಿತ್ತು. ಆ ಕಾರಣದಿಂದ ಉಳ್ಳಾಳದಲ್ಲಿ ಎಷ್ಟೋ ಇಂಗ್ಲೀಷ್ನಲ್ಲಿ ಹೇಳುವಂಥ ಕಾರ್ಯಾಗಾರ ಕೊಟ್ಟಂತಹವರು ಬಂದಿದ್ದರು. ಇಂಗ್ಲೀಷ್ನಲ್ಲಿ ಕೊಡೋದು ಹೇಳೋದು ಆದರೆ ಏನೂ ಆಗಿರಲಿಲ್ಲ. ನಾವು 2 ಶಾಲೆಗಳಿಗೆ ಸೀನಾ ಶೆಟ್ಟಿ ಮತ್ತು ಕೃಷ್ಣಮೂಲ್ಯ ಸರನ್ನು ಕರ್ಕೊಂಡು ಹೋಗಿ ಅಲ್ಲಿ ಒಂದು ತರಬೇತಿ ಕೊಟ್ಟು ಆ ಶಾಲೆಗಳಿಗೆ ಬಹುಮಾನ ಬರುವಂತೆ ಮಾಡಿದ್ದೇವೆ. ಆ ಶಾಲೆಗಳಲ್ಲಿ ಇಡೀ ರಸ್ತೆಯಲ್ಲಿ ಬಿದ್ದಂಥ ಕಸವನ್ನು ತಂದು ಅವರು ಡೆಕೋರೇಷನ್ ಮಾಡಿ ಶೋರೂಮ್ ಮಾಡಿದರು. ಅಂಥ ಒಂದು ವ್ಯವಸ್ಥೆಯನ್ನು ಅಲ್ಲಿ ಮಾಡಲಿಕ್ಕೆ ಸಾಧ್ಯ ಆಯಿತು. ಆದರೆ ಈಗ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಸ್ವಚ್ಛತೆಯ ಬಗ್ಗೆ ನಾವು ಭಾಷಣವನ್ನೇ ಮಾಡ್ತಾ ಇದ್ದೇವೆ. ಯಾರೂ ಕೂಡ ಅದರ ಬಗ್ಗೆ ಗಂಭೀರವಾಗಿ ಪರಿಗಣಿಸ್ತಾನೇ ಇಲ್ಲ. ಅಧಿಕಾರಿಗಳಿಗೆ ಅನ್ನೋದು ಬೇಡ. ಆ ಕಾರಣಕ್ಕಾಗಿ ಸ್ವಚ್ಛತೆ ಇನ್ನೂ ಕೂಡ ಸ್ವಚ್ಛತೆಯ ಬಗ್ಗೆ ನಾವು ತಲೆ ಕೆಡಿಸುವಂಥದ್ದು, ಅದರ ಬಗ್ಗೆ ಜಾಗೃತಿ ಮೂಡ್ಕೊಂಡು ಹೋದರೆ ಎಷ್ಟು ದಿನಗಳಿದ್ದು ಆಗ್ತದೆ ಎನ್ನುವಂಥದ್ದು ನಮಗೆ ಗೊತ್ತಾಗ್ತಾ ಇಲ್ಲ. ಮತ್ತೊಂದು ಹೇಳಿದರೆ, ಇಲ್ಲಿ ಮೇಡಮ್ ಒಂದು ಕ್ವಶನ್ ಕೇಳಿದರು, ಮಕ್ಕಳ ಗ್ರಾಮ ಸಭೆ ಮತ್ತು ಮಹಿಳಾ ಗ್ರಾಮ ಸಭೆ ಬಗ್ಗೆ. ಅದಕ್ಕೆ ಸಮರ್ಪಕ ಉತ್ತರವೇ ಸಿಗಲಿಲ್ಲ. ಬೇಸರದ ವಿಷಯ. ಏಕೆಂತ ಹೇಳಿದರೆ, ಇಂಥ ಸಭೆಗಳಲ್ಲಿ ಇದು ಜಾಗೃತರ ಸಭೆ. ಇಂಥ ಸಭೆಗಳಿಗೆ ಅಧಿಕಾರಿಗಳು, ದೊಡ್ಡ ಉನ್ನತ ಅಧಿಕಾರಿಗಳು ಇಲ್ಲಿಗೆ ಬರಬೇಕು. ಇಲ್ಲಿಗೆ ಬಂದರೆ ಮಾತ್ರ ಅವರಿಂದಲೇ ಉತ್ತರ ಪಡಿಬೇಕಾಗ್ತದೆ. ಅದು ಬಿಟ್ಟು ನರೇಗಡ ಒಂಬುಡ್ಸ್ಮನ್ ಅವರು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಅದಕ್ಕೆ ಯಾವುದೇ ಬೆಲೆ ಇರುವುದಿಲ್ಲ. ಆದರೆ ಅವರು ಕೊಡುವಂಥದ್ದೇ ಅಲ್ಲ ಅದಕ್ಕೆ ಉತ್ತರ, ಬೇರೆಯವರೇ ಕೊಡುವಂಥ ಅಧಿಕಾರಿಗಳು ಕೊಡಬೇಕಾಗಿತ್ತು. ಸಭೆಗಳನ್ನು ನೋಡುವ ಮೊನ್ನೆ ಒಂದು ಸಭೆಯನ್ನು ನಾನು ನೋಡಿದೆ. ಆ ಸಭೆಯಲ್ಲಿ MC ಗಳು ಅದು ಬಿಟ್ಟರೆ ಅವರೇ ಭಾಷಣ ಮಾಡೋದು. ಎಲ್ಲ ಮಕ್ಕಳು 4 ಮಂದಿ ಟೀಚರ್ ಬರೆದು ಕೊಟ್ಟದನ್ನೇ ಬಂದು ಹೇಳಿದರು. ತಲಪಾಡಿಯಲ್ಲಿ ಒಂದು ಸಭೆ ನಡೆದಿತ್ತು. ಆ ಸಭೆ ಭಾಳ ಖುಷಿ ಕೊಟ್ಟಿದ್ದು. ರಸ್ತೆಯಲ್ಲಿ ಹೋಗುವಾಗ ಹುಡುಗರು ನಿಂತು ನಮಗೆ ಫೋನ್ ನಂಬರ್ ಕೇಳ್ತಾರೆ. ಅಂಥ ವಿಷಯಗಳು ಬರಬೇಕು ಸಭೆಗಳಲ್ಲಿ. ಅದು ಬರುವುದೇ ಇಲ್ಲ. ಟೀಚರ್ಗಳೇ ಬರೆದುಕೊಂಡು ನಮಗೆ ಕಿಟಕಿಗಳಿಲ್ಲ, ನೀರಿಲ್ಲ, ಪಂಚಾಯತ್ನ ಸಮಸ್ಯೆಯನ್ನು, ರಸ್ತೆ ಇಲ್ಲ, BWD ಸಮಸ್ಯೆಯನ್ನೆಲ್ಲ ತಂದು ಇಲ್ಲಿ ಈ ಗ್ರಾಮ ಸಭೆಯಲ್ಲಿ ಹಾಕಿದರೆ ಏನು ಪ್ರಯೋಜನ ಎನ್ನುವಂಥದ್ದು. ಅದಕ್ಕಾಗಿ ಹೇಳುವಂಥದ್ದು, ಇಂಥ ಸಭೆಗಳನ್ನು ಅಧಿಕಾರಿಗಳು, ಜನಪ್ರತಿನಿಧಿಗಳು ಗಂಭೀರವಾಗಿ ಪರಿಗಣಿಸಿ ಇಲ್ಲಿ ಮಧ್ಯಾಹ್ನವರೆಗೆ ನಿಂತವರು ಯಾರು ಕೆಲಸ ಇಲ್ಲದವರಲ್ಲ, ಎಲ್ಲರೂ ಜಾಗೃತರೆ. ಅವರಿಗೆ ಜಾಗೃತಿ ಮೂಡಬೇಕಾದ್ರೆ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ಭಾಗವಹಿಸಬೇಕು. ನಮಗೆ ಸ್ಪಷ್ಟವಾದ ಉತ್ತರ ಕೊಡಬೇಕೆಂದು ಕೇಳಿಕೊಂಡು ಅವಕಾಶಕ್ಕಾಗಿ ಹೊಂದಿಸ್ತೇನೆ. ಕುಂತಾದರೂ ಗ್ರಾಮ ಸರ್ಕಾರ ಗ್ರಾಮಾಡಳಿತದ ಅಧ್ಯಕ್ಷರು, PDO, ಕಾರ್ಯದರ್ಶಿ ಕೂಡ ಅದಕ್ಕೆ ಸಮರ್ಥವಾಗಿ ಉತ್ತರ ಕೊಡಲಿಕ್ಕೆ ಅವಕಾಶ ಉಂಟು. ಮಾಡಿಸುವವರು ಅಧ್ಯಕ್ಷರು, ಮಾಡುವವರು PDO ಕಾರ್ಯದರ್ಶಿಯವರು. ಸುತ್ತೋಲೆ ಉಂಟು, ಮಾರ್ಗಸೂಚಿ ಉಂಟು. ಮಾರ್ಗಸೂಚಿ ಬಹಳ ಚೆನ್ನಾಗಿ ಉಂಟು, ಸರಳವಾಗಿ ಉಂಟು. ಆ ಪ್ರಕಾರ ನಡ್ಕೊಂಡು ಹೋದರೆ ಆಯಿತು. ತನ್ನಿಂತಾನೆ ಅತ್ಯುತ್ತಮವಾದ ಸಭೆ ಆಗುತ್ತೆ. ಪತ್ರಕರ್ತರೇ, ಖಂಡಿತವಾಗಿ ಮುಂದಿನ ಬಾಳೆಪುನಿ ಸಭೆಗೆ ತಾವು ಬನ್ನಿ. ಅದು ಮುಂದಿನ ಸಭೆ ಸಂಪೂರ್ಣ ವ್ಯತ್ಯಾಸ ಇರುತ್ತೆ. ಮಾರ್ಗಸೂಚಿ ಪಾಲಿಸ್ತೇವೆ, ಮಾದರಿ ಮಕ್ಕಳ ಗ್ರಾಮ ಸಭೆ ಮಾಡುತ್ತೇವೆ. ಧನ್ಯವಾದಗಳು. ವರ್ಷಂಪ್ರತಿ ನಡೆಯುವಂಥ ಈ ಕಾರ್ಯಕ್ರಮ ಇದು ಪ್ರತಿ ವರ್ಷ ನಮ್ಮ ನವಸಾಕ್ಷರರು ಇರ್ಬೋದು, ಮುಂದೆ ಅದರಲ್ಲಿ ಸೇರಿಕೊಂಡವರು ಇರ್ಬೋದು, ಉಳಿದವರು ಇರ್ಬೋದು, ಹಾಗೆಯೇ ವಿದ್ಯಾರ್ಥಿಗಳು ಕೂಡ ನಮ್ಮ ಜೊತೆಗೆ ಸೇರ್ತಾ ಇದ್ದಾರೆ. ಹಾಗೆಯೇ ಇದು ಮತ್ತಷ್ಟು ಬಲಗೊಳ್ತಾ ಇದೆ. ಕಾರ್ಯಕ್ರಮ ಸಕ್ರಿಯವಾಗಿ ಎಲ್ಲರೂ ಪಾಲ್ಗೊಳ್ಳುವುದನ್ನು ನೋಡಿದರೆ ಜನರಲ್ಲಿ ಒಂದು ರೀತಿಯ ಈ ಆಂದೋಲನದ ಒಂದು ಪ್ರಭಾವ ನಮಗೆ ಎದ್ದು ಕಾಣ್ತಾ ಇದೆ. ಇದು ಇನ್ನೂ ಹೀಗೆ ಯಶಸ್ವಿಯಾಗಿ ನಡೆಯಲಿ. ಇದರಿಂದಾಗಿ ಜನರಿಗೆ ಅವರ ಸಮಸ್ಯೆ ಬಗೆಹರಿಸುವಲ್ಲಿ, ಸ್ವಚ್ಛತೆಯಲ್ಲಿ ನಾವು ಇನ್ನಷ್ಟು ಮುಂದೆ ಹೋಗುವಲ್ಲಿ ಇದು ಇನ್ನೂ ಬಲಗೊಳ್ಳಬೇಕು. ಅದು ಸುತ್ತಮುತ್ತಲು ಇಲ್ಲಿ ಎಲ್ಲ ಗ್ರಾಮಗಳು, ನಮ್ಮ ಸುತ್ತಮುತ್ತಲಿರುವಂತಹ ಎಲ್ಲ ಗ್ರಾಮಗಳಲ್ಲೂ ಕೂಡ ಈ ಕೆಲಸ ಆಗಬೇಕಾಗಿದೆ. ಕೆಲವು ಗ್ರಾಮದಲ್ಲಿ ಸ್ವಲ್ಪ ಹೆಚ್ಚಾಗಿದೆ, ಕೆಲವು ಗ್ರಾಮದಲ್ಲಿ ತುಂಬ ಹಿಂದಕ್ಕಿದೆ. ಹಾರೇಕಳ ನಾವು ಹೆಸರು ಕೇಳ್ತಾ ಇದ್ದೇವೆ. ಅಲ್ಲಿ ಹೇಗೆ ಪ್ರಗತಿ ಆಗಿದೆ, ಅದೇ ರೀತಿಯ ಅದಕ್ಕಿಂತಲೂ ಹೆಚ್ಚಿನ ಪ್ರಗತಿ ಒಂದು ಪೈಪೋಟಿ ರೀತಿಯಲ್ಲಿ ನಮ್ಮ ಎಲ್ಲ ಗ್ರಾಮಗಳು ಕೂಡ ಕೆಲಸ ಮಾಡಿದರೆ ಸ್ವಚ್ಛತೆ ತನ್ನಿತಾನೇ ಆಗ್ತದೆ. ಜನ ಜಾಗೃತಿಯ ಮೂಲಕ ಇದು ಆಗುವಂಥದ್ದು ಅತ್ಯಗತ್ಯ. ಸಕ್ರಿಯವಾಗಿ ಜನರಿದಲ್ಲಿ ಪಾಲ್ಗೊಳ್ಳುವಂತೆ ಆಗಬೇಕು. ಹಾಗೆಯೇ ನಮ್ಮ ಸ್ನೇಹಿತರು ಹೇಳಿದ ಹಾಗೆ ಮಕ್ಕಳಲ್ಲಿ ಈ ಭಾವನೆಯನ್ನು, ಮಕ್ಕಳಲ್ಲಿ ಈ ತಿಳುವಳಿಕೆಯನ್ನು ನಾವು ಮೂಡಿಸಿದರೆ, ಅರಿವು ಮೂಡಿಸಿದರೆ ಮುಂದಿನ ಪೀಳಿಗೆಯಲ್ಲಿ ಈ ಬದಲಾವಣೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಮುಂಬರುವ ವರ್ಷಗಳಲ್ಲಿ ಇದರ ಒಂದು ಪರಿಣಾಮ ನಮಗೆ ಗೋಚರ ಆಗ್ಬೋದು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಶಾಂಭಟ್ ಅವರಿಗೆ ಏನು ಪ್ರಶ್ನೆ ಹೇಳಿ. ಸಾಕ್ಷರತೆಯಲ್ಲಿ ಪಂಚಾಯಿತಿ ಉಪಾಧ್ಯಕ್ಷ ಆಗಿದ್ದರು, ಮೊದಲು ಸದಸ್ಯ ಆಗಿದ್ದೆ. ಆವಾಗ ನಾನು ಸಾಕ್ಷರತೆಯಲ್ಲಿ ಅವರಿಗೆ ಶಿಕ್ಷಕಿಯಾಗಿ ಕೆಲಸ ಮಾಡಿದ್ದೇನೆ. ಒಂದು 22 ಮಂದಿ ನಮ್ಮ ಗ್ರಾಮದಲ್ಲಿ ನಾನು ಕಲಿಸಿದ್ದೇನೆ. ಅದು 50 ವರ್ಷದವರು ಕೂಡ ಇದ್ದರು, ಮತ್ತು ಒಂದು 22 ವರ್ಷಕ್ಕಿಂತ ಮೇಲಿನವರು. ಅವರಿಗೆ ಕಲಿಸಿ ಅವರಿಗೆ ಪರೀಕ್ಷೆ ಎಲ್ಲ ಬರೆಸಿದ್ದಾಯಿತು.
2021ರಲ್ಲಿ ಮಾಡಿದ್ದು. ಈಗ 2022 ಆಯಿತು, 23 ಆಯಿತು. ಅವರಿಗೆ ಏನು ಇದು ರಿಸಲ್ಟ್ ಕೂಡ ಸರ್ಕಾರದಿಂದ ಬಂದಿಲ್ಲ. ಸರ್ಕಾರದಿಂದಲೇ ಪರೀಕ್ಷೆ ಬರೆಸಿದ್ದು, ಏನು ಕೂಡ ಅವರಿಗೆ ಕೊಟ್ಟಿಲ್ಲ. ಹಾಗೆ ಅವರಿಗೆ ಇನ್ನು ಮೇಲೆ ಎಂತ ಇದು ಮಾಡ್ಬೋದು ಅಂತ ಕೇಳುವ ಅಂತ. 22 ಮಂದಿ ಇದ್ದರು. ಇದು ಪರೀಕ್ಷೆ ಕಟ್ಟಿಸಿದಲ್ಲ? ಹೌದು, ಬರೆಸಿದ್ದಾಯ್ತು. ವಿಜಯಲಕ್ಷ್ಮಿ ಮೇಡಮ್, ಇದರ ಮಾಹಿತಿ ಉಂಟಾ ನಿಮಗೆ? ಪರೀಕ್ಷೆ ಕಟ್ಟಿಸಿದವರಿಗೆ ಎಲ್ಲ ಗ್ರಾಮ ಪಂಚಾಯತಿಯಲ್ಲೂ ಆಗಿದೆ ಅದು. ನಮ್ಮ ಗ್ರಾಮ ಪಂಚಾಯತಿಯಲ್ಲಿ 2 ಗ್ರಾಮ ಇದೆ, ಮಾಡ್ನೂರು ಮತ್ತು ಅರಿಯಡ್ಕ. ಮಾಡ್ನೂರಲ್ಲಿ 22 ಮಂದಿ ಮತ್ತು ಅರಿಯಡ್ಕದಲ್ಲೂ 22 ಮಂದಿ, 44 ಮಂದಿ ಪರೀಕ್ಷೆಗೆ ಬರೆಸಿದ್ದೀರಿ. ಅದರ ಬಗ್ಗೆ ಏನು ಸರ್ಟಿಫಿಕೇಟ್ ಬರಲಿಲ್ಲ ಅವರಿಗೆ. ಓಕೆ, ನೋಡೋ, ಇದು ಪುತ್ತೂರು ಬೇರೆ ಕಡೆ ಹೇಗೆ ಹೇಳಿಲ್ಲ, ಆದರೆ ಅವರು ಕಲಿತವರಿಗೆ ಒಂದು ಸರ್ಟಿಫಿಕೇಟ್ ಬೇಕಲ್ಲ. ಅದನ್ನು ಸ್ವಲ್ಪ ಕೊಟ್ಟಿದ್ದಾರೆ, ಇನ್ನು ಅದು ಸಿಕ್ಕಿಲ್ಲ. ಸರ್ಟಿಫಿಕೇಟ್ ಅಂತ ಬರಲೇ ಇಲ್ಲ. ಭಾಳ ವಯಸ್ಕರ ಶಿಕ್ಷಣ ಮತ್ತು ಶಾಲಾ ಶಿಕ್ಷಣ ಒಂದೇ ಆಗಿದೆ ಇಲಾಖೆ. ಖಂಡಿತ 2 DDP ಅವರಿದ್ದಾರೆ, ರಾಜಲಕ್ಷ್ಮಿ ಮತ್ತು ನಮ್ಮ ಸುಮಂಗಲ್ ಅವರಿಗೆ ಮಾತನಾಡಿ ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ವಿನಂತಿಸುವ. ಮೇಡಮ್ ಏನು ಹೇಳ್ತೀರಾ ನಿಮ್ಮ? ಅದು ಪರೀಕ್ಷೆ ಆಗಿದೆ ಸರ್, ರಿಸಲ್ಟ್ ಆಗಲಿ ಇನ್ನು ಯಾವುದೇ ಮಾಹಿತಿ ಕೂಡ ಅದಕ್ಕೆ ಬರಲಿಲ್ಲ. ಸ್ವಂತ ಖರ್ಚಿನಿಂದ ಎಲ್ಲ CRPಗಳು ಅದಕ್ಕೆ ಜವಾಬ್ದಾರಿ ವಹಿಸಿಕೊಂಡು ಆಯಾ ತಂಡಗಳಲ್ಲಿ ಕೆಲಸ ಮಾಡಿದ್ದಾರೆ. ಅದರ ಬಗ್ಗೆ ಯಾವುದೇ ಮಾಹಿತಿ ಬರಲಿಲ್ಲ. ನಾನು ಮೊನ್ನೆ ಲೋಕೇಶ್ಗೆ ಕೇಳುವಂತ ಇದ್ದೆ. ಇದಕ್ಕೆ ಇವತ್ತಿನ ನಮ್ಮ ಅಕ್ಷರ ಉತ್ಸವ ಹೆಸರಿನಲ್ಲಿ ಸಂಬಂಧಪಟ್ಟವ್ರ ಹತ್ರ ವಿಚಾರಿಸಿ ನಿಮಗೆ ಅದಕ್ಕೆ ಉತ್ತರ ತಲುಪುವಂತೆ ಪ್ರಯತ್ನ ಮಾಡುವ. ವೆರಿ ಗುಡ್, ಥ್ಯಾಂಕ್ ಯು. ಈಗ ಇಲ್ಲಿಗೆ ನಾವು ಈ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೇವೆ. ನಮ್ಮ ಸ್ಪೀಕರ್ ಅವರು ಬಂದರೆ ಮತ್ತೆ ಸೇರಿಕೊಳ್ಳುವ. ಈ ಕಾರ್ಯಕ್ರಮಕ್ಕೆ ಸ್ಮರಣಿಕೆಯನ್ನು ಪ್ರಳಯಾಂತಕ ಪ್ಲಾಸ್ಟಿಕ್ ಈ ಒಂದು ಪುಸ್ತಕವನ್ನು ಕೊಡುವುದರ ಮೂಲಕ ಶ್ರೀನಾ ಶೆಟ್ಟರು ಎಲ್ಲರಿಗೂ ಅಭಿನಂದನೆ ಸಲ್ಲಿಸಬೇಕು. ಈ ಪ್ಲಾಸ್ಟಿಕ್ ಎಷ್ಟು ಪ್ರಳಯಾಂತಕ ಇದೆ ಅಂತ ನಮಗೆ ಬಹುಶಃ ಪ್ಲಾಸ್ಟಿಕ್ನ ಸಮಸ್ಯೆ ಅಲ್ಲ, ಇದು ನಮ್ಮ ಮನಸ್ಸಿನ ಸಮಸ್ಯೆ. ಡಾಕ್ಟರ್ ಸತೀಶ್ ಶೆಟ್ಟಿ ಅವರು ಹೇಳಿದ್ದಾರೆ, ಈ ಕಸ ನಿರ್ವಹಣೆ ಪ್ಲಾಸ್ಟಿಕ್ ಅಂತ ನಾವು ಅವ್ರ ಮೇಲೆ ಸಿಟ್ಟು ಮಾಡ್ತೇವೆ. ಸದಸ್ಯನಾಗಿ ಕಳೆದ 32 ವರ್ಷ ಅಕ್ಷರೋತ್ಸವದ ಕಾರ್ಯಕ್ರಮ ನಡೆಸ್ತಾ ಬಂದಿರುವಂಥ ಈ ಸಂಘಟನೆಯನ್ನು ಮೊದಲಾಗಿ ಅಭಿನಂದಿಸ್ತೇನೆ. ಪ್ರತಿ ವರ್ಷ ಏನಾದರೂ ಹೊಸತನ ಇರ್ತದೆ, ಏಕೆಂದರೆ ಸಾಕ್ಷರತಾ ಚಟುವಟಿಕೆಗಳು ಅದು ನಿರಂತರ ಒಂದು ಪ್ರಕ್ರಿಯೆ. ಅದು ಆ ದೃಷ್ಟಿಯಿಂದ ಇವತ್ತು ನಮ್ಮ ಸ್ನೇಹಿತರು ಈ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡವರು ತಮ್ಮ ಅನುಭವವನ್ನು ಹೇಳಿದ್ದಾರೆ. ಅದು ಅನುಭವದ ಕಥನ, ಅದು ಅದರಿಂದ ಪಡೆದುಕೊಳ್ಳುವಂಥದ್ದಿದೆ, ಇನ್ನೊಬ್ಬರಿಗೆ ಕೊಡುವಂಥದ್ದಿದೆ. ಆ ದೃಷ್ಟಿಯಲ್ಲಿ ಅಕ್ಷರ ಉತ್ಸವ ಅನ್ನುವಂಥದ್ದು ಅದೊಂದು ನೆಪ ಮಾತ್ರ, ನಮ್ಮನ್ನೊಂದು ಸೇರಿಸಲಿಕ್ಕೆ ಒಂದು ನೆಪ ಮಾತ್ರ. ನಮ್ಮ ಕುಟುಂಬದಲ್ಲಿ, ಮನೆಗಳಲ್ಲಿ ಮತ್ತು ಮನೆತನಗಳಲ್ಲಿ ಮತ್ತು ಸಮುದಾಯಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಿದೆ. ಅದರ ಆಂತರ್ಯದಲ್ಲಿ ಎಲ್ಲರನ್ನು ಒಟ್ಟು ಸೇರಿಸಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾದ್ದು. ಅದಕ್ಕಾಗಿ ನಾವು ಇಲ್ಲಿ ಒಟ್ಟು ಸೇರಿದ್ದೇವೆ. ಇದರ ಜೊತೆಗೆ ನಾವು ಕೆಲವೊಂದು ನಮ್ಮದೇ ಆದಂಥ ಕಲಿಕೆಯನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಸಾಕ್ಷರತಾ ಚಪ್ಪಾಳೆ ಸಹ ಒಂದು. ಅದು 31 ವರ್ಷದಿಂದ ಅದನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ. ಯಾಕೆಂದರೆ ಅದು ಈ ಸಂಘಟನೆಗೆ ಶಕ್ತಿ ಕೊಟ್ಟಿರುವಂಥದ್ದು. ಅಂಥ ಬಹಳಷ್ಟು ಚಟುವಟಿಕೆಗಳಿದೆ. ನಮ್ಮಲ್ಲಿ ಒಬ್ಬರು ಮಾಸ್ಟ್ರು ಇದ್ದರೆ ಅವರು ರಿಟೈರ್ಡ್ ಆಗುವವರೆಗೆ 30-40 ವರ್ಷ ಅವನು ಆರಂಭದಿಂದ ಕೊನೆವರೆಗೆ ಕೆಲವು ವಿಷಯಗಳನ್ನು ನಿರಂತರವಾಗಿ ಹೇಳ್ತಾ ಇರ್ತಾರೆ. ಯಾಕೆಂದರೆ ಅದು ಅಗತ್ಯ ಇದೆ ಅಂತೇಳಿ, ಅದನ್ನು ಬಿಡಲಿಕ್ಕೆ ಆಗೋದಿಲ್ಲ. ಹಾಗೆ ಸಾಕ್ಷರತಾ ಚಪ್ಪಾಳೆ ಸಹ ಹಾಗೆ ನಮ್ಮ ಜೊತೆ ಬಂದಿರುವಂಥದ್ದು. ಅದು ನಮ್ಮನ್ನು ಸಂಘಟಿತರನ್ನಾಗಿ ಮಾಡ್ತದೆ, ನಮಗೆ ಒಂದು ಶಕ್ತಿ ನೀಡ್ತದೆ, ಈ ಸಂಘಟನೆಗೆ ಬಲ ನೀಡ್ತದೆ. ಆ ದೃಷ್ಟಿಯಿಂದ ಕೆಲವೊಮ್ಮೆ ನಾವು ಮಾತನಾಡುವಾಗ ಹೌದು ನಮಗೆ ಎಲ್ಲ ಒಂದು ಕಾಡಿನಲ್ಲಿದ್ದ ಹಾಗೆ ಆಚೆ ಈಚೆ ಎಲ್ಲ ಹಾಗೆ ಇದ್ದರೆ ಎಲ್ಲ ಸರಿಯಲ್ಲ ಅಂತೇಳಿ ಕಾಣ್ತದೆ. ಕೆಲವೊಮ್ಮೆ ಯೂನಿಫಾರ್ಮ್ ಬೇಕು ಅಂತ ಕಾಣ್ತದೆ, ಕೆಲವೊಮ್ಮೆ ಯೂನಿಫಾರ್ಮ್ ಬೇಡ ಅಂತ ಕಾಣ್ತದೆ. ಎಲ್ಲವೂ ಸಹ ಕೆಲವು ಸಂದರ್ಭದಲ್ಲಿ ಕೆಲವು ಅಗತ್ಯ ಇದೆ. ಅದನ್ನು ನಮ್ಮ ಸಂಘಟನೆ ರೂಢಿಸಿಕೊಂಡು ಬಂದಿರುವಂಥದ್ದು. ಇಲ್ಲಿ
ಎಲ್ಲವೂ ಸಹ ಯಾರೋ ಒಬ್ಬರು ಇನ್ನೊಬ್ಬರಿಗೆ ಹೇಳುವಂಥದ್ದಲ್ಲ. ಇಲ್ಲಿ ಪರಸ್ಪರ ಕಲಿಕೆ, ಅದು ನಿರಂತರವಾದ ಪ್ರಕ್ರಿಯೆ. ಅದು 32 ವರ್ಷದಲ್ಲಿ ಅದು ನಡೆದುಕೊಂಡು ಬಂದಿದೆ. ಇಲ್ಲಿ ಯಾರೋ ಒಬ್ಬರು ಹೇಳುವಂಥದ್ದು ಮಾತ್ರ ಅಲ್ಲ, ಇನ್ಯಾರೋ ಕೇಳುವಂಥದ್ದು ಅಂತಲ್ಲ. ಈ ದೃಷ್ಟಿಯಲ್ಲಿ ಈ ಸಂಘಟನೆ ಬಹಳ ಮುಖ್ಯವಾಗಿದೆ. ಇನ್ನೊಂದು ಸುಗ್ರಾಮ ಸಂಘಟನೆ ಅವರು ಇಲ್ಲಿ ಬಂದಿದ್ದಾರೆ. ಗ್ರಾಮ ಪಂಚಾಯತ್ನ ಸದಸ್ಯರಾಗಿ ಅದರ ಜೊತೆ ಇಲ್ಲಿ ಬಂದಾಗ ನಮಗೇನೋ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಸರಿ, ಇನ್ನೊಂದು ಅವರ ಅಪೇಕ್ಷೆ ಇದೆ, ಅಧಿಕಾರಿಗಳು ಬರಬೇಕು ಅಂತೇಳಿ. ಎಲ್ಲವನ್ನು ಅಧಿಕಾರಿಗಳಿಂದ ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ. ಅದೇ ಅಧಿಕಾರಿಗಳು ಬರಬೇಕು ಅನ್ನೋದು ಅವರ ಆಶಯ. ಅದು ಆ ದೃಷ್ಟಿಯಿಂದ ಇವತ್ತು ಅಥವಾ ಇನ್ನು ಮುಂದೆ ಆದರೂ ಖಂಡಿತವಾಗಿ ನಮ್ಮ ಸಭೆಗಳಿಗೆ ಅವರು ಸೇರ್ತಾರೆ ಅನ್ನುವಂಥ ನಂಬಿಕೆ ನಮ್ಮದು. ಅವರು ಬರಲಿಲ್ಲ ಅಂತೇಳಿ ಕಾರ್ಯಕ್ರಮಗಳು ನಿಲ್ಲುವುದಿಲ್ಲ ಅನ್ನೋದು ಇಲ್ಲಿ ಎಲ್ಲ ಪ್ರಕ್ರಿಯೆಗಳನ್ನು ನೋಡಿದಾಗ ನಿಮಗೆ ಗೊತ್ತಾಗಿದೆ. ಇನ್ನು ಕೆಲವು ಜನ ಇಲ್ಲಿ ಸೇರಿಕೊಳ್ಳಿಕ್ಕಿದ್ದಾರೆ. ಇಲ್ಲಿ ಇರುವಂಥ ಪ್ರತಿಯೊಬ್ಬರಿಗೂ ಸಹ ಒಂದೊಂದು ಶಕ್ತಿ ಇದೆ. ಆ ಶಕ್ತಿಯನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಅವರು ತೋರಿಸಿಕೊಡ್ತಾರೆ. ಆದ್ದರಿಂದಾಗಿ ಸಮುದಾಯಕ್ಕೆ ಅವರು ಶಕ್ತಿ ಕೊಡುವಂಥ ಜನರಾಗಿ, ಸಂಪನ್ಮೂಲ ವ್ಯಕ್ತಿಗಳಾಗಿ ಇಲ್ಲಿ ನಮ್ಮೊಂದಿಗಿದ್ದಾರೆ. ಇಲ್ಲಿ ಬಂದಿರುವಂಥ ಜನರ ಹಿಂದೆ ಇರುವಂಥ ಶಕ್ತಿಯನ್ನು ನಾವು ಗಮನಿಸಬೇಕು ಅಂತಾದರೆ ಅವರ ಕೇಂದ್ರಗಳಿಗೆ ಹೋಗಬೇಕು. ಅಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ಇಲ್ಲಿ ನಾನು ಭಾಷಣ ಖಂಡಿತ ಮಾಡೋದಿಲ್ಲ, ಏಕೆಂದರೆ ಭಾಳಷ್ಟು ಜನ ಮಾತನಾಡಿದ್ದಾರೆ, ಅವರ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ನಿಮ್ಮ ಜೊತೆ ಸೇರಿಕೊಳ್ಳಿಕ್ಕೆ ಬಂದದ್ದು. ಆದ್ದರಿಂದ ನಾನು ಹೇಳಿದೆ, ನಿಮ್ಮ ಕಾರ್ಯಕ್ರಮ ಊಟದ ಹೊತ್ತು, ಊಟ ಆಗಿ ಎಲ್ಲರೂ ಮನೆಗೆ ಹೋಗೋ ಹೊತ್ತು, ಆ ಮಧ್ಯೆ ನಿಮ್ಮ ಜೊತೆ ಬಂದಿದೆ. ಸ್ವಲ್ಪ ತೊಂದರೆ ಸಹ ಆಗಿರ್ಬೋದು ನಮ್ಮ ಮಾತುಗಳಿಂದ. ಅಷ್ಟೇ, ನಿಮ್ಮ ಜೊತೆ ನಿಮ್ಮನ್ನೆಲ್ಲ ನೋಡಿದಾಗ ಖುಷಿಯಾಗಿದೆ. ಈ ಸಂಘಟನೆಗೆ ಮತ್ತೆ 32 ವರ್ಷದ ಈ ಅಕ್ಷರೋತ್ಸವ ಆಚರಿಸ್ತಾ ಇರುವಂಥದ್ದು ಅದು ಸ್ವಯಂ ಸ್ಫೂರ್ತಿಯಿಂದ ಬಂದಿರುವಂಥದ್ದು. ಅದಕ್ಕಾಗಿ ನಮ್ಮ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರಂಥ ಭಾಸ್ಕರ ಕಟ್ಟ ಇದ್ದಾರೆ, ಉಪಾಧ್ಯಕ್ಷರಂಥ ಆನ್ಸರ್ ಇನೋಳಿ ಅವರಿದ್ದಾರೆ. ನಮ್ಮ ಸಂಘದ ಅಧ್ಯಕ್ಷರು ಸಹ ಬೆಳ್ತಂಗಡಿಲಿ ಹೋಗಿದ್ದಾರೆ, ಆದರೆ ಈ ಮಧ್ಯೆ ನಮ್ಮ ಜೊತೆ ಸೇರಿಕೊಳ್ತೇನೆ ಅಂತ ಹೇಳಿದ್ದಾರೆ. ಸ್ಪೀಕರ್ ಅವರು ಸಹ ನಮಗೆ ಬೆಳಿಗ್ಗೆ ಸಿಕ್ಕಿದ್ರು, ನಾನು ಸಹ ಅಲ್ಲಿ ಬರ್ತೇನೆ ಅಂತ ಹೇಳಿದ್ದಾರೆ. ನಮ್ಮ ಸಂಘಟಕರ ಹತ್ರ ಸಹ ತಿಳಿಸಿರ್ಬೋದು, ಸಾಧ್ಯವಾದರೆ ನಮ್ಮ ಜೊತೆ ಸೇರಿಕೊಳ್ಬೋದು. ಅವಕಾಶಕ್ಕಾಗಿ ಎಲ್ಲರಿಗೂ ಕೃತಜ್ಞತೆ. ಮುಖ್ಯಮಂತ್ರಿಗಳಿಗೆ, ಚೀಫ್ ಸೆಕ್ರೆಟರಿಗೆ ಎಲ್ಲರಿಗೂ ಅದನ್ನು ರವಾನಿಸಲಿಕ್ಕೆ ಉಂಟು. ಈಗ ಅದೊಂದು ಪತ್ರವನ್ನು ನಮ್ಮ ಸಂಘತ್ತು ಕೊಟ್ಟಿದ್ದೀವಿ. ತಮಗೆ ವಂದನೆಗಳು. ಅಪ್ನಾ ದೇಶ್ ಮಾದರಿ ಗ್ರಾಮ ಅಭಿಯಾನ ನವಸಾಕ್ಷರ ಸಂಘಟನೆ 32 ವರ್ಷದ ಅಕ್ಷರೋತ್ಸವ ಹಾಗೂ ಸ್ವಚ್ಛೋತ್ಸವ 2023 ವರ್ಷ ಬರುವಾಗ ತಡವಾಯಿತು. ನಾವು ಯಾವತ್ತೂ ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇರ್ತೇನೆ. ನಮಗೂ ಹಾಗೂ ಸೀನಶೆಟ್ಟಿ ಕೃಷ್ಣಮೂಲಿ ಅವರಿಗೆ ನಿಕಟವಾದ ಸಂಬಂಧ. ಬಹುಶಃ ನಮಗೆ ಒಂದು ರೀತಿಯಲ್ಲಿ, ನಾನು ಕೂಡ 5 ಸಾರಿ ಗ್ರಾಮ ಪಂಚಾಯತ್ ಸದಸ್ಯನಾಗಿ, 2 ಬಾರಿ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸು, ನನಗೆ ಯಾವತ್ತೂ ಕೂಡ ಸಲಹೆ, ಸೂಚನೆ, ಮಾರ್ಗದರ್ಶನ ಕೊಟ್ಟು ನಮಗೆ ಒಂದು ನಾಯಕತ್ವವನ್ನು ಕೊಟ್ಟಂಥವರು ಇಬ್ಬರು. ಅವರ ನಮ್ಮ ಸಂಬಂಧ, ಅದರಲ್ಲೂ ಕೂಡ ನಮ್ಮ ಇರಾ ಗ್ರಾಮ ಪಂಚಾಯತ್ ಹಾಗೂ ತಮ್ಮ ಸಂಬಂಧ ಯಾವತ್ತೂ ಕೂಡ ಮರೆಯಲು ಕೂಡ ಅಸಾಧ್ಯ. ಇಡೀ ಜಿಲ್ಲೆಯಲ್ಲಿ ನಾವು ಸ್ವಚ್ಛ ಗ್ರಾಮದ ಅಭಿಯಾನವನ್ನು ತಮ್ಮ ನಾಯಕತ್ವದಲ್ಲಿ ಆರಂಭಿಸಿದ ಒಂದು ನೆನಪು. ಆ ಮೂಲಕ ಇಡೀ ಜಿಲ್ಲೆಗೆ ಆನಂತರ ಆ ಸ್ವಚ್ಛ ಗ್ರಾಮದ ಒಂದು ಸಂದೇಶ ಆನಂತರ ಕ್ರಾಂತಿಕಾರಿಯಾಗಿ ಬೆಳೆದು ಮುಂದೆ ಪ್ರತಿಯೊಂದು ಎಲ್ಲ ಗ್ರಾಮ ಪಂಚಾಯತ್ ಕೂಡ ಕೈ ಜೋಡಿಸಿಕೊಂಡು ಇವತ್ತು ಜಿಲ್ಲೆಯೇ ಅಭಿಮಾನ ಪಡುವಂತಹ ಕಾರ್ಯ ಆಗಿದೆ. ಆ ಮೂಲಕ ರಾಜ್ಯ ಮಟ್ಟದಲ್ಲಿ, ದೇಶ ಮಟ್ಟದಲ್ಲಿ ನಮ್ಮ ಜಿಲ್ಲೆಯನ್ನು ಗುರುತಿಸಿದ ನಮ್ಮ ಅಭಿಮಾನ, ಅದಕ್ಕೆ ತಮ್ಮ ಸಹಕಾರ, ತಮ್ಮ ನಾಯಕತ್ವ ಯಾವಾಗಲೂ ಕೂಡ ಅದು ಅಪೂರ್ಣ. ಯಾವತ್ತೂ ಕೂಡ ನಮ್ಮೊಂದಿಗೆ ನಿಕಟವಾದ ಸಂಬಂಧ ಇದ್ದೀರಿ. ಅದೇ ರೀತಿ ಕೆಲವು ದಿನಗಳಿಂದ ತಾವು ಗ್ರಾಮ ಪಂಚಾಯತ್ ಬಂದು ಮತ್ತೊಮ್ಮೆ ನಮ್ಮ ಹೊಸ ಗ್ರಾಮ ಪಂಚಾಯತ್ ಸದಸ್ಯರನ್ನು ಅವರಿಗೆ ಒಂದು ಹುರಿದುಂಬಿಸಿದ್ದೀರಿ. ನಿಮ್ಮೊಂದಿಗೆ ನಾವು ಖಂಡಿತವಾಗಿ ಕೈ ಜೋಡಿಸಲಿಕ್ಕಿದ್ದೇವೆ. ಈ ಮೂಲಕ ಎಲ್ಲರಿಗೂ ಕೂಡ ಒಂದು ನಾಯಕತ್ವದ ಗುಣ ಸಿಗ್ತದೆ. ಅದರೊಂದಿಗೆ ಸಮಾಜ ಸೇವೆಗೆ ಇರುವಂತಹ ಒಂದು ಕಾರ್ಯಕ್ಕೆ ತಾವು ಪ್ರೇರಕ ಶಕ್ತಿಯಾಗಿದ್ದೀರಿ. ನಮ್ಮನ್ನು ಗುರುತಿಸಿದಾಗೆ ನಮಗೆ ಮತ್ತೊಮ್ಮೆ ತಮಗೆ ಅಭಿನಂದನೆಗಳು ಸರ್. ನವಸಾಕ್ಷರರ 32ನೇ ಶಿಬಿರ ನಡೀತಾ ಇದೆ. ಇಲ್ಲಿ ಸುಮಾರು 30 ವರ್ಷದಿಂದ ಈ ಶಿಬಿರವನ್ನು ನಾವು ನೋಡ್ತಾ ಬಂದಿದ್ದೇವೆ. ಎಲ್ಲಿ ಕಾರ್ಯಕ್ರಮ ಜಿಲ್ಲಾ ಮಟ್ಟದಾಗದಿದ್ದರೂ ಇಲ್ಲಿ ಮುಡಿಪಲ್ಲಿ ನಮ್ಮ ಸಂಘಟಕರು ಮಾಡ್ತಾ ಇದ್ದಾರೆ. ಈಗ ನನಗೆ ಸುಮಾರು 30 ವರ್ಷಗಳ ಹಿಂದೆ ನೋಡಿದಾಗ ಪ್ರತಿ ಗ್ರಾಮ ಪಂಚಾಯತಲ್ಲಿ ತಾಲೂಕು 2 ಉಡುಪಿ ಮತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ರಾತ್ರಿ 6 ಗಂಟೆಯಿಂದ ಸಂಜೆ ಶುರುವಾದರೆ ಬೆಳಿಗ್ಗೆ 6 ಗಂಟೆ ತನಕ ಕಾರ್ಯಕ್ರಮ ನಡೀತಾ ಇತ್ತು. ಆ ದಿವಸದ ದಿನಗಳನ್ನು ನೆನೆಸಿದಾಗ
ಬಹುಶಃ ನಮಗೆ ಒಂದು ಎಷ್ಟು ಜನ ಸೇರ್ತಿದ್ರು, ಎಲ್ಲ ನಮ್ಮ ರಾಜಕಾರಣಿಗಳು, MLAಗಳು, MP ಗಳು ಕೂಡ ಆ ಸಭೆಗೆ ಬರುತ್ತಿದ್ದರು. ಅದು ಈಗ ನೋಡಿದಾಗ ಕ್ರಮೇಣ ಇಲ್ಲಿ ನಶಿಸಿ ಈಗ ಈ ಮಟ್ಟಕ್ಕೆ ಬಂದಿದೆ ಅಂತ ಹೇಳಿದರೆ ಬಹುಶಃ ಇವು ಜೀವಂತವಾಗಿದೆ. ಕೆಲವು ನವಸಾಕ್ಷರ ಮುಖಂಡರು ಇನ್ನೂ ಕೂಡ ಇದ್ದಾರೆ ಅಂತ ಹೇಳುವುದನ್ನು ನಾವೀಗ ನೋಡಿಕೊಳ್ಳಬಹುದು. ಬಹುಶಃ ಇಡೀ ದೇಶದಲ್ಲೇ ಈ ಸಾಕ್ಷರತೆ ಆಗಿದೆ. ಬಹುಶಃ ಇವತ್ತಿನ ವ್ಯವಸ್ಥೆಗೆ ಈ ನವಸಾಕ್ಷರ ಎಂಬ ಹೆಸರನ್ನು ತಗೊಂಡು ನಾವು ಬಹುಶಃ ಅದನ್ನು ಅರಿವು ಮೂಡಿಸುವಂಥ ಕಾರ್ಯಕ್ರಮ ಮಾಡಿದರೆ ಇದರಲ್ಲಿ ಎಲ್ಲ ಜಾತಿ ಧರ್ಮದ ನಮ್ಮ ಬಂಧುಗಳು ಇದ್ದಾರೆ. ಬಹುಶಃ ಇದು ಎಲ್ಲಿ ಯಾವ ಸಂಘಟನೆಯಲ್ಲಿ ಇಲ್ಲ. ಇದನ್ನು ಇನ್ನೂ ನಾವು ಮಾಡದಿದ್ದರೆ ಬಹುಶಃ ಈ ವ್ಯವಸ್ಥೆಯನ್ನು ಸರಿ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳುವಂಥ ಭಾವನೆ ನನಗೆ ಮೂಡಿದೆ. ನಾವು ಪಂದ್ಯದಲ್ಲಿ ಇದನ್ನು ಸ್ವಲ್ಪ ಮೇಲ್ಮಟ್ಟಕ್ಕೆ ಹೋಗಿದ್ದೇವೆ. ಸ್ವಲ್ಪ ನಮ್ಮ ಜನಗಳು ಸ್ವತಂತ್ರವಾಗಿ ಚುನಾವಣೆ ನಿಲ್ಲುವ ವ್ಯವಸ್ಥೆಗೆ ಬಂದಿದ್ದಾರೆ. ಅಂದರೆ ಅಲ್ಲಿ ಮಾತಾಡುವಂಥದ್ದು, ಗ್ರಾಮ ಸಭೆಯಲ್ಲಿ ಮಾತಾಡುವಂಥದ್ದು, ಪ್ರಶ್ನೆ ಮಾಡುವಂಥದ್ದು, ಇದೆಲ್ಲ ನಮ್ಮ ಗ್ರಾಮ ಮಟ್ಟದಲ್ಲಿ ಈಗ ಆರಂಭವಾಗಿದೆ. ನವಸಾಕ್ಷರ ಇದನ್ನು ಮುಂದಿನ ದಿನಗಳಲ್ಲಿ ನಾವು ಒಗ್ಗಟ್ಟಿಂದ ಗ್ರಾಮ ಮಟ್ಟದಲ್ಲಿ ಹೋಗಬೇಕಂತೇಳಿ ಈಗ ನಮ್ಮ ಇವರು ಸುಳ್ಯದ ತಿಮ್ಮಣ್ಣರು ಬರುವಾಗ ಹೇಳ್ತಿದ್ರು, ಎಂಚಿನ ಮಾರ್ರೆ ಎಂಕು ಖರ್ಚು ಒಂಜಿ ತಿಂಗಳಿಗೂ ದಿಕ್ಕು ಪೋಂಡು ಆಪುಂಡ ಅಂತೇಳಿ. ಬಹುಶಃ 30 ವರ್ಷಗಳ ಹಿಂದೆ ಅವರು ತುಂಬ ಈ ಕಾರ್ಯಕ್ರಮಕ್ಕೆ ತಿರುಗಾಗಿ ಬಂದವರು. ಬಹುಶಃ ಇವತ್ತು ಅವರಿಗೆ ಯಾವ ಮಟ್ಟಕ್ಕೆ ಇಳಿದಿದೆ ಅಂತ ಹೇಳುವುದನ್ನು ಅವರಿಗೆ ಬೇಸರ ಆಗ್ತಾ ಉಂಟು. ಇವತ್ತು ನಾವು ಸುಳ್ಯದಲ್ಲಿ ಬಹುಶಃ ಇವತ್ತು ಅವರಲ್ಲಿ ಮಾತಾಡಿಕೊಂಡು ಬಂದೇನೆ, ಗ್ರಾಮ ಪಂಚಾಯತ್ ಮಟ್ಟಕ್ಕೆ ಮತ್ತೆ ಆ ನವಸಾಕ್ಷರ ಸಂಘಟನೆ ಮಾಡಬೇಕಂತ ಹೇಳುವ ಆಲೋಚನೆ ನಮಗೆ ಬಂದಿದೆ. ಬಹುಶಃ ಅಲ್ಲೇ ಒಂದು ಆ ಪಂಚಾಯತಿ ಕಚೇರಿಯಲ್ಲಿ, ಯಾಕೆಂದ್ರೆ ಹೇಳಿದೆ ಇಲ್ಲಿ CS ಬರಲಿಲ್ಲ, DC ಅವರು ಬರಲಿಲ್ಲ ಅಂತ ನಮ್ಮ ಯೋಚನೆ ಬೇಡ, ಯಾರಿಗೂ ಅದನ್ನು ತಪ್ಪು ತಿಳುವಳಿಕೆ. ಗ್ರಾಮ ಮಟ್ಟದಲ್ಲಿ ನಾವು ಏನು ಮಾಡ್ಬೋದು ಅಂತೇಳಿ ಎಲ್ಲ ವ್ಯವಸ್ಥೆಯನ್ನು ಸರಿ ಮಾಡಲಿಕ್ಕೆ ಆಗ್ತದೆ. ಗ್ರಾಮ ಮಟ್ಟದಲ್ಲಿ ನವಸಾಕ್ಷರು ಅದೇ ಕಚೇರಿ, ಪಂಚಾಯತ್ ಕಚೇರಿಯ ನಮ್ಮ ಕಚೇರಿ, ಅದೇ ಒಂದು ಪಕ್ಕದಲ್ಲಿ ನಾವು ಪಂದ್ಯದಲ್ಲಿ ನಾವೇ ಅಲ್ಲಿ ಮಾತಾಡೋದು, ನಾವೇ ಅಲ್ಲಿ ಕಚೇರಿ ಅವರು ಮೀಟಿಂಗ್ ಮಾಡ್ತಿದ್ರೆ ನಾವೇ ನಮ್ಮದೇ ಸಭಾಂಗಣದು. ಅಲ್ಲಿ ಪಂಚಾಯತ್ನವರು 5 ವರ್ಷಕ್ಕೆ ಬರ್ತಾರೆ ಹೋಗ್ತಾರೆ. ಅಲ್ಲಿ ನಾವು ಜನಗಳು ನಾವು ಮಾತಾಡಲಿಕ್ಕೆ ನಮ್ಮದೇ ಕಚೇರಿ, ನಾವು ಶಾಶ್ವತ ಜನಪ್ರತಿನಿಧಿಗಳು, ನಾವು ಜನರ ನಾಯಕರು ನಾವೇ. ಯಾಕೆಂದರೆ 5 ವರ್ಷಕ್ಕೆ ಅವರನ್ನು ಆಯ್ಕೆ ಮಾಡಿ ಇಟ್ಟಿದ್ದೇವಲ್ವ. ಅದಕ್ಕಾಗಿ ಇವತ್ತು ನಾವೇನು ಮಾಡಬೇಕಂತೇಳಿದರೆ ನವಸಾಕ್ಷರರು ಅಂತ ಹೇಳಿದರೆ ಇವರಿಗೆ ಅರ್ಥ ಆಗಲಿಲ್ಲ ಇನ್ನೂ ಕೂಡ. ನಾವು ನವಸಾಕ್ಷರ ಮದ್ಯಮುಕ್ತ ಗ್ರಾಮವನ್ನು ಪಂದ್ಯದಲ್ಲಿ ನಾವು ಮಾಡಿದ್ದು ಫಸ್ಟ್ 91ರಲ್ಲಿ ಇಡೀ ಜಿಲ್ಲೆಯಲ್ಲಿ ಅನಧಿಕೃತ ಶರಾಬಂಗಡಿಗಳಿದ್ದವು. ಈ ನವಸಾಕ್ಷರನ್ನು ಕಟ್ಟಿಕೊಂಡು ನಾಡ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡಿದ್ದು ಇದು ನೆನಪುಂಟದು. ಅಲ್ಲಿ ಇಡೀ ಜಿಲ್ಲೆಯ ಅನಧಿಕೃತ ಯಾವುದು ಇದು ಉಂಟಲ್ಲ ಶರಾಬಂಗಡಿಗಳು ರದ್ದಾಯಿತು, ಆಯಿತಾ. ಆಮೇಲೆ ಒಂದು ಕೊರಗರಿಗೆ, ಇದು 90ರ ಇಸ್ವಿಯಲ್ಲಿ ನಾವು ನೋಡಿ ಆ ಸಂಘಟನೆ ಹೇಗಿತ್ತು ಅಂತೇಳಿ 15 ಜನ ಕೊರಗರನ್ನು 15-20 ಜನ ಇರ್ಬೋದು, ಅಲ್ಲೊಂದು ನೀರು ಮಂಡಲ ಪಂಚಾಯತ್ ಇತ್ತು, ಒಂದು ನೀರಿನ ಟ್ಯಾಂಕ್ ಹಾಕಿದ್ದು, ಅವರು ಕುಡಿಲಿಕ್ಕೆ ನೀರು ಇರಲಿಲ್ಲ ನೋಡಿ. ಬೆಳಿಗ್ಗೆಯಿಂದ 4 ಗಂಟೆಗೆ ನಾವು ಸತ್ಯಾಗ್ರಹ, ಉಭಯ ಸತ್ಯಾಗ್ರಹ, ಕೊರಗರನ್ನು ಇದು ಮಾಡಿಕೊಂಡು ಅದೇ 15 ದಿವಸದಲ್ಲಿ ಅಲ್ಲಿ ದೊಡ್ಡ ಟ್ಯಾಂಕ್ ಆಯಿತು. 25 ಜನ ಪೊಲೀಸರು ನಮ್ಮಲ್ಲಿ ಕಾಯಲಿಕ್ಕೆ ನೋಡಿ. ಹೋರಾಟ ಪಂಚಾಯತ್ ಮಟ್ಟದಲ್ಲಿ ನಾವು ಮಾಡೋದು ಯಾಕೆ ಹೇಳಿ, ಅಲ್ಲಿ ಕೆಲಸ ಆಗಬೇಕದ್ದಲ್ಲ. ಇವತ್ತು CS ಬರಲಿಲ್ಲ, ಅವರು ಬರಲಿಲ್ಲ ಅನ್ನೋ ಯೋಚನೆ ಬೇಡ. ಗ್ರಾಮ ಮಟ್ಟದಲ್ಲಿ ನಾವು ಇನ್ನೊಮ್ಮೆ ಸಂಘಟನೆ ಮಾಡಬೇಕು. ರಾಜ್ಯ ಮಟ್ಟದಲ್ಲಿ ನಾವು ಇದ್ದೇವೆ ನವಸಾಕ್ಷರು. ಈಗ ನೋಡಿ ಹಣ ಎಲ್ಲ ಬಂದಿದೆ ಅಂತ ಹೇಳ್ತಾರೆ ಸಾಕ್ಷರಕ್ಕೆ, ನಮ್ಮ ಪಂದ್ಯದಲ್ಲಿ ಕೂಡ ಹಣ ಬಂದಿದೆ. ಈ ನವಸಾಕ್ಷರ ಸಂಘಟನೆಗೆ ಹಣವನ್ನು ಕೊಡಲಿ ಸರ್ಕಾರ. ನವಸಾಕ್ಷರ ಸಂಘ ಮಾಡಿದ್ದೇವಲ್ಲ, ಆ ಸಂಘಟನೆ ಕೊಂಡು ನೋಡ, ಇವ್ರಿಗೆ ಕಲಿಸಿದ ಎಷ್ಟು ಜನ ಈ ಅನಕ್ಷರಸ್ಥರಿದ್ದಾರೆ ಅವರನ್ನು ಮತ್ತೆ ನಾವು ಕಲಿಸಲಿಕ್ಕೆ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಇದನ್ನು ನಾವು ಕೇಳದಿದ್ರೆ ನಮ್ಮ ನಾಯಕರಿದ್ದಾರಲ್ವಾ, ಪಂಚಾಯತ್ ಮಟ್ಟದಲ್ಲಿ ನಾಯಕರಿದ್ದಾರೆ, ಅವರು ಸಾಕು ನಮಗೆ. ನೋಡಿ ಇರೋದು ಅಧ್ಯಕ್ಷರು, 5 ವರ್ಷದಿಂದ ಅವರು ಇದ್ದಾರಂತ, ಅಂಥ ಅಧ್ಯಕ್ಷರುಗಳು ನಮಗೆ ಪಂಚಾಯತ್ ಮಟ್ಟದಲ್ಲಿ ಸಿಗ್ತಾರೆ. ನಮಗೆ ದೊಡ್ಡ ಮಟ್ಟದ ಅಧಿಕಾರಿಗಳು ಡೆಲ್ಲಿಯಲ್ಲಿ ಮಾತಾಡೋದು ಬೇಡ, ನಮ್ಮದು ಗ್ರಾಮಾಭಿವೃದ್ಧಿ ಆಗಬೇಕು. ಈ ವ್ಯವಸ್ಥೆಯಲ್ಲಿ ನೋಡಿ ಎಲ್ಲಿವರೆಗೆ ಎಷ್ಟು ಹಣ, ಕೋಟಿಗಟ್ಟಲೆ ಹಣ ಎಲ್ಲಿ ಖರ್ಚಾಗ್ತದೆ. ಗ್ರಾಮ ಮಟ್ಟ ಪಂಚಾಯತಿಗೆ ಹಣವೇ ಬರುವುದಿಲ್ಲ, ಅಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಹಣ ಇಲ್ಲ, ರಸ್ತೆಗಳು ಇಲ್ಲ, ನಮ್ಮ ರೋಡ್ ಮಾಡಲಿಕ್ಕೆ ರಸ್ತೆಗೆ ಹಣ ಇಲ್ಲ. ಈ ವ್ಯವಸ್ಥೆಯನ್ನು ಯಾರು ಕೇಳೋದು? ನಾವು ಕೇಳಬೇಕು. ನವಸಾಕ್ಷರ ಯಾರು? ಎಲ್ಲರೂ ನಾವಿದ್ದೇವಲ್ಲ, ನಾವು ಅದನ್ನು ಸಂಘಟನೆ ಮುಖಾಂತರ ಮಾಡಲಿಕ್ಕೆ ನಾವು ಮಾಡಲಿಕ್ಕೆ ಆರಂಭ ಮಾಡಿದ್ದೇವೆ. ಪಂದ್ಯದಲ್ಲಿ ನಾವು ಅದನ್ನು ಒಂದು ವ್ಯವಸ್ಥೆಯಿಂದ ಬೇರೆ ರೀತಿ ತಗೊಂಡೋಗಿದ್ದೇವೆ. ಬಹುಶಃ ಈ ನವಸಾಕ್ಷರನೆ ಸಂಘಟನೆಯನ್ನು ಇನ್ನಾದರೂ ನಾವು ಮುಂದಿನ ವರ್ಷ ಇದೇ ಮುಡಿಪಲ್ಲಿ ಆಗುವಾಗ ಒಂದೊಂದು ಗ್ರಾಮ ಪಂಚಾಯತಿನ ನವಸಾಕ್ಷರ ಮುಖಂಡರು ಇಲ್ಲಿ ನಾವು ಸುಳ್ಯದಿಂದ ಒಂದು 27 ಜನ
ಆ ರೀತಿ ಬರಲಿಕ್ಕೆ ನಾವು ನೋಡುವ ಆಗ್ತದೆ ಅಂತ ನೋಡುವ. 37 ವರ್ಷ ನಾವು ಈ ರೀತಿ ನಾವು ಬಂದಿದ್ದೇವಲ್ಲ, ಮಾಡಲಿಕ್ಕೆ ಖಂಡಿತ ಸಾಧ್ಯ ಅಂತ. ಅಷ್ಟು ಕಷ್ಟ ಇಲ್ಲ, ಮೊದಲು ಕಷ್ಟ ಇತ್ತು. ಇವತ್ತೆಲ್ಲರಿಗೂ ಕೂಡ ಗೊತ್ತಿದ್ರು, ಎಲ್ಲರೂ ನಾಯಕರು, ಎಲ್ಲರೂ ಪಂಚಾಯತ್ ಮೆಂಬರ್ ಆಗಿದ್ದಾರೆ. ನಮ್ಮ ನವಸಾಕ್ಷರ ಮುಖಂಡರು ಪ್ರತಿಯೊಬ್ಬರು ಕೂಡ ಪಂಚಾಯತ್ ಮತ್ತು ಅಧ್ಯಕ್ಷರಾಗಿದ್ದಾರೆ. ಬಹಳ ಚೆನ್ನಾಗಿ ಮಾತಾಡ್ತಾರೆ. ಯಾಕೆಂತೇಳಿದರೆ ಅವರನ್ನು ಈಗ ಸ್ವಲ್ಪ ನಾವು ತಿದ್ದಬೇಕಾಗ್ತದೆ, ಅವರಿಗೆ ಅರಿವು ಕೊಡಬೇಕು. ಇನ್ನೊಮ್ಮೆ ಅವರನ್ನು ನಾವು ಪುನರ್ಶೋಧನೆ ಮಾಡಿಸಬೇಕಾಗ್ತದೆ ಅಂತೇಳಿ ನಾನು ಮಾತಾಡ್ತೀನಿ. ಧನ್ಯವಾದಗಳು. ಪುರುಷೋತ್ತಮರೇ, ಗಾಂಧಿವಾದಿಗಳು, ಸಂಯೋಜಕರು, ಸಾಕ್ಷರ ಸಂಯೋಜಕ ಚೆನ್ನಾಗಿ ಮಾತಾಡಿದ್ರು. ಈಗ ಬೀರಿಗದಿಂದ ದೊಡ್ಡ ತಂಡ ಇವತ್ತು ವರ್ಷದಿಂದ 9 ತಾಲೂಕು ಮಟ್ಟದ ಉತ್ಸವ, ಇನ್ನೊಂದು ಜಿಲ್ಲಾ ಮಟ್ಟ, 10 ಉತ್ಸವಗಳಾಗಿ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಶಾಯಿದಾ. ನಾನಿಲ್ಲಿ ಟೈಲರಿಂಗ್ ತರಬೇತಿ ಪಡಿತಿದ್ದೆ 3 ತಿಂಗಳು. ಅಂದರೆ ನಾನು ನನ್ನ ಗಂಡನ ಮನೆಯಲ್ಲಿದ್ದೆ. ನನಗೆ ಮೊನ್ನೆ ಪ್ರಜ್ಞಾಕ್ಕ ಮೆಸೇಜ್ ಮಾಡಿ ಹೇಳಿದರು ಇಲ್ಲಿ ಅಕ್ಷರೋತ್ಸವ ಇದೆ ಬರಬೇಕು ಅಂತ. ನಾನು ಆಯಿತು ಅಂತ ಹೇಳಿದ್ದೆ. ಆದರೆ ನಿನ್ನೆ ವಾಪಸ್ ಕಾವೇರಿ ಮ್ಯಾಮದು ಕಾಲ್ ನನಗೆ, ಬರಲೇಬೇಕು ನೀನು ಅಂತ. ಅದಕ್ಕೆ ನಾನು ಮತ್ತೆ ಹೇಗೆ ಮಾಡಿ ಇವತ್ತು ಬರಲೇಬೇಕು ಅಂತ ಹೇಳಿ ಬಂದೆ. ನನಗೆ ಅಂದರೆ ಇಲ್ಲಿ ಬಂದು ನನಗೆ ಇಲ್ಲಿಗೆ ಬರೋದಂದರೆ ತುಂಬ ಖುಷಿ. ನಾನು ಮೊನ್ನೆಯಿಂದ ಪ್ರಜ್ಞಾಕ್ಕ ಮೆಸೇಜ್ ಮಾಡಿ 3-4 ದಿವಸ ಆಯಿತು. ಮೊನ್ನೆಯಿಂದ ಹೇಳ್ತಾ ಇದ್ದೆ ನನ್ನ ಗಂಡನ ಹತ್ರ, ಅತ್ತೆ ಹತ್ರ, ನಾನು ಹೋಗ್ತೇನೆ ಮನೆಗೆ, ನನಗೆ ಅಲ್ಲಿಗೆ ಹೋಗಲೇಬೇಕು ಅಂತ. ಹಾಗೆ ಅವರು ಕೂಡ ಕಳಿಸಿದ್ರು, ಹೋಗಿ ಅಲ್ಲಿ ಕಲ್ತಿದ್ಯಲ್ಲ ಅಂತೇಳಿ. ಗಂಡ ಅಂದರೆ ಆಗಲಿಲ್ಲ. ಹಾಗೆ ಇಲ್ಲಿ ಬಂದೀಗ ತುಂಬ ಖುಷಿ ಆಯಿತು. ಅಂದರೆ ಇದೆಲ್ಲ ನೋಡಿ ತುಂಬ ಖುಷಿ ಆಯಿತು. ನಾನಂದರೆ ಇಲ್ಲಿ ಬರೋಕ್ಕಿಂತ ಮುಂಚೆ ನನಗೆ ಸ್ವಚ್ಛತೆಯ ಬಗ್ಗೆ ಆಗಲಿ ಎಂಥದ್ದು ನನಗೊಂದು ಗೊತ್ತೇ ಇರಲಿಲ್ಲ. ಇಲ್ಲಿ ಬಂದ ಮೇಲೆ ಎಲ್ಲ ಕಲ್ತ್ಕೊಂಡೆ. ನಾನು ಮೊನ್ನೆ ನನ್ನ ಗಂಡನ ಮನೆಗೆ ಹೋಗಿ ನೋಡುವಾಗ ಅಲ್ಲಿ ಡಸ್ಟ್ಬಿನಲ್ಲಿ ಎಲ್ಲ ಒಟ್ಟಿಗೆ ಪ್ಲಾಸ್ಟಿಕ್, ಹಸಿ ಕಸ, ಒಣ ಕಸ ಎಲ್ಲ ಒಟ್ಟಿಗೆ ಹಾಕಿ ಉಂಟು. ನಾನು ಕೇಳಿದೆ ಅತ್ತೆ ಹತ್ರ, ಇಲ್ಲಿ ಕಸ ತಗೊಂಡು ಹೋಗುವವರು ಹೇಳೋದಿಲ್ವ ಆ ಥರ ಹಾಕಿದರೆ ಏನು ಅಂತ. ಅವ್ರು ಹೇಳ್ತಾರೆ ಇಲ್ಲ, ಇಲ್ಲಿ ಏನು ಮಾಡೋದಿಲ್ಲ, ಹಾಗೆ ತಗೊಂಡೋಗಿ ಇದಕ್ಕೆ ಹಾಕ್ತಾರೆ ಅಂತ. ಮತ್ತು ನಾನು ಹೇಳಿದ ಹಾಗೆ ಹಾಕ್ಬಾರ್ದು. ಅಂದರೆ ಅಲ್ಲಿ ಕೆಲಸ ಮಾಡುವವರಿಗೆ ಕಷ್ಟ ಅದನ್ನು ಹೆಕ್ಲಿಕ್ಕೆ. ಅಂದರೆ ನಾವು ಗಲೀಜು ಕಸ ಎಲ್ಲ ಅದಕ್ಕೆ ಹಾಕಿರ್ತೇವೆ, ಊಟದ್ದೆಲ್ಲ, ಅದಕ್ಕೆ ವಾಪಸ್ ಪ್ಲಾಸ್ಟಿಕ್ ಹಾಕೋದು, ಅದನ್ನು ಅವ್ರು ಅಲ್ಲಿ ಹೆಕ್ಕಬೇಕಲ್ವ ಅಂತ ಹೇಳಿದೆ. ಅದಕ್ಕೆ ಹೇಳಿದೆ ಇಲ್ಲಿ ಹಾಗೇನು ಮಾಡೋದಿಲ್ಲ, ಹಾಗೆ ಹೀಗೆ ಅಂತ. ಹೀಗಂದರೆ ನಾನೇ ಮನೆಯಲ್ಲಿ 2 ಡಸ್ಟ್ಬಿನ್ ಇಟ್ಟಿದ್ದೇನೆ. ನಾನು ಹೋದ್ಮೇಲೆ ಅತ್ತೆ ಹತ್ರ ಹೇಳೋದು ಯಾವಾಗಲೂ, ಪ್ಲಾಸ್ಟಿಕ್ ಒಂದು ಬೇರೆ ಹಾಕಿ ಇದೆಲ್ಲ ಒಟ್ಟಿಗೆ ಹಾಕಿ ನಾವು ಕೊಡುವ ಅಂತ. ಅಂದರೆ ಏನು, ನನಗೆ ಇಲ್ಲಿ ಬಂದ ಮೇಲೆ ಪ್ಲಾಸ್ಟಿಕ್ ಅಂದರೆ ತುಂಬ ವೈರಿಯಾಗಿ ಹೋಗಿದೆ. ಈಗ ಪ್ಲಾಸ್ಟಿಕ್ಕನ್ನು ಕಂಡ್ರೆ ಆಗೋದಿಲ್ಲ ನನಗೀಗ. ಅಷ್ಟೊಂದು ಇದೆ ಇಲ್ಲಿ ಬಂದ ಮೇಲೆ. ಅಂದರೆ ಅಷ್ಟು ಒಳ್ಳೆಯದಾಗಿ ನಮಗೆ ಹೇಳಿಕೊಟ್ಟಿದ್ದಾರೆ ಶ್ರೀನಿವಾಸ ಶೆಟ್ಟಿ ಸರ್ ಮತ್ತು ಕೃಷ್ಣಮೂಲ್ಯ ಸರ್ ಅವರು. ಅದೇ ರೀತಿ ಬೆಳಿಗ್ಗೆ ಇಲ್ಲಿ ಜೀವನ ಕೌಶಲ್ಯ ಕೂಡ ಹೇಳಿಕೊಟ್ಟಿದ್ದಾರೆ. ಆದಮೇಲೆ ನಾನು ಇಂಥ ಸ್ಟೇಜ್ ಮೇಲೆ ನಿಂತು ಮಾತನಾಡೋದು. ಅಷ್ಟೊಳಗೆ ನನಗೆ ಸ್ಟೇಜ್ ಮೇಲೆ ಹತ್ತಲಿಕ್ಕೇ ಭಯ, ತುಂಬ ಅಂದರೆ ತುಂಬ ಭಯ. ಯಾರಾದರೂ ಏನಾದರೂ ಹೇಳ್ತಾರೆ ಹಾಗೆ ಹೀಗೆ ಅಂತ ತುಂಬ ಭಯ ಆಗ್ತಾಯಿತ್ತು. ಇಲ್ಲಿ ಬಂದು ಬೆಳಿಗ್ಗೆ ಜೀವನ ಕೌಶಲ್ಯ ಹೇಳಿ ಆದಮೇಲೆ ನಿರೂಪಣೆ ಮಾಡೋದು ಅದು ಇದು ಅಂತೆಲ್ಲ ಹೇಳಿ ಆದಮೇಲೆ ತುಂಬ ಧೈರ್ಯ. ಈಗ ಎಲ್ಲಿ ಹೋದರೂ ಸರ್ ಹೇಳ್ತಾರೆ ನೀನು ಮಾತನಾಡಬೇಕು ಅಂತ. ನಾನು ಫಸ್ಟಿಗೆ ಬೇಡ ಸರ್, ನನಗೆ ಆಗೋದಿಲ್ಲ ಅಂತ ಹೇಳ್ತೇನೆ. ಇಲ್ಲ ಸರ್ ಆದಮೇಲೆ ನನ್ನ ಹೆಸರೇ ಕರೀತಾರೆ, ಬಾ 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 ಅಂತ. ಮತ್ತೆ ಹೋಗಿ ಮಾತನಾಡ್ತೇನೆ. ಅಂದರೆ ತುಂಬ ಭಯ ಆಗ್ತಿತ್ತು. ಈಗ ಭಯವೇ ಇಲ್ಲ ನನಗೆ. ಸ್ಟೇಜ್ ಮೇಲೆ ಹತ್ತಿ ಎಷ್ಟು ಜನ ಇದ್ದರೂ ಅವ್ರ ಎದುರಲ್ಲಿ ಮಾತನಾಡಲಿಕ್ಕೆ ನನಗೆ ಧೈರ್ಯ ಉಂಟು ಈಗ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಅಕ್ಷರೋತ್ಸವದ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವಂಥ ನನ್ನ ಮಾರ್ಗದರ್ಶಕರು, ನನಗೆ ಹಲವಾರು ಮಾತನಾಡಲಿಕ್ಕೆ ಧೈರ್ಯ ಕೊಟ್ಟವರು ನನ್ನ ಶ್ರೀನಿವಾಸ ಶೆಟ್ಟಿ ಮತ್ತು ಕೃಷ್ಣಮೂಲ್ಯರು ಅವರೇ, ಮತ್ತು ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ ಮತ್ತು ನನ್ನ ಆತ್ಮೀಯರಂಥ ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರು ಅಂತ ಅಬ್ದುರಜಾಕ್ ಕುಕ್ಕಜರವರೇ ಎಲ್ಲ. ಬಹುಶಃ ನನಗೆ ಸ್ವಲ್ಪ ಗೊತ್ತಿತ್ತು ಕೂಡ, ಸಮಯ ಪಂಚಾಯತ್ ಇತ್ತು ಮತ್ತು ಇಲ್ಲಿ ಒಂದು ಮೀಟಿಂಗ್ ಎಲ್ಲ ಇತ್ತು. ಆ ಕಡೆಗೆ ಟೈಮ್ ಆಯಿತು. ಹೇಗಾದರೂ ಮತ್ತು ರಜಾಕ್ರವರು ಫೋನ್ ಮಾಡಿದ್ರು ಕಾರ್ಯಕ್ರಮ ಉಂಟು ಅಂತ ಹೇಳಿ. ಗೊತ್ತಿತ್ತು ನನಗೆ, ಮತ್ತು ಏನಾದರೂ ಸ್ವಲ್ಪ ನೋಡುವ ಅಂತ ಹೇಳಿಕೊಂಡು ಬಂದೆ. ಏನು ನಾನು ನನ್ನ ಹೆಚ್ಚು ಹೇಳಲಿಕ್ಕೆ ಹೋಗುವುದಿಲ್ಲ. ಶ್ರೀನಿವಾಸ ಶೆಟ್ಟಿ ಕೃಷ್ಣಮೂಲ್ಯರು ಯಾರು ಮಾತನಾಡುವುದಿಲ್ಲ ಅವರನ್ನು ಕರೆಸಿ ಮಹಿಳೆಯರನ್ನು ಯಾರನ್ನು ಮಾತನಾಡಿಸಿದ್ದಾರೆ ಅದು ಶ್ರೀನಿವಾಸ ಶೆಟ್ಟಿ ಮತ್ತು ಕೃಷ್ಣಮೂಲ್ಯರನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಎಷ್ಟು ಜನರು ಏನೇ ಇರಲಿ, ಒಂದು ಗ್ರಾಮ ಪಂಚಾಯತಿನ ಸದಸ್ಯರು ಮಹಿಳೆಯರು ನಾನು ನೋಡಿದಾಗ ಮಾತನಾಡುವುದು ಬಹಳಷ್ಟು ಸಭೆಯಲ್ಲಿ ಕಡಿಮೆ. ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ಇದು ಉಂಟು, ಎಲ್ಲರೂ ಕೂಡ ಹೇಳ್ತಾರೆ. ಯಾಕೆಂದರೆ ಮಹಿಳೆಯರಿಗೆ ಆದ್ಯತೆ ಅಂತ ಎಲ್ಲ ಪರ್ಸೆಂಟೇಜಲ್ಲಿ ಇರ್ಬೋದು. ಚುನಾವಣೆ ನಿಲ್ಲಲಿಕ್ಕೂ ಪರ್ಸೆಂಟೇಜ್ ಅವರಿಗೆ ಮೀಸಲಾತಿ ಜಾಸ್ತಿ. ಏನಾದರೂ ಗ್ರಾಮ ಪಂಚಾಯತಿಯಲ್ಲಿ ಬಂದು ಗ್ರಾಮ ಸಭೆಯಲ್ಲಿ ನಿಮ್ಮ ಹಕ್ಕೊಂದು ಕೇಳುವಂಥ ಅವಕಾಶ ಇದೆ. ಅನುದಾನದ ಬಗ್ಗೆ ಇರ್ಬೋದು, ಕೇಳುವಂಥದ್ದು ಮಹಿಳೆಯರು ಮಾತನಾಡೋದು ಭಾಳ ಕಡಿಮೆ. ಆದರೆ ಸುತ್ತಮುತ್ತಲಿನವರು ಈ ಭಾಗದಲ್ಲಿ ನಮ್ಮ ಈಗಲಿಗೆ ಬಂದರೆ ಶ್ರೀನಿವಾಸ ಶೆಟ್ಟಿ ಮತ್ತು ಕೃಷ್ಣಮೂಲ್ಯರ ಹತ್ರ ಮಾತನಾಡಿ ಇಂಥ ಒಂದು ಕಾರ್ಯಕ್ರಮ ಮಾಡಿದ್ರೆ ಒಳ್ಳೆಯದು. ಮಾತನಾಡಲಿಕ್ಕೆ ಭಾಳಷ್ಟು ನಾನು ಯಾವ ಹೇಳಿದ್ರು ಹೋಗೋದಿಲ್ಲ. ಶ್ರೀನಿವಾಸ ಶೆಟ್ಟಿ ಕೃಷ್ಣಮೂಲ್ಯರಿಗೆ ಏನು ಲಾಭ ನಷ್ಟ ನನಗೆ ಗೊತ್ತಾಗುವುದಿಲ್ಲ. ಭಾಳಷ್ಟು ಜನರನ್ನು ಇಲ್ಲಿ ಕರೆಸಿ ಏನು ಇಲ್ಲಿಗ ಖರ್ಚು ಮಾಡೋದು ಯಾರು ಖರ್ಚು ಕೊಡುವುದು ಯಾರು ಸಾಮಾನ್ಯ ನನಗೆ ಅದು ಗೊತ್ತಿಲ್ಲ. ಆದರೆ ಮಹಿಳೆಯರಿಗೆ ಇಲ್ಲಿ ನನಗೆ ನೋಡಿದ ಹಾಗೆ ತರಬೇತಿ ಇರ್ಬೋದು, ಟೈಲರಿಂಗ್
ಟೈಮ್ ಇರ್ಬೋದು, ಗಾಡಿ ಭಾಳಷ್ಟು ಕಲಿತಾ ಇದ್ದಾರೆ. ಅದು ನನಗೆ ಮೊನ್ನೆ ಹೇಳಿದ್ದು ನಾನು, ಸರ್ಕಾರ ಸಂಬಳ ಕೊಡ್ತದಾ ಇಲ್ವಾ, ಇಲ್ಲಿ ಖರ್ಚಿಗೆ ಕೊಡ್ತದೆ, ಏನೇ ಆಗಲಿ ಒಳ್ಳೆಯದಾಗಲಿ, ನಿಮ್ಮ ಆಯುಷು ಇನ್ನಷ್ಟು ದೀರ್ಘ ಕೊಡಲಿ ಅಂತ ಒಂದು ಶುಭವನ್ನು ಹಾರೈಸ್ತೇನೆ. ಜೈ ಕರ್ನಾಟಕ. ಅಧ್ಯಕ್ಷರು ಸಮಾರೋಪ ಭಾಷಣ ಮಾಡಿದ್ದಾರೆ, ಚೆನ್ನಾಗಿ ತಿಳಿಸಿದ್ದಾರೆ. ಮಹಿಳೆಯರ ಪ್ರಗತಿ ಬಗ್ಗೆ ಅವರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಧನ್ಯವಾದಗಳು ಸರ್. ಇಲ್ಲಿಗೆ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಯಶಸ್ಸಿಗೆ ಸಹಕರಿಸಿದಂತೆ ಎಲ್ಲ ನಮ್ಮ ನವಸಾಕ್ಷರಿಗೆ, ಸಾಕ್ಷರ ಅಭಿಮಾನಿಗಳಿಗೆ, ಪತ್ರಿಕಾ ಮಾಧ್ಯಮದವರಿಗೆ, ಮಿತ್ರರಿಗೆ, ಪ್ರತಿಯೊಬ್ಬರಿಗೂ ಧನ್ಯವಾದಗಳು.